ವೀಕ್ಷಕರೇ ನಮಸ್ಕಾರ. ಕ್ರೀಡಾ ಕಾರಂಜಿ ಯಶೋಗಾಥೆ ಈ ಒಂದು ವಿಶೇಷವಾದ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಾನು ಗೌತಮ್ ಶೆಟ್ಟಿ. ಖಂಡಿತ ಈ ಕಾರ್ಯಕ್ರಮ ಏನು ಅನ್ನೋದು ತಮಗೆ ಅರಿವಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇಡೀ ರಾಜ್ಯವೇ ತಿರುಗಿ ನೋಡುವ ಹಾಗೆ ರಾಜ್ಯ ಮಟ್ಟದ ಅಂದ್ರೆ ಶಾಲಾ ಶಿಕ್ಷಣ ಇಲಾಖೆಯ 17ರ ವಯೋಮಾನದ ಕ್ರೀಡಾಕೂಟವನ್ನ ಇಡೀ ರಾಜ್ಯ ಮಟ್ಟದಲ್ಲೇ ಮೊದಲ ಬಾರಿಗೆ ಎನ್ನುವಂತೆ ಅಭೂತಪೂರ್ವವಾಗಿ ಒಂದು ಸಂಘಟನೆ ಮಾಡಿ ಇಡೀ ಪುತ್ತೂರು ಇಡೀ ರಾಜ್ಯ ತಿರುಗಿ ನೋಡುವ ಹಾಗೆ ಮಾಡಿರುವಂಥದ್ದು. ಈ ಕ್ರೀಡಾಕೂಟವನ್ನ ಆ ಕ್ರೀಡಾಕೂಟದ ಆತಿಥ್ಯವನ್ನ ವಹಿಸಿಕೊಂಡದ್ದು ಯಾರು ಅಂತ ಹೇಳಿದ್ರೆ ನಮ್ಮ ಪುತ್ತೂರಿನ ರಾಮಕೃಷ್ಣ ಪ್ರೌಢಶಾಲೆ ಅನ್ನುವಂಥದ್ದು. ಬಹುಶಃ ಒಂದು ಹಂತದಲ್ಲಿ ಈ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಆಯೋಜನೆ ಮಾಡುವುದು ಅಷ್ಟು ಸುಲಭದ ವಿಚಾರ ಅಲ್ಲ. ಒಂದಷ್ಟು ಆರ್ಥಿಕ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡೋದು ಒಂದಷ್ಟು ಸವಾಲಾಗಿರುತ್ತೆ. ಮತ್ತೆ ಅದನ್ನ ಒಂದು ಯಶಸ್ವಿಯಾಗಿ ಸಮರ್ಥವಾಗಿ ನಡೆಸೋದು ಕೂಡ ಅಷ್ಟೊಂದು ಸುಲಭದ ವಿಚಾರ ಅಲ್ಲ ಅಂತ ಬಂದಾಗ ಯಾರು ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ತೀರಿ ಅಂತ ಮುಂದೆ ಬಂದಾಗ ರಾಮಕೃಷ್ಣ ಪ್ರೌಢಶಾಲೆ ಅದರ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಇವತ್ತು ಎಲ್ಲರೂ ಕೂಡ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಹಾಗೆ ಇಂತಹ ಕ್ರೀಡಾಕೂಟ ಬಹುಶಃ ಹಿಂದೆಂದೂ ನಡೆದಿಲ್ಲ ಎನ್ನುವಂತ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸುವ ಹಾಗೆ ಪುತ್ತೂರಿನಲ್ಲಿ ಆಯೋಜನೆ ಆಗಿರುವಂತದ್ದು ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದರಲ್ಲೂ ಕೂಡ ಹಲವಾರು ಹೊಸತನಗಳನ್ನು ಅಳವಡಿಕೆ ಮಾಡಿಕೊಂಡು ಒಂದು ರೀತಿ ಕ್ರೀಡಾ ಜ್ಯೋತಿಯ ಮೆರವಣಿಗೆಯನ್ನ ಮಾಡಿ ಅದು ಇಡೀ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಒಳಪಟ್ಟಂತಹ ತಾಲೂಕಿನ ಎಲ್ಲ ಭಾಗಗಳಿಗೆ ಸಂಚರಿಸಿ ಅಲ್ಲಿ ಅದಕ್ಕೆ ಸ್ವಾಗತವನ್ನ ಪಡೆದುಕೊಂಡು ಅದರ ಮೂಲಕ ಒಂದಷ್ಟು ಹೊರೆಕಾಣಿಕೆಯನ್ನ ಸಂಗ್ರಹ ಮಾಡಿ ಆ ಮೂಲಕ ಪ್ರತಿಯೊಂದು ಶಾಲಾ ವಿದ್ಯಾರ್ಥಿಯೂ ಕೂಡ ನಾನು ಈ ಒಂದು ಕ್ರೀಡಾಕೂಟದ ಭಾಗವಾಗಿದ್ದೇನೆ ಎನ್ನುವಂತಹ ಒಂದು ಭಾವನೆಯನ್ನ ಬರುವ ಹಾಗೆ ಮಾಡಿ ಅದರ ಜೊತೆಗೆ ಕ್ರೀಡಾ ಜ್ಯೋತಿಯನ್ನ ಒಂದು ಅದ್ಧೂರಿಯಾಗಿ ಮೆರವಣಿಗೆ ಮಾಡಿ ಅದರಲ್ಲೂ ಕೂಡ ಒಂದಷ್ಟು ವೈವಿಧ್ಯಮಯವಾಗಿ ಕಾರ್ಯಕ್ರಮಗಳನ್ನ ರೂಪುಗೊಳಿಸಿ ಅದ್ಭುತವಾಗಿ ಉದ್ಘಾಟನಾ ಕಾರ್ಯಕ್ರಮವನ್ನ ಮಾಡಿ 2 ದಿನಗಳ ಕ್ರೀಡಾಕೂಟವನ್ನ ಸಂಘಟಿಸಿ ಸಮಾರೋಪ ಸಮಾರಂಭವನ್ನ ಕೂಡ ಮಾಡಿ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ನೆರವೇರಿದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಒಂದಷ್ಟು ದಾಖಲೆಗಳು ಕೂಡ ಈ ಒಂದು ಪುತ್ತೂರಿನ ತಾಲೂಕು ಕ್ರೀಡಾಂಗಣದ ಮಣ್ಣಿನಲ್ಲಿ ಅಂದ್ರೆ ಪುತ್ತೂರಿನ ಮಣ್ಣಿನಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಹಾಗಿದ್ದಾಗ ಎಲ್ಲರೂ ಕೂಡ ಈಗ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಆಯೋಜಕರಿಗೆ ಒಂದು ಮೆಚ್ಚುಗೆಯನ್ನ ಹೇಳ್ತಾ ಇದ್ದಾರೆ. ಬಹುಶಃ ಇದೆಲ್ಲದರ ರೂವಾರಿ ಯಾರು ಅಂತ ಹೇಳಿದ್ರೆ ಈ ಒಂದು ಕ್ರೀಡಾಕೂಟದ ಆತಿಥ್ಯವನ್ನ ವಹಿಸಿದಂತಹ ರಾಮಕೃಷ್ಣ ಪ್ರೌಢಶಾಲೆ ಏನಿದೆ ಅದರ ಒಂದು ಸಂಚಾಲಕರು ಆಗಿರುವಂತಹ ಜೊತೆಗೆ ಬಂಟರ ಯಾನೆ ನಾಡವರ ಮಾತೃ ಸಂಘದ ಉಪಾಧ್ಯಕ್ಷರು ಕೂಡ ಆಗಿರುವಂತಹ ಕಾವು ಹೇಮನಾಥ ಶೆಟ್ಟಿ ಅವರ ಒಂದು ನೇತೃತ್ವದಲ್ಲಿ ಇದಾಗಿದೆ. ಈ ಒಂದು ಇದಕ್ಕಾಗಿ ವಿಶೇಷವಾದ ಒಂದು ಸಮಿತಿಯನ್ನು ರಚನೆ ಮಾಡಿಕೊಂಡು ಶಾಸಕರ ಅಧ್ಯಕ್ಷತೆಯಲ್ಲಿ ಬಹುಶಃ ಶಾಸಕರು ಅವರ ಒಂದು ಕಾರ್ಯದ ಒತ್ತಡದಿಂದಾಗಿ ಒಂದು ಜವಾಬ್ದಾರಿಯನ್ನ ಕಾವು ಹೇಮನಾಥ ಶೆಟ್ಟಿ ಅವರೇ ವಹಿಸಿಕೊಂಡಿದ್ರು. ಅವರ ಮೂಲಕ ಸಮರ್ಥವಾಗಿ ಈ ಒಂದು ಕ್ರೀಡಾಕೂಟ ಆಯೋಜನೆಯಾಗಿದೆ. ಅದಕ್ಕೆ ಒಂದಷ್ಟು ಊರಿನವರು ಒಂದಷ್ಟು ಹಿರಿಯ ದೈಹಿಕ ಶಿಕ್ಷಕರು ಸಾಥನ್ನ ಕೊಟ್ಟಿದ್ದಾರೆ. ಸೊ ಅದೆಲ್ಲದರ ಬಗ್ಗೆ ಇವತ್ತು ಮಾತನಾಡಬೇಕು. ಹೇಗಾಯಿತು, ಸವಾಲುಗಳು ಹೇಗಿತ್ತು, ಆ ತಾಲೂಕು ಕ್ರೀಡಾಂಗಣವನ್ನ ರಾಜ್ಯ ಮಟ್ಟದ ಕ್ರೀಡಾಕೂಟಕ್ಕೆ ಸಜ್ಜಾಗುವ ಹಾಗೆ ಒಂದು ಮರುನಿರ್ಮಾಣ ಮಾಡುವಂತಹ ಪ್ರಕ್ರಿಯೆಗಳು ಬಹಳಷ್ಟು ಸವಾಲಿನದ್ದಾಗಿತ್ತು. ಅದನ್ನ ಹೇಗೆ ಮಾಡಿದ್ರು, ಈಗ ಜನರಿಂದ ಯಾವ ರೀತಿಯ ರೆಸ್ಪಾನ್ಸ್ ಸಿಗ್ತಾ ಇದೆ, ಇಲ್ಲಿಗೆ ಬಂದು ಹೋದಂತಹ ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಒಂದು ಆಯೋಜನೆಯ ಬಗ್ಗೆ ಏನು ಹೇಳಿದ್ದಾರೆ ಎಲ್ಲವನ್ನು ಕೂಡ ಕೇಳಬೇಕು. ಅದರ ಜೊತೆಗೆ ಇಂತಹ ಒಂದು ಕಾರ್ಯಕ್ರಮವನ್ನ ಮಾಡಿದಂತಹ ಬಗ್ಗೆ ಜನರಲ್ಲಿ ಮಾತನಾಡುವಂತಹ ಒಂದಷ್ಟು ವಿಚಾರಗಳಿರುತ್ತೆ. ಒಂದು ಕರೆಯನ್ನ ಮಾಡಿ ಮಾತನಾಡಬಹುದು. ಈ ಒಂದು ಆಯೋಜನೆಗೆ ಒಂದು ಧನ್ಯವಾದಗಳನ್ನು ಕೂಡ ಸಲ್ಲಿಸಬಹುದು. ಆ ನಿಟ್ಟಿನಲ್ಲಿ ಇವತ್ತಿನ ವೇದಿಕೆ ಈ ಒಂದು ಕಾರಂತರ ಕರ್ಮಭೂಮಿಯಲ್ಲಿ ನಡೆದಂತಹ ಕ್ರೀಡಾ ಕಾರಂಜಿಯ ಯಶೋಗಾಥೆ ಅನ್ನುವಂಥದ್ದು. ಹಾಗಾಗಿ ಇವತ್ತು ಇಬ್ಬರು ಅತಿಥಿಗಳು ಈಗಾಗಲೇ ಹೇಳಿದ ಹಾಗೆ ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಸಮಿತಿ ಏನಿದೆ ಅದರ ಕಾರ್ಯಾಧ್ಯಕ್ಷರಾಗಿ ಇಡೀ ಈ ಒಂದು ಕ್ರೀಡಾಕೂಟದ ನೇತೃತ್ವವನ್ನು ವಹಿಸಿಕೊಂಡು ಮುನ್ನಡೆಸಿದಂತಹ ಹೇಮನಾಥ ಶೆಟ್ಟಿ ಕಾವು ಅವರು, ಅದೇ ರೀತಿ ಇರುವಂತಹ ಇನ್ನೋರ್ವ ಅತಿಥಿ ಸಂಘಟಕರು, ಈ ಒಂದು ಕ್ರೀಡಾಕೂಟದ ಸಂಘಟನೆಯಲ್ಲಿ ಬಹಳಷ್ಟು ಓಡಾಟವನ್ನು ಮಾಡಿದವರು, ನಿವೃತ್ತ ದೈಹಿಕ ಶಿಕ್ಷಕರು ಆಗಿರುವಂತಹ ದಯಾನಂದ ರೈ ಕೋರ್ಮಂಡ್ ಅವರು. ಅವರ ಜೊತೆ ಒಂದಷ್ಟು ವಿಚಾರಗಳನ್ನು ಮಾತನಾಡಬೇಕು, ತಾವು ಕೂಡ ಕರೆ ಮಾಡಿ ಮಾತನಾಡಬಹುದು ಅನ್ನುವಂಥದ್ದನ್ನು ಹೇಳ್ತಾ ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ನಾವು ಹೇಳಿರುವಂಥದ್ದಲ್ಲಿ ಅನೇಕ ವಿಚಾರಗಳು ಬಿಟ್ಟು ಹೋಗಿರಬಹುದು. ಯಾಕಂತ ಹೇಳಿದ್ರೆ ಇವರ ಹಿಂದೆ ಜೊತೆಯಾಗಿ ನಿಂತವರು ಅನೇಕ ಮಂದಿ ಇದ್ದಾರೆ. ಬಹುಶಃ ಹೇಮನಾಥ ಶೆಟ್ಟಿ ಕಾವು ಅವರ ಸಹೋದರರು ಕೂಡ ಇದರಲ್ಲಿ ಬಹಳಷ್ಟು ಸಕ್ರಿಯವಾಗಿ ಅಂದ್ರೆ ಬಹುಶಃ ಒಂದು ರೀತಿ ಕಾರಣಕರ್ತರಾಗುವ ಮಟ್ಟಿಗೆ ಕೂಡ ಅವರು ದುಡಿದಿದ್ದಾರೆ ಅನ್ನುವಂಥದ್ದು. ಸೊ ಹೇಗಾಯ್ತು ಸರ್? ಈಗ ಮೊದಲನೇದಾಗಿ ನಾನು ಕೇಳೋದು, ಕ್ರೀಡಾಕೂಟ ಆಗಿದೆ, ಎಲ್ಲರೂ ಕೂಡ ಬಂದಿದ್ದಾರೆ, ಪಾಲ್ಗೊಂಡಿದ್ದಾರೆ, ವಿದ್ಯಾರ್ಥಿಗಳು ಶಿಕ್ಷಕರು ಎಲ್ಲರೂ ಮತ್ತೆ ಅವರ ಜಿಲ್ಲೆಗಳಿಗೆ ಹೋಗಿದ್ದಾರೆ. ಏನು ಹೇಳ್ತಾ ಇದ್ದಾರೆ ಹೋದ ಮೇಲೆ, ಯಾವ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ ಅಂತ? ಬಹಳ ಮುಖ್ಯವಾಗಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ, ಹೌದು, ಅದು ಇಲಾಖೆಯ ವತಿಯಿಂದ ನಡೆಯುವಂಥ ಒಂದು ಕ್ರೀಡಾಕೂಟ. ನಿಜ. ಈ ಕ್ರೀಡಾಕೂಟ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಒಂದು ತಾಲೂಕು ಕೇಂದ್ರದಲ್ಲಿ, ನಿಜ, ನಾವೆಲ್ಲ ತಿಳ್ಕೊಂಡ ಪ್ರಕಾರ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ತಾಲೂಕು ಕೇಂದ್ರದಲ್ಲಿ ಆಗಿರುವಂಥದ್ದು ಪ್ರಪ್ರಥಮ ಬಾರಿಗೆ ಎನ್ನುವಂಥದ್ದು ಒಂದು ಇತಿಹಾಸ. ಹಾಗಾಗಿ ನಮಗೂ ಒಂದು ರೀತಿಯ ಭಯ ಇತ್ತು, ಹೇಗಾಗಬಹುದು ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಾವು
ತಾಲೂಕು ಕೇಂದ್ರದಲ್ಲಿ ವಹಿಸಿಕೊಂಡಿದ್ದೇವೆ. ಏನೂ ಲೋಪದೋಷಗಳು ಬರದೆ ನಿರ್ವಿಘ್ನವಾಗಿ ಯಾವುದೇ ಸಮಸ್ಯೆಗಳಿದೆ, ಯಾವುದೇ ವಿಚಾರಕ್ಕೂ ತೊಂದರೆ ಆಗದ ರೀತಿಯಲ್ಲಿ ಆಗಬೇಕು ಅಂತ ಹೇಳುವಂಥದ್ದು ನಮ್ಮ ಮನಸ್ಸಿನಲ್ಲಿತ್ತು. ಮತ್ತು ಅದಕ್ಕೆ ಬೇಕಾದ ಎಲ್ಲ ಪೂರ್ವ ತಯಾರಿಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವ ನಿಟ್ಟಿನಲ್ಲಿ ಇವತ್ತು ನಮ್ಮ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರ ಒಂದು ಮಾರ್ಗದರ್ಶನವೂ ಇದೆ, ಅವರ ನಾಯಕತ್ವವೂ ಇದೆ. ಅವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ನಾವು ಹೆಚ್ಚು ಮುತುವರ್ಜಿಯನ್ನು ವಹಿಸಿಕೊಂಡಿದ್ದೆವು. ಅವರು ಅದಕ್ಕೆ ಒಂದು ರೀತಿಯಲ್ಲಿ ಒಂದು ಕಡೆ ಪ್ರಾರಂಭದಲ್ಲಿ ಅವರಿಗೆ ತುಂಬಾ ಒತ್ತಡಗಳಿತ್ತು. ಒಂದು ಇತಿಹಾಸ ಪ್ರಸಿದ್ಧವಾದ ಕಂಬಳವನ್ನು ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಾಡುವಂತಹದ್ದು, ಇನ್ನೊಂದು ಪುತ್ತೂರು ಮತ್ತು ಈ ಜಿಲ್ಲೆಗೆ ಪ್ರಪ್ರಥಮ ಬಾರಿಗೆ ಅತ್ಯಂತ ಗರಿಷ್ಠ ಸಂಖ್ಯೆಯ ಒಂದು ವಸ್ತ್ರದಾನ ಮತ್ತು ಅನ್ನದಾನವನ್ನು ಮಾಡುವಂಥ ಒಂದು ಸೇವೆಯು ಅವರ ಮೂಲಕ ಎರಡೂ ಕಾರ್ಯಕ್ರಮಗಳು ಒಟ್ಟೊಟ್ಟಿಗೆ ಆಗುವಂಥ ಸಂದರ್ಭದಲ್ಲಿ ಇಂಥ ಒಂದು ದೊಡ್ಡ ಮಟ್ಟದ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳುವ ಬಗ್ಗೆ ಅವರಿಗೊಂದು ರೀತಿ ಭಯ ಇತ್ತು. ಆದರೆ ಆ ಜವಾಬ್ದಾರಿಯನ್ನು ನನ್ನ ಮೇಲೆ, ನಮ್ಮ ಸಂಸ್ಥೆಯ ಮೇಲೆ, ನಮ್ಮ ತಂಡದ ಮೇಲೆ ಹೊರಿಸಿ ಅದಕ್ಕೆ ಪರಿಪೂರ್ಣವಾದ ಸಹಕಾರವನ್ನು ಅವರು ನೀಡಿದ್ರು. ಹಾಗಾಗಿ ಒಟ್ಟು ಈ ನಮ್ಮ ನಿರೀಕ್ಷೆ ಏನಿತ್ತು, ನಾವು ಪ್ರಾರಂಭದಲ್ಲಿ ಹೇಳಿದ್ದೆವು ನಾವು ಮಾಡುವುದೌದು, ಅದರ ಮಾಡಿದ ನಂತರ ನಮಗೆ ಇಂಥ ಒಂದು ಕೂಟ ಈ ಮೊದಲು ಯಾರು ಮಾಡಿರ್ಲಿಲ್ಲ, ಆ ರೀತಿ ಆಗ್ಬೇಕು ಅಂತ ಹೇಳುವಂತದ್ದು ನಾವು ಪ್ರತಿಯೊಂದು ಸಭೆಯಲ್ಲಿ ಉಲ್ಲೇಖ ಮಾಡ್ತಾ ಇದ್ದೆವು. ಬೆಂಚ್ ಮಾರ್ಕ್ ಆಗ್ಬೇಕು, ಅದರಲ್ಲಿ ಯಾವ ಲೋಪಗಳು ಬರಬಾರ್ದು, ಯಾವ ಸಮಸ್ಯೆಗಳು ಇರಬಾರ್ದು. ಅದೆಲ್ಲ ನಮ್ಮಿಂದ ಸಾಧ್ಯ ಆದ್ರೆ ಮಾತ್ರ ನಾವು ಅದನ್ನು ಮಾಡೋದು ಬಿಟ್ಟು ಮತ್ತೆ ನಾಳೆ ಹಾಗೆ ಆಯ್ತು ಹೀಗಾಯ್ತು, ಅದರಲ್ಲಿ ಊಟ ಇರ್ಲಿಲ್ಲ, ಅದರಲ್ಲಿ ವಸತಿ ಇರ್ಲಿಲ್ಲ, ಕ್ರೀಡಾ ಇರಬಾರದು ಅಂತ ಹೇಳುವಂಥದ್ದು ನಮ್ಮ ಒಂದು ಚಿಂತನೆ ಆಗಿತ್ತು. ಅದಕ್ಕೆ ಪೂರಕವಾಗಿ ನಾವು ಕೇವಲ ನಮಗೆ 2 ತಿಂಗಳ ಮೊದಲು ಈ ಒಂದು ಕ್ರೀಡಾಕೂಟ ಪುತ್ತೂರಿನಲ್ಲಿ ಆಗುವಂತದ್ದು, ನಮ್ಮ ಜವಾಬ್ದಾರಿಯಲ್ಲಿ ಆಗುವಂತದ್ದು ಅಂತ ಹೇಳುವಂಥದ್ದು ತೀರ್ಮಾನ ಆದ್ದು. ಅಂದ್ರೆ ಕೊನೆಯ ಗಳಿಗೆಯಲ್ಲಿ ನಾವು ಇದನ್ನು ವಹಿಸಿಕೊಳ್ಳುವಂತ, ಅಂದ್ರೆ ಇಲ್ಲದಿದ್ರೆ 1 ವರ್ಷ ಮೊದಲೇ ಅದು ಯಾವ ತಾಲೂಕಿಗೆ ಆಗ್ತದೆ, ಯಾವ ಜಿಲ್ಲೆಗೆ ಆಗ್ತದೆ, ಎಲ್ಲಿ ಆಗ್ತದೆ, ಯಾವ ಸಂಸ್ಥೆ ಆಗ್ತದೆ, ನಡೆಸ್ತದೆ ಅಂತ ಹೇಳುವಂತ ತೀರ್ಮಾನಗಳಾಗಿರ್ತದೆ. ಆದ್ರೆ ನಮ್ಮದು ಅದರಲ್ಲೂ ವಿಶೇಷವಾಗಿ ಕೇವಲ 2 ತಿಂಗಳುಗಳ ಮೊದಲಾಗಿ ಒಂದು ಅನಿವಾರ್ಯವಾಗಿ ಈ ಒಂದು ಜವಾಬ್ದಾರಿಯನ್ನು ನಾವು ವಹಿಸಿಕೊಳ್ಳುವಂತದ್ದು ನಮ್ಮ ಪಾಲಿಗೆ ಆಯಿತು. ಆದ್ರೆ ಇವತ್ತು ಧೈರ್ಯದಲ್ಲಿ ನಾವು ಹೇಳುವಂತದ್ದು, ನಮ್ಮೆಲ್ಲ ಸಂಘಟಕರು, ಇದಕ್ಕೆ ಸಂಬಂಧಪಟ್ಟವರೆಲ್ಲ ಸೇರಿ ಅತ್ಯಂತ ಭರ್ಜರಿಯಾಗಿ, ಅತ್ಯಂತ ಸಂಘಟನಾತ್ಮಕವಾಗಿ, ಯಾವುದೇ ಒಂದು ವಿಘ್ನಗಳಿಲ್ಲದೆ, ಯಾವುದೇ ವಿಚಾರದಲ್ಲೂ ಸಮಸ್ಯೆಗಳಾಗದೆ ಒಂದು ವ್ಯವಸ್ಥಿತವಾಗಿ ಇಂಥ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ನಾವು ನಡೆಸಿದ್ದೇವೆ. ಅದಕ್ಕೆ ನಾವೆಲ್ಲರೂ ಭಾಗಿದಾರರಾಗಿದ್ದೇವೆ ಅಂತ ಹೇಳುವಂಥದ್ದು ಒಂದು ಸಂತಸದ ವಿಚಾರ. ಓಕೆ, ಅಂದ್ರೆ ಇಡೀ ತಾಲೂಕು ಕೇಂದ್ರದಲ್ಲೂ ಕೂಡ ಇಂತಹ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದನ್ನ ಈಗ ಈ ಒಂದು ಕ್ರೀಡಾಕೂಟದ ಮೂಲಕ ತೋರಿಸಿಕೊಟ್ಟಿದ್ದೀರಿ ಅಂತ. ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು, ಅದು ನಮಗೆ ಒಂದು ರೀತಿಯ ಸಂತಸದ ವಿಚಾರ. ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ತಾಲೂಕು ಕೇಂದ್ರದಲ್ಲೂ ಇಷ್ಟೊಂದು ಯಶಸ್ವಿಯಾಗಿ ಮಾಡಬಹುದು ಅಂತ ಹೇಳುವಂಥದ್ದು ಒಂದು ಸಾಬೀತುಪಡಿಸಿ ಇರುವಂಥದ್ದು. ಜೊತೆಯಾಗಿ ನಾವು ಎಲ್ಲ ವಿಚಾರಕ್ಕೂ, ಅಂದ್ರೆ ತಾಲೂಕು ಮಟ್ಟದಲ್ಲಿ ಮಾಡಿಬಿಟ್ಟಿದ್ದೇವೆ ಅಂತ ಹೇಳುವಂಥದ್ದಲ್ಲ, ಮಾಡಿದ ನಂತರ ನಾವು ಇಡೀ ರಾಜ್ಯದಿಂದ 36 ಜಿಲ್ಲೆ ಮತ್ತು 2 ಕ್ರೀಡಾ ನಿಲಯಗಳಿಂದ ಸುಮಾರು 38 ಸ್ಥಳಗಳಿಂದ, ಈ ರಾಜ್ಯದ ಮೂಲೆ ಮೂಲೆಗಳಿಂದ ಸುಮಾರು 2,500 ಕ್ರೀಡಾಪಟುಗಳು, ಸುಮಾರು 500 ಹತ್ರ, ಅಂದ್ರೆ ಒಟ್ಟು 3,000 ಅಧಿಕಾರಿ ವರ್ಗದವರು, ಈ ಕ್ರೀಡೆಗೆ ಸಂಬಂಧಪಟ್ಟವರು, ನಮ್ಮ ಜಿಲ್ಲೆಯವರಿಂದ ಸಹಿತ ಇಡೀ ರಾಜ್ಯದಿಂದ ಬಂದಂತವರು ಎಲ್ಲರೂ ತಮ್ಮ ಅನುಭವದಲ್ಲಿ ಹೇಳಿದಂತ ಮಾತೇನು ಅಂತ ಹೇಳಿದ್ರೆ, ಅವರೆಲ್ಲ ನಾನು 35 ವರ್ಷ, ನಾನು 25 ವರ್ಷ, ನಾನು 30 ವರ್ಷ, ನಾನು 20 ವರ್ಷದ ನನ್ನ ಜೀವಮಾನದಲ್ಲಿ ಇಂಥ ಒಂದು ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟವನ್ನು ನಾವು ಹಿಂದೆಂದೂ ಕಾಣಲಿಲ್ಲ ಅಂತ ಹೇಳುವಂತ ಮಾತುಗಳನ್ನು ಅವರು ಅತ್ಯಂತ ಬಹಳ ಸಂತೋಷದಿಂದ ಹೇಳ್ತಾ ಇದ್ರು ಅಂತ ಹೇಳುವಂಥದ್ದು. ಹಾಗೆ ಅದು ನಮಗೆ ಒಂದು ರೀತಿ ಹೆಮ್ಮೆ, ನಾವು ಇದಕ್ಕೆ ಈ ರೀತಿ ನಾವು ಅದನ್ನು ನಡೆಸಿದ್ದೇವೆ ಅಂತ ಹೇಳುವಂತ. ನಮ್ಮ ಕಷ್ಟ ತುಂಬಾ ಇರ್ಬೋದು, ಅಂದರೆ ಪ್ರಾರಂಭದಲ್ಲಿ ನಮ್ಮ ಸವಾಲುಗಳು ತುಂಬಾ ಇತ್ತು. ಮೊದಲಾಗಿ ನಾನು ಉಲ್ಲೇಖ ಮಾಡುವಂತದ್ದು ನಮ್ಮೊಂದು ಕ್ರೀಡಾಂಗಣ. ಅಂದ್ರೆ ಪ್ರಥಮವಾಗಿ ಬೇಕಿರುವಂತದ್ದು ಕ್ರೀಡಾಪಟುಗಳಿಗೆ ಒಳ್ಳೆಯ ಒಂದು ಕ್ರೀಡಾಂಗಣ ಬೇಕು. ಅದು ಅದರಲ್ಲೂ ಸಿಂಥೆಟಿಕ್ ಟ್ರ್ಯಾಕ್ ಇದ್ರೆ ಅದು ವ್ಯವಸ್ಥಿತವಾಗಿ ಆಗ್ತದೆ. ಅದೇ ಈ ಬಾರಿ ರಾಜ್ಯ ಮಟ್ಟದ 14ರ ವಲಯದ ಒಂದು ಕ್ರೀಡಾಕೂಟ
ಉಡುಪಿ ಜಿಲ್ಲೆಯಲ್ಲಿ ಆಗಿತ್ತು. ಅಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾವು ಸಹ ಮೈದಾನವನ್ನು ನೋಡಿದ್ದೇವೆ, ಕ್ರೀಡಾಂಗಣವನ್ನು ನೋಡಿದ್ದೇವೆ. ಅದು ಸಿಂಥೆಟಿಕ್ ಟ್ರ್ಯಾಕ್, ಒಂದು ಯಾವ ತಲೆಬಿಸಿ ಇರುವುದಿಲ್ಲ. ಅಂದ್ರೆ ಸಿಂಥೆಟಿಕ್ ಟ್ರ್ಯಾಕ್ ಇದ್ರೆ ಯಾವ ಕ್ರೀಡಾಕೂಟವನ್ನು ಹೇಗೆ ಬೇಕಿದ್ರೂ ಮಾಡಬಹುದು. ಆದರೆ ಪುತ್ತೂರಲ್ಲಿ ಅದು ಇರದ ಕಾರಣ ಒಂದು ರೀತಿಯ ದೊಡ್ಡ ಪ್ರಶ್ನೆ ಅದಾಗಿತ್ತು. ಮತ್ತು ಇದ್ದ ಮೈದಾನವು ಒಂದು ರೀತಿಯ ಅವ್ಯವಸ್ಥೆಯಿಂದ ಕೂಡಿತ್ತು. ಅಂದ್ರೆ ಮೈದಾನದ ಟ್ರ್ಯಾಕ್ ಇರಲಿಲ್ಲ, ಬೇಕಾದಂತ ವ್ಯವಸ್ಥೆಗಳು ಯಾವುದು ಇರಲಿಲ್ಲ. ಆ ಮೈದಾನವನ್ನು ಒಂದು ರೀತಿಯ ಸುಸಜ್ಜಿತವಾಗಿ ಸಾರ್ವಜನಿಕರಿಗೆ ಮುಂದಿನ ದಿನದಲ್ಲಿ ಒಳ್ಳೆ ರೀತಿಯಲ್ಲಿ ಒದಗಿಸಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ಕಲ್ಪನೆ ಆಗಿತ್ತು. ಅದನ್ನು ಸಹ ಶಾಸಕರ ಗಮನಕ್ಕೆ ನಾವು ತಂದು ಅದಕ್ಕೆ ಪೂರಕವಾಗಿ ನಮ್ಮ ನಿರೀಕ್ಷೆಗೂ ಮೀರಿ ಸುಮಾರು 20 ಲಕ್ಷಕ್ಕಿಂತಲೂ ಮಿಕ್ಕಿ ಒಂದು ರೀತಿಯ ಅನುದಾನ ಇಲ್ಲದೆ ನಾವು ಈ ಒಂದು ಕೆಲಸ ಕಾರ್ಯಗಳನ್ನು ಮಾಡಿಸುವಂತಹ ವಿಚಾರಕ್ಕೆ ಹೆಚ್ಚು ಒತ್ತು ಕೊಟ್ಟು, ಅಂದ್ರೆ ಮಾಡಿದ ನಂತರ ಯಾವುದು ಸಮಸ್ಯೆ ಆಗಬಾರದು ಅಂತ ಹೇಳುವ ನಿಟ್ಟಿನಲ್ಲಿ ಪ್ರಥಮವಾಗಿ ನಾವು ಕ್ರೀಡಾಂಗಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ. ಸಂಪೂರ್ಣವಾಗಿ 1 ತಿಂಗಳ ಕಾಲ ನಿರಂತರವಾಗಿ ಕ್ರೀಡಾಂಗಣದ ಟ್ರ್ಯಾಕ್ ಅನ್ನು ಸಂಪೂರ್ಣವಾಗಿ ನವೀಕರಿಸಿ ಅದಕ್ಕೆ ಕಲರಿಂಗ್ ಮಾಡಿ, ಸಂಪೂರ್ಣ ಕಲರಿಂಗ್ ಅಂದ್ರೆ ಸಿಂಥೆಟಿಕ್ ಟ್ರ್ಯಾಕಿನ ಮಾದರಿಯಲ್ಲೇ ಫೋಟೋಸ್ ಅನ್ನು ನೋಡುವಾಗ ಮೊದಲಾಗಿ ಅದು ಕಾಣುವಂಥದ್ದು ಇದೇ ಹೇಗೆ ಪುತ್ತೂರಿನಲ್ಲಿ ಆಯ್ತು ಅಂತ ಹೇಳುವಂಥದ್ದು ಒಂದು ಕಡೆ. ಎರಡನೇದಾಗಿ ಮೈದಾನದ ಹೊರಭಾಗಗಳು ಇರ್ಬೋದು, ಮತ್ತೆ ಯಾವುದೇ ಪ್ರತಿಯೊಂದು ಆಟಕ್ಕೂ ಬೇಕಾದಂತ ಎಲ್ಲ ವ್ಯವಸ್ಥೆಗಳನ್ನು ಅತ್ಯಂತ ಸುಸಜ್ಜಿತವಾಗಿ, ಅದರಲ್ಲಿ ಪ್ರಾಮುಖ್ಯವಾಗಿ ನಮ್ಮ ದಯಾನಂದ್ ಸರ್ ಅವರು ಮತ್ತು ನನ್ನ ಸಹೋದರ ಪ್ರೇಮ್ನಾಥ್ ಶೆಟ್ಟಿ ಇವರು ಇದರ ಬಗ್ಗೆ ಸಂಪೂರ್ಣವಾಗಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡುವ ನಿಟ್ಟಿನಲ್ಲಿ ಅದಕ್ಕೆ ಕೈ ಜೋಡಿಸಿದ್ರು. ಆದರೆ ಅದರ ಜೊತೆಗೆ ಆ ಕಾಮಗಾರಿಯನ್ನು ನಮಗೆ ಒಂದು ನಮ್ಮ ಪಾಲಿನ ಭಾಗ್ಯ ಅಂತ ಹೇಳ್ಬೋದು. ಒಂದು ಉತ್ತಮವಾದ, ನಾನು ಮುಂದಿನ ದಿನಗಳಲ್ಲೂ ಅವರನ್ನು ವಿಚಾರವಾಗಿ ಹೇಳಬೇಕಾಗ್ತದೆ, ಸಂತೋಷ್ ಕುಮಾರ್ ರೈ ಅಂತೇಳಿ ಅವರು ಈ ಒಂದು ಕಾಮಗಾರಿಯನ್ನು ₹1 ಅನುದಾನ ಇಲ್ಲದ ಸಂದರ್ಭದಲ್ಲಿ ನಾನು ಮಾಡಿಕೊಡ್ತೇನೆ ಅಂತ ಹೇಳುವ ಜವಾಬ್ದಾರಿಯನ್ನು ವಹಿಸಿಕೊಂಡು ಅದನ್ನು ಯಾರೊಬ್ರು ಯಾವ ಕಾಂಟ್ರಾಕ್ಟರು ಮಾಡ್ಲಿಕ್ಕಿಲ್ಲ ಆ ರೀತಿಯಲ್ಲಿ ಇಡೀ ಮೈದಾನವನ್ನು ಎಲ್ಲಾ ರೀತಿಯಲ್ಲಿ ಸಜ್ಜುಗೊಳಿಸುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅದರಲ್ಲಿ ಯಶಸ್ವಿಯೂ ಸಹ ಆಗಿದ್ದಾರೆ. ಆಗಾಗ ನಮಗೆ ಬೇಕಾದಾಗ ಮಳೆ ಬರುವಂತದ್ದು ಇರ್ಬೋದು, ಹೊಸ ಮಣ್ಣನ್ನು ತುಂಬಿಸಿ ಇಡೀ ಟ್ರ್ಯಾಕಿಗೆ 400 ಮೀಟರ್ನ ಟ್ರ್ಯಾಕಿಗೆ ಬೇಕಾದಷ್ಟು ಹೊಸ ಮಣ್ಣನ್ನು ಅತ್ಯಂತ ಸುಸಜ್ಜಿತವಾಗಿ 3 ಬಾರಿ ಅದನ್ನು ತುಂಬಿಸಿ ಅದನ್ನು ಕ್ಲಿಯರ್ ಮಾಡುವಂತ ಟ್ರ್ಯಾಕ್ ಅನ್ನು ಲೆವೆಲಿಂಗ್ ಮಾಡುವಂತದ್ದು, ಅದಕ್ಕೆ ಬೇಕಾದ ಮೆಷನರೀಸ್ಗಳನ್ನು ತರುವಂತದ್ದು, ಎಲ್ಲಾ ವ್ಯವಸ್ಥೆಗಳು. ಅದಂದ್ರೆ ಈ ರೀತಿ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ನಾವು ಸಹ ಗ್ರಹಿಸಿರ್ಲಿಲ್ಲ ಮೈದಾನ ಹೇಗಾಗಬಹುದು. ಅಲ್ಲದೆ ಮೈದಾನದಕ್ಕೆ ಹೊರಗಿನಿಂದ ನಮ್ಮ ರಾಮಕೃಷ್ಣ ಶಾಲೆ ಇದೆ, ಇನ್ನೊಂದು ಕಡೆ ಜೂನಿಯರ್ ಕಾಲೇಜ್ ಇದೆ, ಬೇರೆ ಬೇರೆ ಕಡೆಗಳಿಂದ ಹೆಚ್ಚಿನ ಮಳೆಯ ನೀರು ಮೈದಾನಕ್ಕೆ ಬಂದು ಇಳಿತಾ ಇತ್ತು. ಅದು ಮೇಂಟೆನೆನ್ಸ್ ಇರಲಿಲ್ಲ. ಇದೆಲ್ಲವೂ ಬೇರೆ ಬೇರೆ ಸಮಸ್ಯೆಗಳಿದ್ರೆ ಈ ಎಲ್ಲ ಸಮಸ್ಯೆಗಳನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿ ಮೈದಾನವನ್ನು, ಯಾಕಂತ ಹೇಳಿದ್ರೆ ನಾವು ಬೇರೆ ಏನು ಊಟ ಮಾಡಿದ್ದೇವೆ ವಸತಿ ಮಾಡಿದ್ದೇವೆ ಅಂತ ಹೇಳುವ ಬದಲಾಗಿ ಪ್ರಥಮವಾಗಿ ಆಟಕ್ಕೆ ಅಲ್ಲಿ ಆದ್ಯತೆ ಕೊಡುವ ದೃಷ್ಟಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಅದಕ್ಕೆ ಒದಗಿಸುವ ನಿಟ್ಟಿನಲ್ಲಿ ಅದಕ್ಕೆ ಬೇಕಾದಂತ ಅತ್ಯಂತ ಸುಸಜ್ಜಿತವಾದ ಒಂದು ಮೈದಾನವನ್ನು ನಿರ್ಮಾಣ ಮಾಡುವ, ಅಂದ್ರೆ ಅದಕ್ಕೆ ಅದನ್ನು ಸರಿಯಾಗಿ ಸಮರ್ಪಕವಾಗಿ ಮಾಡುವಂತ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟು ಅದನ್ನು 1 ತಿಂಗಳಲ್ಲಿ ಬಹಳ ಒಳ್ಳೆ ರೀತಿಯಲ್ಲಿ ಮಾಡಿದ್ದೇವೆ. ಹಾಗಾಗಿ ಕ್ರೀಡಾಪಟುಗಳಿಗೆ ನೋಡುವಾಗಲೇ ಒಂದು ಖುಷಿ ಆಯ್ತು. ಅಲ್ಲದೆ ಈಗಾಗಲೇ ಇನ್ನು ಮುಂದೆ ಅದರ ಬಗ್ಗೆ ದಯಾನಂದ್ರ ಇವರು ಹೇಳಲಿಕ್ಕಿದ್ದಾರೆ. 4 ದಾಖಲೆಗಳು ನಿರ್ಮಾಣ ಆದ್ದು ಸಹ ಆ ಮೈದಾನದಲ್ಲಿ ಅಂತ ಹೇಳುವಂಥದ್ದು. ಒಂದು ಕಡೆ ನಮ್ಮ ಜಿಲ್ಲೆಯವರಿಗೆ ಹೆಮ್ಮೆ ಪಡುವಂಥದ್ದು, ಇನ್ನೊಂದು ಕಡೆ ಪುತ್ತೂರಿನವರಿಗೆ ಹೆಮ್ಮೆ ಪಡುವಂಥದ್ದು, ಇನ್ನೊಂದು ಕಡೆ ಆ ಮೈದಾನ ಅಂದ್ರೆ ಆ ಕ್ರೀಡಾಂಗಣದಲ್ಲಿ ಈ ದಾಖಲೆಗಳನ್ನು ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿದ್ರೆ ಅದು ಅತ್ಯಂತ ಸುಸಜ್ಜಿತವಾಗಿತ್ತು ಅಂತ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದ ವಿಚಾರ. ಹಾಗಾಗಿ ಯಾವುದೇ ವಿಚಾರದಲ್ಲೂ ಸಹ ನಾನು ಮುಂದೆ ಸಾರ್ವಜನಿಕರು ಇದರ ಬಗ್ಗೆ ಪ್ರಶ್ನೆಗಳನ್ನು ಸಹ ಕೇಳಬಹುದು. ಅಂದ್ರೆ ಅದಕ್ಕೆ ಪೂರಕವಾಗಿ ಆ ಒಂದು ವಿಚಾರದಲ್ಲಿ ಯಾವ ಗೊಂದಲಗಳಿರಲಿಲ್ಲ. ಅತ್ಯಂತ ಒಳ್ಳೆ ರೀತಿಯ ವ್ಯವಸ್ಥೆಯನ್ನು ನಾವು ಕ್ರೀಡಾಂಗಣವನ್ನು ನಿರ್ಮಿಸುವಲ್ಲಿ ಮಾಡಿದ್ದೇವೆ. ಓಕೆ, ಇನ್ನಷ್ಟು ಮಾತನಾಡೋಣ. ಇನ್ನು ದಯಾನಂದ ರೈ ಸರ್, ತಾವು ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ರಿ, ಒಂದಷ್ಟು ಕ್ರೀಡಾಕೂಟಗಳಿಗೆ ತಾವು ಕೂಡ ಹೋಗಿರ್ತೀರಿ. ಬೇರೆ ಬೇರೆ ಕಡೆಗಳಲ್ಲಾದಂತಹ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು, ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಎಲ್ಲವನ್ನು ಕೂಡ ನಾವು ನೋಡಿರ್ತೀವಿ. ಸೊ ಅದರ ಅನುಭವಗಳು ತಮಗೆ ಇಲ್ಲಿ ಅಂದ್ರೆ ಈ ಒಂದು ತಂಡದ ಜೊತೆಗೆ ಸೇರಿಕೊಂಡು ಈ ಕ್ರೀಡಾಕೂಟವನ್ನು ಇನ್ನಷ್ಟು ಯಶಸ್ವಿ ಮಾಡೋದಕ್ಕೆ ಕೂಡ ಹೆಲ್ಪ್ ಆಗಿರಬಹುದು. ಸೊ ನಿಮ್ಮ ಪ್ರಕಾರ ಹೇಗೆ ಆಗಿದೆ ಕ್ರೀಡಾಕೂಟ? ನಿಮಗೆ ಯಾವ ರೀತಿಯ ರೆಸ್ಪಾನ್ಸ್ ಬರ್ತಾ ಇದೆ ನಿಮ್ಮ ಶಿಕ್ಷಕರ ಒಂದು ವಲಯದಲ್ಲಿ? ನನ್ನ 35 ವರ್ಷದ ಸರ್ವಿಸಲ್ಲಿ ನಾನು ಬಹುಶಃ ಇಂಥ ಒಂದು ಕ್ರೀಡಾಕೂಟವನ್ನು ನಾನು ನೋಡಲಿಲ್ಲ. ಯಾಕಂತ ಹೇಳಿದ್ರೆ ಕೇವಲ ಒಂದು ಕ್ರೀಡಾಂಗಣದ ಬಗ್ಗೆ ಹೇಳುದಲ್ಲ, ನಾನು ಕ್ರೀಡಾಂಗಣವನ್ನು ನಾವು ಅಚ್ಚುಕಟ್ಟಾಗಿ ಮಾಡಿದ್ದೇವೆ. ಆದರೆ ಇಲ್ಲಿ ಊಟದ ವ್ಯವಸ್ಥೆ ಇರ್ಬೋದು, ಸಾರಿಗೆ ವ್ಯವಸ್ಥೆ ಇರ್ಬೋದು, ಎಲ್ಲ ಅಫಿಷಿಯಲ್ಸ್ ಇರ್ಬೋದು, ನಮ್ಮ ಎಲ್ಲ
ಟೆಕ್ನಿಕಲ್ ಅಫಿಷಿಯಲ್ಸ್ ಇರ್ಬೋದು, ಎಲ್ಲ ಪುತ್ತೂರು ತಾಲೂಕಿನ ಇಡೀ ಜಿಲ್ಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಬಹಳಷ್ಟು ಶ್ರಮ ಪಟ್ಟಿದ್ದಾರೆ, ಬಹಳಷ್ಟು ಅಚ್ಚುಕಟ್ಟಾಗಿ ಎಲ್ಲವರವರ ಕಾರ್ಯನಿರ್ವಹಿಸಿದ್ದಾರೆ. ಅದರಿಂದಾಗಿ ಇದು ಗ್ರ್ಯಾಂಡ್ ಸಕ್ಸಸ್ ಆಗಿದೆ. ಬಹಳಷ್ಟು ಸಂತೋಷ. ಅಂದರೆ ಕ್ರೀಡಾಂಗಣದ ತಯಾರಿಯ ಬಗ್ಗೆ ಕೂಡ ಈಗ ಅವರು ಹೇಳಿದರು, ಹೇಮನಾಥ್ ಶೆಟ್ಟಿ ಅವರು ಹೇಳಿದರು. ಇಲ್ಲಿ ನಾವು ನಿಜಕ್ಕಾಗೂ ಸಂತೋಷ್ ಶೆಟ್ಟಿ ಅವರನ್ನು ನಾವು ಅಭಿನಂದಿಸಬೇಕಾಗ್ತದೆ. ಅವರೊಂದು ಇದು ನನ್ನ ಅಂತ ಹೇಳುವ ಒಂದು ಭಾವನೆಯಲ್ಲಿ ಅದನ್ನು ಕೆಲಸ ಮಾಡಿದ್ದಾರೆ. ಹೌದೌದು, ಅದು ಬಹಳಷ್ಟು. ಅವರ ಜೊತೆಯಲ್ಲಿ ಅಶ್ರಫ್ ಮುಖ್ಯ ಅಂತ ಹೇಳಿ ಅವರು ಅದರ ಮೇಲ್ವಿಚಾರಣೆ ನೋಡುವವರು, ಅವರು ಕೂಡ ಅಷ್ಟೇ ಬಹಳ ಅವರಿಗೆ ಕೂಡ ಒಂದು ಹೆಮ್ಮೆ ಅಂದರೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಬೇಕು, ಇದು ನಮ್ಮದು ಅಂತ ಹೇಳುವ ಒಂದು ಭಾವನೆಯಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಬಹಳಷ್ಟು ಸಂತೋಷವಾಗಿದೆ ಈ ಕ್ರೀಡಾಕೂಟದ ಬಗ್ಗೆ. ಅಂದರೆ ಬೆಳಿಗ್ಗಿಂದ ಬೆಳಿಗ್ಗೆ 6 ಗಂಟೆ, ನನಗೆ ಬೆಳಿಗ್ಗೆ ಎದ್ದಾಗಲೇ ಫಸ್ಟಿಗೆ ಫೋನ್ ಬರೋದೇ ಸಂತೋಷ್ ಶೆಟ್ಟರದ್ದು. ಅವರು ಕ್ರೀಡಾಂಗಣದಲ್ಲಿ ಬೆಳಿಗ್ಗೆ 6 ಗಂಟೆಗೆ ಇರ್ತಾರೆ ಅಲ್ಲಿ. ಅಂದರೆ ಅಲ್ಲಿ ಕೆಲವರು ವಾಕ್ ಮಾಡಿರ್ತಾರೆ ಕ್ರೀಡಾಂಗಣದ ತಯಾರಿಯ ಸಂದರ್ಭದಲ್ಲಿ. ಅಂತ ಕೆಲವೊಂದು ವಾಕ್ ಮಾಡುವುದರಿಂದಾಗಿ ನಮಗೆ ಕೆಲವೊಂದು ಸಮಸ್ಯೆಗಳಾಗಿತ್ತು. ಆದರೂ ಅವರು ಕೂಡ ನಮ್ಮೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಇದೊಂದು ಕ್ರೀಡಾಕೂಟ ಯಶಸ್ವಿಯಾಗಬೇಕಂತ ನಿಟ್ಟಿನಲ್ಲಿ ಅವರು ಕೂಡ ನಮ್ಮೊತ್ತಿಗೆ ಸಹಕರಿಸಿದರು. ಅಲ್ಲಿ ಆ ರೀತಿಯಲ್ಲಿ ಈ ಕ್ರೀಡಾಂಗಣದ ತಯಾರಿಗೆ ನಮಗೆ ನಮ್ಮ ವಿವೇಕಾನಂದ ಕನ್ನಡ ಮಾಧ್ಯಮ ಸಂಸ್ಥೆಯ ದಾಮೋದರ್ ಅವರು, ಹಾಗೆ ನಮ್ಮ ಕುಂಬಳ ಪ್ರೌಢಶಾಲೆಯ ಕೃಷ್ಣ ಪ್ರಸಾದ್ ಅವರು, ಹಾಗೆ ಹಲವರು BMನ ನಿವೃತ್ತ ನಮ್ಮ ಮಾಧವ್ ಸರ್ ಅವರು, ಹಲವಾರು ಮಂದಿ ಇದರ ನಮ್ಮ ರೆಗ್ಯುಲರ್ ಆಗಿ ನಮ್ಮ ಜೊತೆ ಇದ್ದು ಅಶ್ರಫ್, ನಮ್ಮ ಮೌಂಟೇನ್ ವ್ಯೂ ಅಶ್ರಫ್ ಅವರು, ನಮ್ಮ ನಿವೃತ್ತ ದೈಹಿಕ ಶಿಕ್ಷಕರಾದ ಜಗನ್ನಾಥ್ ರೈಗಳು, ಇವರೆಲ್ಲ ಸೇರಿಕೊಂಡು ನಾವು ಅದರಲ್ಲಿ ತುಂಬ ಶ್ರಮ ಪಟ್ಟಿದ್ದೇವೆ. ಕೊನೆಯ ಹಂತದಲ್ಲಿ ಅಂತೂ ಒಂದು ವಾರ ನಾವು 12 ಗಂಟೆ ರಾತ್ರಿ 12 ಗಂಟೆ ಒಳಗೆ ಮನೆಗೆ ಸೇರಿದ್ದಿಲ್ಲ, ನಂತರ ಸೇರಿದ್ದೇವೆ. ಹೌದು, ಆ ರೀತಿ ಕೆಲಸವನ್ನ ಮಾಡಿ. ಖಂಡಿತ ಸರ್, ಖಂಡಿತ. ಅಂದ್ರೆ ಒಂದು ರೀತಿ ಅಂದ್ರೆ ಒಂದು ವಿಚಾರದಲ್ಲಿ ಹೇಳಬೇಕಿದ್ರೆ ಈ ಕ್ರೀಡಾಕೂಟಕ್ಕೆ ಅಂತ ತಯಾರಾದ ಈ ಒಂದು ಗ್ರೌಂಡ್ ಏನಿದೆ ಅಥವಾ ಕ್ರೀಡಾಂಗಣ ಏನಿದೆ ಅದನ್ನ ಇದೇ ರೀತಿ ನಿರ್ವಹಣೆ ಮಾಡಿದ್ರೆ ಖಂಡಿತ ಇದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಅನುಕೂಲ ಆಗುವಂತದ್ದು. ಖಂಡಿತ ನಮ್ಮ ಆಸೆ ಅಷ್ಟೇ, ಪುತ್ತೂರಿಗೆ ಒಂದು ಸುಸಜ್ಜಿತವಾದ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಆಗಬೇಕಂತ ಹೇಳಿ ಒಂದು ಆಸೆ ಅಷ್ಟೇ. ಅದನ್ನು ಖಂಡಿತವಾಗಿ ನಮ್ಮ ಶಾಸಕರು ನೆರವೇರಿಸ್ತಾರೆ ಅಂತ ಹೇಳಿ ನಮಗೆ ಒಂದು ಭರವಸೆ ಇದೆ. ನಾವೀಗ ಆಳ್ವಾಸ್ ಮೂಡಬಿದ್ರೆಯಲ್ಲಿ ಒಂದು ವ್ಯವಸ್ಥಿತವಾದ ಕ್ರೀಡಾಂಗಣ ಇದೆ. ಅಲ್ಲಿಯ ಕ್ರೀಡಾಕೂಟದಲ್ಲಿ ಅದು ಒಂದು ಏನು ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ನಡೀತದೆ. ಅಲ್ಲಿಯ ಈ ಕ್ರೀಡಾಕೂಟವನ್ನು ಅದು ಬಿಟ್ಟರೆ ನಿಜಕ್ಕಾಗಿ ಒಂದು ನಾನು 35 ವರ್ಷದ ಸರ್ವಿಸಲ್ಲಿ ನೋಡಿದಂತಹ ಇದು ಒಂದು ಶ್ರೇಷ್ಠ ಮಟ್ಟದ ಒಂದು ಕ್ರೀಡಾಕೂಟ ಅಂತ ಹೇಳಿ ನನಗೆ ಬಹಳ ಸಂತೋಷವಾಗ್ತಾ ಉಂಟು. ಅದರ ಒಂದು ಕ್ರೆಡಿಟ್ ನಮ್ಮ ಹೇಮನಾಥ್ ಶೆಟ್ಟಿ ಅವರಿಗೆ ಹೋಗಬೇಕು. ಯಾಕಂದ್ರೆ ಅವರು ಈ ಒಂದು ಕ್ರೀಡಾಕೂಟವನ್ನು ಒಪ್ಪಿಕೊಂಡು ವ್ಯವಸ್ಥಿತವಾಗಿ ಸಂಘಟನೆ ಮಾಡಿದ್ದಾರೆ. ಅವರ ತಮ್ಮ ಪ್ರೇಮನಾಥ್ ಶೆಟ್ಟಿ ಅವರು ಏನು ಇದ್ರೆ ಸರ್ ಫೈನಲ್ ಡಿಸಿಷನ್ ಅವರದು. ಆ ರೀತಿಯಲ್ಲಿ ಅವರು ಅದನ್ನು ವ್ಯವಸ್ಥಿತವಾಗಿ ಮಾಡಿಕೊಂಡು ಹೋಗಿದ್ದಾರೆ. ಅವರ ತಂಡ ಅಂದ್ರೆ MK ಅನಂತರಾಜ್ DPEDನ ಮಕ್ಕಳು ಸುಮಾರು 20 ಮಂದಿ ಅಲ್ಲಿಂದ ಬಂದು ನಮಗೆ ಒಂದು 4 ದಿವಸಗಳಷ್ಟು ನಮ್ಮಲ್ಲಿ ಉಳ್ಕೊಂಡು ಅದಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಬಹಳ ಅಚ್ಚುಕಟ್ಟಾಗಿ ನಮ್ಮ ಜೊತೆ ಸೇರಿಕೊಂಡು ಮಾಡಿದ್ದಾರೆ. ಎಲ್ಲ ಮಕ್ಕಳು ರಾತ್ರಿ ಮಲಗುವಾಗ 12 ಗಂಟೆ ನಂತರವೇ ಬೆಳಿಗ್ಗೆ 6 ಗಂಟೆಗೆ ಗ್ರೌಂಡಿಗೆ ಬರಬೇಕು ಸಿದ್ಧತೆಗೆ. ಈ ರೀತಿಯ ವ್ಯವಸ್ಥೆಗಳಾಗಿತ್ತು ಸರ್. ಓಕೆ, ಅಂದ್ರೆ ಬಹುಶಃ ಎಲ್ಲರ ಶ್ರಮದಿಂದ ಈ ಒಂದು ಕಾರ್ಯಕ್ರಮ ಎಷ್ಟು ಸಾರ್ಥಕವಾಗಿದೆ, ಯಶಸ್ಸು ಕಂಡಿದೆ ಅನ್ನುವಂಥದ್ದನ್ನ ಹೇಳ್ಬೋದು. ಓಕೆ, ಮಾತಾಡೋಣ ಇನ್ನಷ್ಟು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇನ್ನೊಂದಷ್ಟು ಮಂದಿ ಕರೆಯಲ್ಲಿ ಕೂಡ ಕಾಯ್ತಾ ಇದ್ದಾರೆ. ಅವರ ಜೊತೆಗೆ ಕೂಡ ಮಾತನಾಡಿಕೊಂಡು ಮುಂದುವರಿಸೋಣ ಅಂತ ಹೇಳ್ತೆ. ಈಗ ಫಸ್ಟ್ ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಈ ಪುತ್ತೂರಿನಲ್ಲಿ ನಡೆದಿರ್ತಕ್ಕಂತ 17 ಗರ್ಲ್ಸ್ ಬಾಯ್ಸ್ ಬಹಳ ಅಥ್ಲೆಟಿಕ್ಸ್ ಬಹಳ ಚೆನ್ನಾಗಿ ಮಾಡಿದಿರಿ ಸರ್. ಓಕೆ, ತಮ್ಮ ಹೆಸರು ಸರ್? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಬೆಲ್ಗಂದಿಂದ DS ಡಿಗ್ರಾಜ್ ಅಂತ. ಓಕೆ, ಬೆಳಗಾವಿಯಿಂದ. ಎಸ್, ಹೇಳಿ ಸರ್, ಮಾತಾಡಿ. ಮುಖ್ಯ ಆಯೋಜಕರಿದ್ದಾರೆ ಶೆಟ್ಟಿ ಅವರು, ಜೊತೆಗೆ ಒಬ್ಬ ನಿವೃತ್ತ ದೈಹಿಕ ಶಿಕ್ಷಕರು ಮತ್ತು ಶೆಟ್ಟಿ ಅವರು, ಹೇಮನಾಥ್ ಶೆಟ್ಟಿ ಅವರು. ಇವರು ಬಹಳ ಪೂರ್ತಿಯಾಗಿ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡು ಬಹಳ ಚೆನ್ನಾಗಿ ಗುಣಾತ್ಮಕವಾಗಿರ್ತಕ್ಕಂತ ಒಂದು ಸಂಘಟನೆಯನ್ನು ಮಾಡಿದಿರಿ. ಮೊದಲನೇದಾಗಿ ಈ ರಾಜ್ಯದ ಪರವಾಗಿ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎರಡನೇದು, ನೀವು ಇಲ್ಲಿವರೆಗೆ ರಿಕಾರ್ಡ್ ಅನ್ನ ಎಲ್ಲಾ ಮಕ್ಕಳಿಗೆ ಅಥವಾ ಎಲ್ಲಾ DSPಗಳಿಗೆ ಎಲ್ಲಾ TPOಗಳಿಗೆ ಯಾವ್ದು ರಿಕಾರ್ಡ್ ಸಿಗ್ತಾ ಇರ್ಲಿಲ್ಲ. ಅಂದ್ರೆ ಯಾವ್ದು ಥ್ರೋ ಇನ್ ದ ಡಿಸ್ಟೆನ್ಸ್ ಏನು, ರನ್ನಿಂಗ್ ದ ಟೈಮಿಂಗ್ ಏನು, ಯಾವುದು ಗೊತ್ತಾಗ್ತಾ ಇಲ್ಲ. ಈ ವರ್ಷ ಪ್ರತಿಯೊಂದನ್ನು ತಾವು ಎಲ್ಲ ನಮ್ಮ ಮೀಡಿಯಾಗಳಲ್ಲಿ ಮತ್ತು ವಾಟ್ಸಪ್ಗಳಲ್ಲಿ ಎಲ್ಲ ಕಡೆ ಕಳ್ಸಿದ್ರಲ್ಲ, ಅದು ಬಹಳ ಚೆನ್ನಾಗಿತ್ತು. ಅಂದ್ರೆ ಮುಂದಿನ ವರ್ಷ ನಾವು ಯಾವ ರೀತಿಯಾಗಿ ರೆಡಿ ಆಗ್ಬೇಕು ಅನ್ನೋದು ಮಕ್ಕಳಿಗೆ ಒಂದು ದೂರದೃಷ್ಟಿಕೋನ ಬೆಳೀತದ. ಅದು ರೆಕಾರ್ಡ್ಗಳನ್ನ ಅದ್ರ ಜೊತೆಗೆ ಮತ್ತೆ ತಾವು ಈ ಮಕ್ಕಳಲ್ಲಿ ಏನಾದ್ರು ಹೆಸರುಗಳು ಚೇಂಜಸ್ ಇದ್ರ ಎಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ರ ಎಲ್ಲವನ್ನ ನೀವು ವಾಟ್ಸಪ್ ನಲ್ಲಿ ಹಾಕಿದಿರಿ. ಇದು ಪ್ರತಿಯೊಂದನ್ನ ಊಟ ಉಪಚಾರ ಇರ್ಬೋದು ಅಥವಾ ಆತಿಥ್ಯ ಇರ್ಬೋದು, ಪ್ರತಿಯೊಂದರಲ್ಲಿ ಈ ರೀತಿಯಾಗಿರ್ತಕ್ಕಂತ ಒಂದು ಕ್ರೀಡಾ ಸಂಘಟನೆ ನಾನು ಇಲ್ಲಿವರೆಗೆ ನೋಡಿದ್ದಿಲ್ಲ.
ಎಸ್. ಸೊ ಅತ್ಯಂತ ಉತ್ತಮವಾಗಿತ್ತು ಅನ್ನುವಂಥದ್ದು ತಮ್ಮ ಅಭಿಪ್ರಾಯ. ಇನ್ ನಮ್ಮ ಬೇಡಿಕೆ ಏನಿದೆ ಸರ್, ಈಗ 14 ಮಾಡಿದ್ರಿ, ನೆಕ್ಸ್ಟ್ ಇಯರ್ 17 ಮಾಡಿ, ಪ್ರತಿ ವರ್ಷ ಅಲ್ಲಿ ಒಂದು ಆಟ ಆಗ್ಬೇಕು. ಯಾಕಂತಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಸರ್. ಈ ಬೇರೆದವ್ರಿಗೆ ಕೊಡ್ತೀವಿ, ಬೇರೆದವ್ರಿಗೆ ಕೊಟ್ಟ ನಂತರ ಅಲ್ಲಿ ಸಂಘಟನೆ ಸರಿ ಆಗೋದಿಲ್ಲ. ಇಲ್ಲ ಸರ್, ನಾವು ಪ್ರತಿ ವರ್ಷವಾಗಿ ಮಾಡಿದ್ದೀವಿ, ಈ ಮುಂದಿನ ಮತ್ತೆ ಯಾವಾಗ ಕೊಡ್ತಾರೆ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಒಂದು ವರ್ಷ ಈ ಮಕ್ಕಳಿಗೆ ಅನಾನುಕೂಲ ಮತ್ತು ರೆಕಾರ್ಡ್ಸ್ ನಲ್ಲಿ ಮತ್ತು ಮಕ್ಕಳ ಒಂದು ಅವ್ರಿಗೆ ಸರಿಯಾದ ಗ್ರೌಂಡ್ ಇರೋದಿಲ್ಲ. ಇದನ್ನೆಲ್ಲ ನಾವು ಇಟ್ಟುಕೊಂಡು ಒಂದಾದ್ರೂ 17 ಅಥವಾ 14 ಯಾವ್ದಾದ್ರು ಒಂದು ದಯವಿಟ್ಟು ಪ್ರತಿ ವರ್ಷ ಮಾಡ್ಬೇಕು. ಇದು ನಮ್ಮ ಬೇಡಿಕೆ. ಓಕೆ, ಪ್ರತಿಕ್ರಿಯೆ ಕೊಡ್ತಾರೆ. ಥ್ಯಾಂಕ್ ಯು. ಬಹಳ ಒಳ್ಳೆಯ ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಅಂದ್ರೆ ನಮಗಂತೂ ಈ ರೀತಿ ಅವರ ಪ್ರೋತ್ಸಾಹ ಅಂತ ಹೇಳಿದ್ರೆ, ಈಗ ನಾವು ನಮ್ಮ ಕಾರ್ಯಕ್ರಮವನ್ನು ಹೊಗಳಿಕೊಳ್ಳುವ ಬದಲಾಗಿ ಇಡೀ ರಾಜ್ಯದ ಎಲ್ಲ ಅಧಿಕಾರಿಗಳು ಏನ್ ಹೇಳ್ತಾರೆ, ಅವ್ರಿಗೆ ಹೇಗಾಯ್ತು, ಮಕ್ಕಳಿಗೆ ಹೇಗಾಯ್ತು ಅಂತ ಹೇಳುವಂತ ಬಹಳ ಮುಖ್ಯವಾದ ವಿಚಾರ. ಅವರ ಫೀಡ್ಬ್ಯಾಕ್ ಮುಖ್ಯ. ನಾವು ಇದರ ಮಧ್ಯದಲ್ಲಿ ಕ್ರೀಡಾಕೂಟ ಆಗ್ತಾ ಇರುವ ಸಂದರ್ಭದಲ್ಲಿ 3ನೇ ತಾರೀಕಿಗೆ ಒಂದು ಸಭೆಯನ್ನು ಕರೆದಿದ್ದೆವು. ಅಂದ್ರೆ ಎಲ್ಲ ಅಧಿಕಾರಿಗಳ ಒಂದು ಸಭೆ. ಅಂದ್ರೆ ಇಡೀ ರಾಜ್ಯದ ಬಂದಂತವರು ಏನ್ ಹೇಳ್ತಾರೆ, ಹೇಗಿದೆ, ಏನಾಗಿದೆ, ನಮ್ಮ ವ್ಯವಸ್ಥೆಯಲ್ಲಿ ಏನಾದ್ರು ವ್ಯತ್ಯಾಸಗಳಾಗಿದೆ ಅಂತ ಹೇಳುವ ವಿಚಾರದ ಬಗ್ಗೆ ಒಂದು ಮಧ್ಯಾಹ್ನದ ಹೊತ್ತಿಗೆ ಒಂದು ಸಭೆಯನ್ನು ಕರೆದಿದ್ದೆವು. ಅಂದ್ರೆ ಬಹಳ ತುರ್ತಾಗಿ ಒಂದು ಅರ್ಧ ಗಂಟೆಯಲ್ಲಿ ಮುಗಿಬೇಕಾದಂತ ಸಭೆ ಈ ಮಧ್ಯದಲ್ಲಿ. ಆದ್ರೆ ಅದನ್ನು 2 ಗಂಟೆ ನಮಗೆ ಮುಗಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲ ಪ್ರತಿ ಜಿಲ್ಲೆಯವರು ಇದೇ ರೀತಿ ಅಭಿಪ್ರಾಯವನ್ನು ಹೇಳುವುದಲ್ಲದೆ ಎಲ್ಲರಿಗೂ ಅದನ್ನು ಯಾವ ರೀತಿ ಎಲ್ಲರೂ ಹೇಳಿದ್ದಿಷ್ಟೇ. ನಮ್ಮ 35 ವರ್ಷ ಈಗ ಹೇಳಿದ ಸರ್ ಅವರು ಬೇರೆ ಬೇರೆಯವರು ತಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ಕೊನೆಗೆ ಇದನ್ನು ನಿಯಂತ್ರಿಸ್ಲಿಕ್ಕೆ ಆಗೋದಿಲ್ಲ. ನನಗೂ ಮಾತಾಡ್ಲಿಕ್ಕೆ ಬೇಕು, ನಮಗೆ ಮಾತಾಡ್ಬೇಕು ಅಂತ ಹೇಳುವ ತುಂಬಾ ಒತ್ತಡಗಳು ಬಂದಾಗ ಇದು ಸಭೆ ಮುಗಿಯುವ ಲಕ್ಷಣ ಕಾಣುದಿಲ್ಲ. ಅದಕ್ಕೆ ಕೊನೆಗೆ ನಮ್ಮ ನಿರೂಪಣೆ ಮಾಡುವವರೊಬ್ಬರು ಅವರು ಹೇಳಿದ್ರು, ಸರಿಗ ಎಲ್ರೂ ತಾವೆಲ್ಲ ಇದನ್ನು ಒಳ್ಳೇದೇ ಹೇಳ್ತಾ ಇದ್ದಾರೆ, ಯಾರೊಬ್ರು ಒಂದು ಸಹ ಕೆಟ್ಟದ ಮೈನಸ್ ಹೇಳ್ತಾ ಇಲ್ಲ. ಇನ್ನು ಒಂದು ಅವಕಾಶ ಕೊಡ್ತೇವೆ, ಯಾರಾದ್ರೂ ಮೈನಸ್ ಹೇಳುವವರಿದ್ರೆ ದಯವಿಟ್ಟು ಬನ್ನಿ, ಅಲ್ಲಿಗೆ ಮುಗಿಸುವ ಇದನ್ನು ಅಂತೇಳಿ, ಅಂದ್ರೆ ಇದು ಫಿನಿಶಿಂಗ್ ಮಾಡುವ ಅಂತೇಳಿ. ಆಗ ಯಾರೊಬ್ರು ಸಹ ಯಾವ ಮೈನಸ್ ಅಲ್ಲಿ ಇರ್ಲಿಲ್ಲ ಅಂತ ಹೇಳುವಂತದ್ದೇ ಒಂದು ಸಂತಸದ ವಿಚಾರ. ಹಾಗಾಗಿ ಒಟ್ಟು ವ್ಯವಸ್ಥೆಯನ್ನು ನಾವು ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಟ್ಟು, ಇದಕ್ಕೆ ನಾನು ಮುಖ್ಯವಾಗಿ ಇಲ್ಲಿ ಉಲ್ಲೇಖ ಮಾಡುವಂಥದ್ದು ಇಲಾಖೆ. ಈ ಇಲಾಖೆ ನಮಗೆ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಶಿಕ್ಷಣ ಇಲಾಖೆಯ DD ಅವರಿಂದ ಹಿಡಿದು ಅಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕ್ರೀಡೆಗೆ ಸಂಬಂಧಪಟ್ಟಂತ ದೊಡ್ಡ ಅಧಿಕಾರಿ ಭುವನೇಶ್ ಅವರು ಬಹಳ ಒಳ್ಳೆಯ ಒಬ್ಬ ಅಧಿಕಾರಿ. ಅವರ ಒಂದು ಮಾತಿಗೆ ಇಲ್ಲಿ ಬೆಲೆ ಕೊಡುವಂಥದ್ದು ನಮಗೆ ಬಹಳ ಅಗತ್ಯ ಆಯಿತು. ಯಾಕಂದ್ರೆ ಆ ಜವಾಬ್ದಾರಿ ಅವರ ಮೇಲಿತ್ತು. ಒಂದು ಜಿಲ್ಲೆಗೆ ವಹಿಸಿಕೊಂಡಾಗ ಆ ಜಿಲ್ಲೆಗೆ ಸಂಬಂಧಪಟ್ಟ ಅವರು ಉನ್ನತ ಅಧಿಕಾರಿಯಾಗಿ ಆ ಜವಾಬ್ದಾರಿ ಅವರ ಮೇಲೆ ಇರ್ತದೆ. ಅದೇ ರೀತಿ ಪುತ್ತೂರಲ್ಲಿ ಮಾಡಬೇಕು ಅಂದಿದ್ರೆ ಅದಕ್ಕೆ ಸಂಬಂಧಪಟ್ಟು ಇಲ್ಲಿ ಸುಂದರಗೌಡರು ಇದ್ದಾರೆ. ಇಬ್ಬರ ಒಂದು ಕೋಆರ್ಡಿನೇಷನ್ ಅಲ್ಲಿ ಬಹಳ ಅಗತ್ಯ ಇರ್ತದೆ. ಅಂದ್ರೆ ಈ ಕ್ರೀಡಾಕೂಟ ಆಗ್ಬೇಕು ಅಂದಿದ್ರೆ ಸರ್ಕಾರದ ಇಲಾಖೆ ವತಿಯಿಂದ ಬೇಕಾದ ಕ್ರೀಡಾಕೂಟ ಒಂದು ಸಂಸ್ಥೆ ವತಿಯಿಂದ ಕೊಡುವಾಗ ತುಂಬಾ ಆಲೋಚನೆಗಳನ್ನು ಮಾಡಬೇಕಾಗ್ತದೆ. ಆಗ ಮಾಡಿ ಅದು ಯಶಸ್ವಿ ಆಗ್ಬೇಕು. ಈ ಇಬ್ರು ಅಧಿಕಾರಿಗಳನ್ನು ಸಹ ನಾನು ಇಲ್ಲಿ ಉಲ್ಲೇಖ ಮಾಡಬೇಕು. ಒಳ್ಳೆಯ ಅಧಿಕಾರಿಗಳಾಗಿ ಜನರೊಂದಿಗೆ, ಸಂಸ್ಥೆಗಳ ಜೊತೆಗೆ ಎಲ್ಲರಿಂದ ಒಳ್ಳೆಯ ಸಂಬಂಧವನ್ನು ಇಟ್ಟ ಕಾರಣ ನಮಿಗೂ ಅವರ ಮಾತಿಗೆ ಬೆಲೆ ಕೊಡುವಂತದ್ದು, ಜೊತೆಗೆ ಇಷ್ಟೊಂದು ಒಳ್ಳೆ ರೀತಿಯಲ್ಲಿ ಜೋಡಣೆ ಮಾಡ್ಲಿಕ್ಕೆ ಸಾಧ್ಯತೆ ಆಯ್ತು ಅಂತ ಹೇಳುವಂತದ್ದಕ್ಕೆ ನಾನು ಅವರಿಗೆ ವಿಶೇಷವಾಗಿ, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಯಶಸ್ವಿ ಆಗಿದೆ ಅಂತ. ಅದೇ ರೀತಿ ಅವರಿಬ್ಬರು, ಅದೇ ರೀತಿ ನಮ್ಮ ಸಹಾಯಕ ಕಮಿಷನರು, ಇಲಾಖೆಯ ಮಟ್ಟದಲ್ಲಿ ಬೇಕಾದ ಎಲ್ಲ ಸಹಾಯಗಳನ್ನು ಎಲ್ಲ ರೀತಿಯಲ್ಲಿ ಗಿರೀಶ್ ನಂದನ್ ಸರ್ ಅವರು ಪರಿಪೂರ್ಣವಾಗಿ 3 ಸಭೆಗಳನ್ನು ಕರೆದ್ರು. ಅಂದ್ರೆ ಅದು ಸಹ ಅವರ ಒಂದು ಒಳ್ಳೆತನ. ಒಂದು ಇಲಾಖೆಯ ಸರ್ಕಾರದಿಂದ ಆಗುವ ಕಾರ್ಯಕ್ರಮ ಆದ ಕಾರಣ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡಿದ್ರು. ನಮ್ಮ BO ರವರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಪುತ್ತೂರಲ್ಲಿ ಈಗ ಒಂದು ಉನ್ನತ ಸ್ಥಾನದಲ್ಲಿ ಈ ಜಿಲ್ಲೆಯಲ್ಲಿ ಇರುವ ಕಾರಣ ಮತ್ತೆ ಎಲ್ಲ ಸಂಸ್ಥೆಗಳ ಒಂದು ಸಂಬಂಧವನ್ನು ಒಳ್ಳೆ ರೀತಿ ಇಟ್ಟುವಂಥದ್ದು, ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಪುತ್ತೂರಲ್ಲಿ ಮಾಡುವ ಸಂದರ್ಭದಲ್ಲಿ ಅವರ ಜವಾಬ್ದಾರಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ನಿಭಾಯಿಸಿರುವಂಥದ್ದು ನಾನು ಇಲ್ಲಿ ಉಲ್ಲೇಖ ಮಾಡಲೇಬೇಕು. ಅವರೆಲ್ಲರ ಸಹಕಾರ, ಈಗ ನಾನೊಬ್ಬನೇ ಎಲ್ಲ ಮಾಡಿದ್ದೇನೆ ಅಂತ ಹೇಳುವಂಥದ್ದು ಅದು ನನ್ನ ನಾಯಕತ್ವ ಇರ್ಬೋದು. ಇಲ್ಲಿ ಶಾಸಕರಿಂದ ಹಿಡಿದು ಎಲ್ಲ ಅಧಿಕಾರಿಗಳಿಂದ ಹಿಡಿದು ಕ್ರೀಡೆಗೆ ಸಂಬಂಧಪಟ್ಟಂತ ಎಲ್ಲ ಶಿಕ್ಷಕರು ಇರ್ಬೋದು, ಸಂಘಟಕರೆಲ್ಲ ಸೇರಿದ ಕಾರಣ ಈ ರೀತಿಯ ಹೆಸರು ಬರಲಿಕ್ಕೆ ಕಾರಣ ಆಗಿದೆ. ಮತ್ತೆ ನಮ್ಮ ಕಲ್ಪನೆ ಆಗಿತ್ತು. ನಾನು ಪ್ರಾರಂಭದಲ್ಲಿ ಈ ಒಂದು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡಿಕೊಂಡು ಮತ್ತೆ ಮಾತಾಡೋಣ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಸವಣೂರಿಂದ ಬಾಲಕೃಷ್ಣ ಅವರು. ಬಾಲಕೃಷ್ಣ, ಎಸ್, ಹೇಳಿ ಸರ್, ಹೇಳಿ, ಮಾತಾಡಿ, ತಮ್ಮ ಅಭಿಪ್ರಾಯ ಹೇಳಿ. ಇದು ನನ್ನ 25 ವರ್ಷದ ಈ ಒಂದು ಸರ್ವಿಸ್ ಅಲ್ಲಿ
ಅತ್ಯುತ್ತಮವಾದಂತ ಒಂದು ಕ್ರೀಡಾಕೂಟ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತೇನೆ. ಓಕೆ. ಅದೇ ರೀತಿಯಾಗಿ ಒಂದು ಮಾದರಿಯಾದ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತ ಅವಕಾಶ ಕೂಡ ನನಗೆ ಸಿಕ್ಕಿದ್ದು ಮಾನ್ಯ ಹೇಮಣ್ಣ ಶೆಟ್ಟಿ ಅವರ ಒಂದು ನೇತೃತ್ವದ ಕೂಟದಿಂದಾಗಿ. ಅದೇ ರೀತಿಯಾಗಿ ಇಷ್ಟೊಂದು ಅತ್ಯದ್ಭುತವಾಗಿ ಕಾರ್ಯಕ್ರಮ ಮೂಡಿ ಬರ್ಲಿಕ್ಕೆ ಕಾರಣ ನಮ್ಮ ಜಿಲ್ಲಾ ಉದ್ಯಾನ ಉಪನಿರ್ದೇಶಕರಿರ್ಬೋದು, DPO ಇರ್ಬೋದು, ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, TPO ಸರ್ ಅವರು ಮತ್ತು ಎಲ್ಲ ದೈಹಿಕ ಶಿಕ್ಷಣ ತಾಂತ್ರಿಕ ನಿರ್ದೇಶಕರು ಇವರೆಲ್ಲ ಸಹಕಾರದಿಂದ ಆಗಿದೆ. ಆದರೆ ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡಿರುವಂತ ಒಂದು ಧರ್ಮರಾಯ ಅಂತ ನಾವು ರಾಮಾಯಣದಲ್ಲಿ ಇದು ಮಹಾಭಾರತದಲ್ಲಿ ಕೇಳ್ತೇವೆ. ಅಂತ ಒಂದು ವ್ಯಕ್ತಿತ್ವ ಇರುವಂತ ಶ್ರೀಯುತ ಹೇಮಣ್ಣ ಶೆಟ್ಟಿ ಅವರು ಯಾರಿಗೂ ಕೂಡ ಎಲ್ಲರಿಗೂ ಕೂಡ ಒಂದೇ ರೀತಿಯ ಯಾವುದೇ ಸಂಯಮ ಕಳೆದುಕೊಳ್ಳದೆ, ಅದೇ ರೀತಿಯಾಗಿ ದುಗುಡ ಸ್ವಭಾವವನ್ನು ತೋರಿಸದೆ, ಎಷ್ಟು ನೋವುಗಳಿದ್ರು ಕೂಡ ಅದನ್ನು ಸಹಿಸಿಕೊಂಡು ಎಲ್ಲರೊಂದಿಗೆ ಹೊಂದಾಣಿಕೆಯ ಒಂದು ಭಾವನೆಯಿಂದ ಅವರೊಬ್ಬ ರಾಷ್ಟ್ರೀಯ ಒಂದು ಪಕ್ಷದ ನಾಯಕರಾಗಿದ್ರು ಕೂಡ ಅದನ್ನು ಎಲ್ಲಿಯೂ ತೋರ್ಪಡಿಸದೆ ತುಂಬಾ ಒಳ್ಳೆಯ ರೀತಿಯಿಂದ ಕಾರ್ಯಕ್ರಮವನ್ನು ಎಲ್ಲರ ಸಹಕಾರವನ್ನು ಪಡೆದುಕೊಂಡು ಮಾಡಿದ ಕಾರಣ ಅದು ಅತ್ಯಂತ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ತುಂಬಾ ಖುಷಿ ಪಡ್ತಾ ಇದ್ದೇನೆ ನಾನು. ಹಲೋ, ಹೇಳಿ ಸರ್, ಕೇಳಿಸ್ತಾ ಇದೆ. ಅದೇ ರೀತಿಯಾಗಿ ಈ ಒಂದು ಕ್ರೀಡಾ ಕೂಡ ಅತ್ಯಂತ ಪ್ರಚಾರ ಪಡೆಯಲಿಕ್ಕೆ ಆ ಒಂದು ಕ್ರೀಡಾ ಜ್ಯೋತಿ ಮತ್ತು ಹಸಿರುವಾಣಿ ಎನ್ನುವಂತ ಕಾರ್ಯಕ್ರಮ, ಆ ಒಂದು ಕಾನ್ಸೆಪ್ಟ್ ಬಹಳ ಮುಖ್ಯವಾಗಿತ್ತು. ನಾನು ಅದನ್ನು ಒಂದು ಕ್ವಶನ್ ಅನ್ನು ಕೇಳ್ತಾ ಇದ್ದೇನೆ ಮಾನ್ಯ ಹೇಮಣ್ಣ ಶೆಟ್ಟಿ ಅವರಿಗೆ. ಸರ್, ಈ ಒಂದು ಕ್ರೀಡಾ ಜ್ಯೋತಿ ಮತ್ತು ಹಸಿರುವಾಣಿ ಎನ್ನುವಂತ ಕಾನ್ಸೆಪ್ಟ್ ನಿಮ್ಮ ಗಮನಕ್ಕೆ ಅಥವಾ ನಿಮ್ಮ ಒಂದು ಅನಿಸಿಕೆ ಯಾಕೆ ಇದು ರೂಪುಗೊಂಡಿತ್ತು ಅಂತ ಹೇಳ್ಬೋದಾ? ಓಕೆ, ಉತ್ತರ ಕೊಡ್ತಾರೆ, ಕೇಳಿಸ್ಕೊಳ್ಳಿ. ಬಹಳ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ, ಮತ್ತೆ ಒಳ್ಳೆಯ ವಿಚಾರವನ್ನು ತಮ್ಮ ಮುಂದೆ ಇಟ್ಟಿದ್ದಾರೆ. ಈಗಾಗಲೇ ಅವ್ರದ್ದೊಂದು ದೊಡ್ಡ ಪತ್ರವನ್ನೇ ಅಂದರೆ ವಾಟ್ಸಪ್ಪಲ್ಲಿ ಬಹಳ ಅಭಿಪ್ರಾಯವನ್ನು ಈ ಶಿಕ್ಷಕರು ಬಾಲಕೃಷ್ಣ ಸವಣೂರವರು 3 ಪುಟಗಳ ಒಂದು ಅಭಿಪ್ರಾಯವನ್ನು ಈ ಕ್ರೀಡಾಕೂಟದ ಬಗ್ಗೆ ಕಳಿಸಿದ್ದಾರೆ. ಅದು ಇಡೀ ನಮ್ಮ ಎಲ್ಲ ಗ್ರೂಪ್ಗಳಲ್ಲಿ ಈಗಾಗಲೇ ಹೋಗ್ತಾ ಇದೆ. ಎಷ್ಟೊಂದು ಒಂದು ಶಿಕ್ಷಕರು ಯಾವ ರೀತಿ ಬರೆದಿದ್ದಾರೆ ಅಂತ ಹೇಳಿದ್ರೆ, ಒಟ್ಟು ಈ ಒಂದು ಕ್ರೀಡೆಯ ಬಗ್ಗೆ ಅತ್ಯಂತ ಅದ್ಭುತವಾಗಿ ನಮ್ಮನ್ನು ಹೇಳಿದ್ದಾರೆ ಅಂತಲ್ಲ, ಇಡೀ ವ್ಯವಸ್ಥೆಯನ್ನು, ಒಟ್ಟು ಆಯೋಜನೆಯ ಬಗ್ಗೆ ಅದೊಂದು ರೀತಿಯ ಯಾವ ರೀತಿ ಅದನ್ನು ಬರೆದಿದ್ದಾರೆ ಅಂತ ಹೇಳುವಂಥದ್ದನ್ನು ಎಲ್ಲ ಓದ್ಲಿಕ್ಕೆ ಇಲ್ಲಿ ಆಗೋದಿಲ್ಲ, ಆದರೆ ಗ್ರೂಪಲ್ಲಿ ನಾವು ಹಾಕ್ತಾ ಇದ್ದೇವೆ. ಅದ್ಭುತವಾಗಿ ಬರೆದಿದ್ದಾರೆ. ಅಂದ್ರೆ ಎಲ್ಲಾ ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಒಬ್ಬ ಇಂಥ ಒಂದು ಶ್ರೇಷ್ಠ ಶಿಕ್ಷಕರಿದ್ದಾರೆ ಅಂತ ಹೇಳುವಂಥದ್ದೇ ನಮ್ಮ, ಅಂದ್ರೆ ಇಂಥವರೆಲ್ಲವೂ ಈ ರೀತಿಯ ಈ ಕಾರ್ಯಕ್ರಮಕ್ಕೆ ಒಂದು ಮನ್ನಣೆಯನ್ನು ಅಥವಾ ಒಪ್ಪಿಕೊಂಡಿದ್ದಾರೆ ಅಂತ ಹೇಳುವಂಥದ್ದೇ ಬಹಳ ಸಂತಸದ ವಿಚಾರ. ಜೊತೆಯಾಗಿ ಅವರು ಇನ್ನೊಂದು ಬಹಳ ಪ್ರಾಮುಖ್ಯವಾದ ಪ್ರಶ್ನೆಯನ್ನು ಕೇಳಿದರು, ಹೊರೆಕಾಣಿಕೆ ಮತ್ತು ಕ್ರೀಡಾ ಜ್ಯೋತಿಯ ಬಗ್ಗೆ ಅವರು ಒಂದು ವಿಚಾರವನ್ನು ಉಲ್ಲೇಖ ಮಾಡಿದ್ರು. ಈ ಕಾನ್ಸೆಪ್ಟ್ ಹೇಗೆ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ, ನನ್ನ ಸಹೋದರ ಪ್ರೇಮ್ನಾಥ್ ಶೆಟ್ಟಿ ಮತ್ತು ದಯಾನಂದ ರೈ ಅವರು ಇದರಲ್ಲಿ ಬಹಳ ಮುಖ್ಯವಾದ ಒಂದು ಆಲೋಚನೆ ಇದೆ. ಅಂದ್ರೆ ಇವರು ಈ ಕ್ರೀಡಾಕೂಟದ ಬಗ್ಗೆ ಇದು ಹೇಗೆ ಯಶಸ್ವಿ ಆಗ್ಬಹುದು ಅಂತ ಹೇಳುವಾಗ ಇದರ ಬಗ್ಗೆ ಇವರಿಬ್ಬರ ಸಲಹೆ ಇತ್ತು. ಯಾಕೆಂತ ಹೇಳಿದ್ರೆ, ಒಂದು ಕ್ರೀಡಾ ಜ್ಯೋತಿ ಹೊರಡಬೇಕು, ನಮಗೆ ಇನ್ನೂ 1 ದಿವಸ ಕಡಿಮೆ ಆಯಿತು, 5 ದಿವಸಗಳ ಯೋಚನೆ ಇತ್ತು. ಆದರೆ ಆ ಶಾಲೆಗಳು ಇರಬೇಕಾಗಿತ್ತು. ಅಂದ್ರೆ 30ನೇ ತಾರೀಕು 1 ದಿವಸ ರಜೆ ಇತ್ತು. ರಜೆ ಇದ್ದ ಕಾರಣ ಅವತ್ತು ನಮಗೆ ಪ್ರಾರಂಭ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೊಂದು ಇಲ್ಲಿ ಜಿಲ್ಲಾ ಕೇಂದ್ರ ಬ್ಯಾಂಕಿನ ಕ್ರೀಡಾಕೂಟ ಸಹ ಇತ್ತು. ಹಾಗಾಗಿ ಇಲ್ಲದಿದ್ದರೆ 1 ದಿವಸ ಕಡಿಮೆ ಆಯಿತು. ಈ ಕ್ರೀಡಾ ಜ್ಯೋತಿ ಮತ್ತು ಹಸಿರುವಾಣಿಯ ಮೆರವಣಿಗೆಯ ಉದ್ದೇಶ ಏನಿತ್ತು ಅಂತ ಹೇಳಿದ್ರೆ, ಮುಖ್ಯವಾಗಿ ಇಡೀ ನಮ್ಮ ಒಂದು ತಾಲೂಕು, ಸುಳ್ಯ, ಈ ಕಡಬ, ಈ ಭಾಗದವರೆಲ್ಲರನ್ನು ಈ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಇದರಲ್ಲಿ ಅವರನ್ನೆಲ್ಲ ಜೋಡಿಸಿಕೊಳ್ಬೇಕು ಅಂತ ಹೇಳುವಂಥದ್ದು ನಮ್ಮ ಕಲ್ಪನೆಯಾಗಿತ್ತು. ಜೋಡಿಸುವಂದ್ರೆ ಕೇವಲ ಒಂದು ಪ್ರಚಾರ ಪತ್ರಿಕೆಯಲ್ಲಿ ಹಾಕಿದ್ರು ಜೋಡಣೆ ಮಾಡ್ಲಿಕ್ಕೆ ಆಗ್ತದೆ, ಅಥವಾ ಎಲ್ಲ ಊರುಗಳಲ್ಲಿ ಒಂದು ಬ್ಯಾನರ್ ಹಾಕಿದ್ರು ಎಲ್ರಿಗೂ ಮಾಹಿತಿ ಕೊಡ್ಬಹುದು. ಅದಲ್ಲ, ಎಲ್ಲ ರೀತಿಯಲ್ಲಿ ಅವರನ್ನು ಇನ್ವಾಲ್ವ್ಮೆಂಟ್ ಮಾಡಿಕೊಳ್ಬೇಕು, ಇದಕ್ಕೆ ಒಂದು ರೀತಿ ಅದ್ಭುತವಾದ ಪ್ರಚಾರವನ್ನು ಕೊಡಬೇಕು ಅಂತ ಹೇಳುವಂಥದ್ದು ನಮ್ಮ ಕಲ್ಪನೆಯಾಗಿತ್ತು. ಆ ದೃಷ್ಟಿಯಲ್ಲಿ ಹೇಗೆ ಮಾಡ್ಬೋದು ಅಂತ ಹೇಳುವಾಗ, ಒಂದು ಕ್ರೀಡಾ ಜ್ಯೋತಿಯ ಮೆರವಣಿಗೆ ಹೋಗ್ಬೇಕು. ಇದು ಕ್ರೀಡಾ ಜ್ಯೋತಿ ಇಲ್ಲಿಂದ ಹೊರಟು ಸಂಸ್ಥೆಗಳೊಂದಿಗೆ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಭೇಟಿ ಆಗಬೇಕು ಅಂತ ಹೇಳುವ ಯೋಚನೆ ನಮ್ದಾಗಿತ್ತು.
ಅದಕ್ಕೆ ಪೂರಕವಾಗಿ ಇನ್ನೊಂದು ಸಲಹೆ ಅಲ್ಲಿ ಬಂದದ್ದು ಹಸಿರುವಾಣಿಯ ಸಂಗ್ರಹ ಆಗಬೇಕು. ನಾವು ಇಲ್ಲ ಜಾತ್ರೋತ್ಸವ ಬ್ರಹ್ಮಕಲಶೋತ್ಸವಕ್ಕೆಲ್ಲ ಧಾರ್ಮಿಕವಾಗಿ ಹಸಿರುವಾಣಿ ಸಂಗ್ರಹ ಆಗ್ತದೆ, ಅದರಲ್ಲಿ ಇನ್ವಾಲ್ವ್ಮೆಂಟ್ ಆಗ್ತದೆ, ಒಂದು ಸ್ವಲ್ಪ ಸಂಗ್ರಹವನ್ನು ಆಗ್ತದೆ ಅಂತೇಳಿ. ಆದರೆ ಇದು ಅದಕ್ಕಿಂತ ದೊಡ್ಡ ಒಂದು ಕಾನ್ಸೆಪ್ಟ್ ಆಯಿತು. ಯಾಕೆಂತ ಹೇಳಿದ್ರೆ ಎಲ್ಲ ಮಕ್ಕಳನ್ನು ಇದರಲ್ಲಿ ಸೇರಿಸಿಕೊಳ್ಬೇಕು ಅಂತೇಳಿ. ಮಕ್ಕಳು ಒಂದು ಮನೆಯಿಂದ ಒಂದು ತೆಂಗಿನಕಾಯಿ ತರಬೇಕು ಅಂತೇಳಿ, ಅಂದ್ರೆ ಒಂದು ತೆಂಗಿನಕಾಯಿ ತಂದ್ರು ಅವರಿಗೊಂದು ಖುಷಿ ಇರ್ತದೆ, ನಾವು ಅದರಲ್ಲಿ ಭಾಗವಹಿಸಬೇಕು ಅಂತೇಳಿ. ಅದಲ್ಲದೆ ನಾವು ಒಂದು 17 ಐಟಮ್ಗಳನ್ನು ನಾವು ಅದರಲ್ಲಿ ಪತ್ರ ಬರೆದಿದ್ದೇವೆ. 17 ಐಟಮ್ ನೀವು ಕೊಡ್ಬೋದು. ಅಕ್ಕಿ, ಬೇಳೆ, ಬೆಲ್ಲ, ಸಕ್ಕರೆ, ನಿಮಗೆ ಏನು ಕೊಡಬೇಕು ಅದನ್ನು ಕೊಡಿ. ಸ್ವಲ್ಪ ಸ್ವಲ್ಪ ಕೂಡಿದ್ರೆ ಅದನ್ನು ಕೂಡಿಸಿ ನಾವು ಒಂದು ಒಳ್ಳೆಯ ರೀತಿಯ ವ್ಯವಸ್ಥೆಯನ್ನು ನಾವು ಮಾಡುವ ಅಂತ ಹೇಳುವ ಕಲ್ಪನೆ ನಮ್ದಾಗಿತ್ತು. ನಮ್ಮ ನಿರೀಕ್ಷೆಗೂ ಮೀರಿದೆ ಅದು. ಅಂದ್ರೆ ನಾವು ಎಷ್ಟು ಮಾಡಿದ್ದು ಅದನ್ನು ಈ ರೀತಿಯಿಂದಾಗಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿಂದ ಕ್ರೀಡಾ ಜ್ಯೋತಿ ಮತ್ತು ಹಸಿರುವಾಣಿಯ ಮೆರವಣಿಗೆ ಸಂಸ್ಥೆಗಳಿಗೆ ಭೇಟಿ ಕೊಡುವಂತ ಸಂದರ್ಭ. ಪ್ರಥಮದಲ್ಲೇ ನಮ್ಮ ಭೇಟಿ ಕೊಟ್ಟದ್ದು ನಮ್ಮ ಪದವಿ ಪೂರ್ವ ಜೂನಿಯರ್ ಕಾಲೇಜಿಗೆ. ಎರಡನೇದಾಗಿ ಸುಧಾನ ಸಂಸ್ಥೆಗೆ ಹೋದಾಗ ಅಲ್ಲಿ ಒಂದು ಕಡೆ ಹಸಿರುವಾಣಿಯ ಸಂಗ್ರಹವನ್ನು ನೋಡಿ ನಾವೇ ಒಂದು ರೀತಿಯ ಬೆರಗಾಗಿ ಹೋದೆವು. ಯಾಕಂತ ಹೇಳಿದ್ರೆ ನಿರೀಕ್ಷೆಗೂ ಮೀರಿ ಅವರ ಇನ್ವಾಲ್ವ್ಮೆಂಟ್, ಅವರು ನಮ್ಮನ್ನು ಸ್ವಾಗತಿಸುವಂತ ಒಂದು ವ್ಯವಸ್ಥೆಗಳನ್ನೆಲ್ಲ ನೋಡುವಾಗ ನಮಗೆ ಆಯ್ತು ಇದು ಅದ್ಭುತ, ಇದು ನಮ್ಮ ಇತಿಗಿಂತ ಮೇಲೆ ಹೋಗ್ತಾ ಇದೆ. ಕ್ರೀಡಾ ಜ್ಯೋತಿ ಮೊದಲು ಹೋಗಿದ್ದೆ ಸುಧಾನಕ್ಕೆ ಹೋದ್ದು. ಅಲ್ಲಿ ಪ್ರಥಮ ಜೂನಿಯರ್ ಕಾಲೇಜಿಗೆ ಆಗಿ ಸುಧಾನಕ್ಕೆ ಹೋಗುವಾಗ ಅಲ್ಲಿಯ ಹಸಿರುವಾಣಿಯ ಲಾರಿಯಲ್ಲಿ ಸುಮಾರು ಒಂದು 25% ತುಂಬಿ ಹೋಗಿದೆ. ಅಲ್ಲಿ ಇನ್ನು ಎಷ್ಟೋ ದಿವಸ ಹೋಗ್ಲಿಕ್ಕಿದೆ. 2 ದಿನ ಹೋಗ್ಬೇಕು. ಹಾಗಾಗಿ ನಾವು ಅದನ್ನು ಒಮ್ಮೆ ಇದನ್ನು ಇಲ್ಲಿ ಅನ್ಲೋಡ್ ಮಾಡಿದ್ರೆ ಒಳ್ಳೇದು ಅಂತ ಹೇಳಿ ಅದನ್ನು ಇಳಿಸಿ ಹೋಗುವ ವಿಚಾರಕ್ಕೆ ಸಂಬಂಧಪಟ್ಟು, ಯಾಕಂದ್ರೆ ಅಷ್ಟು ಹಸಿರುವಾಣಿ ಅಲ್ಲಿ ಸಂಗ್ರಹ ಆಗಿತ್ತು. ಅತ್ಯಂತ ಒಳ್ಳೆ ರೀತಿಯ ಸ್ವಾಗತವನ್ನು ಕೋರಿದ್ರು. ಇದು ಇಡೀ ಒಂದು ರೀತಿಯ ನಮಗೇನಾಯ್ತು, ಒಂದು ರೋಮಾಂಚನದ ಅನುಭವ. ಮಕ್ಕಳು, ಶಿಕ್ಷಕರು, ಆಡಳಿತ ಮಂಡಳಿಯವರು ಎಲ್ಲರೂ ಈ ಒಂದು ಕ್ರೀಡಾಕೂಟದಲ್ಲಿ ಸೇರಿಕೊಳ್ಳುವಂತ ಅನುಭವ ಉಂಟಲ್ಲ, ಅದು ನಮಗೆ ತುಂಬಾ ಪ್ರೇರಣೆ ಆಯ್ತು. ಅದು ಅದಕ್ಕೆ ಪೂರಕವಾಗಿ ಒಂದು ಸಮಿತಿಯನ್ನು ಮಾಡಿದ್ದೇವೆ ನಾವು. ಈ ಕ್ರೀಡಾ ಜ್ಯೋತಿ ಮತ್ತು ಹಸಿರುವಾಣಿಯ ಸಂಗ್ರಹಕ್ಕೆ ಒಂದು ಶಿಕ್ಷಕರದ್ದೇ ಒಂದು ತಂಡ ಮಾಡಿದ್ದೆವು. ಅವರ ಕೆಲಸದಿಂದಾಗಿ ಇದು ಇನ್ನಷ್ಟು ಇದಕ್ಕೆ ಪೂರಕ ಆಯಿತು. ಸೀತಾರಾಮ್ ಗೌಡ, ಸುಧಾಕರ್ ರೈ, ಸುಧೀರ್ ರೈ, ನವೀನ್ ರೈ ಇವ್ರದ ಒಂದು ತಂಡ ಬಹಳ ಅದ್ಭುತವಾಗಿ ಅವರು ಅದನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಾ ಸಂಸ್ಥೆಗಳಿಗೆ ಅವರು ಹೋಗುವ ರೂಟ್ಗಳನ್ನು ಕ್ಲಿಯರ್ ಮಾಡಿಕೊಂಡು ಒಳ್ಳೆ ರೀತಿಯ ಜೋಡಣೆ ಮಾಡಿದ್ರು. ಹಾಗಾಗಿ ಇವತ್ತು ಬಾಲಕೃಷ್ಣ ಸರ್ ಹೇಳುವ ಪ್ರಕಾರ ಇದೊಂದು ಅದ್ಭುತವಾದ ಕಾನ್ಸೆಪ್ಟ್. ಬಾಲಕೃಷ್ಣ ಅವರೇ ಸವಣೂರಲ್ಲಿ ಮತ್ತೊಬ್ರು ಅದರ ನೇತೃತ್ವ. ನಾವೇನಾಯ್ತು, ಕಡಬ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಇತ್ತು. ಒಂದು ಮೀಟಿಂಗ್ ಅಲ್ಲಿ ಅಬ್ರಾಮ್ ಅಂತ ಹೇಳಿ ಕಡಬದ ಶಿಕ್ಷಕರು ಅವರು ಗಲಾಟೆನೆ ಮಾಡಿಬಿಟ್ರು. ಇಲ್ಲ ಸರ್, ನಮಗೆ ಕಡಬಕ್ಕೆ ಬರಬೇಕು, ನೀವು ಎಲ್ಲಿಗೆ ಹೋಗ್ಬೇಡಿ, ಒಂದೇ ಸ್ಥಳಕ್ಕೆ ಬನ್ನಿ, ಬೇರೆಲ್ಲ ನಾವು ಬೇಕಾದ ಮಾಡ್ತೇವೆ ಅಂತೇಳಿ. ಪಾಪ ಆ ಶಿಕ್ಷಕರು ಅದ್ಭುತ ಅದರ ಇದಾಗಿತ್ತು. ಯಾಕಂತ ಹೇಳಿದ್ರೆ ಎಲ್ಲ ಕಡೆಗಳಿಂದ ಸಂಗ್ರಹ ಮಾಡಿ ಎಲ್ಲಾ ವ್ಯವಸ್ಥೆಯನ್ನು ಮಾಡಿ ಕಡಬ ತಾಲೂಕಿನಲ್ಲಿ ಒಂದೇ ಕೇಂದ್ರದಲ್ಲಿ ಅದಕ್ಕೆ ಒಂದು ರೀತಿಯ ಪ್ರೋತ್ಸಾಹವನ್ನು ಕೊಡುವಂತ ಕೆಲಸ ಮತ್ತು ಅದ್ಭುತವಾಗಿ ಒಳ್ಳೆ ರೀತಿಯಲ್ಲಿ ಮಾಡಿದ್ರು. ಅದು ಒಂದು ದಿವಸ ಬಂದು ಕೊನೆಗೆ ಕೆಯೂರಿಗೆ ಬಂದು ನಿಂತಿದೆ ಅವತ್ತು ಹಸಿರುವಾಣಿ ಮತ್ತು ಇದು ಕ್ರೀಡಾ ಜ್ಯೋತಿ ಒಂದು ರಥದಲ್ಲಿ ಆಗ್ಬೇಕು. ನಾನು ಪ್ರಾರಂಭದಲ್ಲಿ ಹೇಳಿದೆ, ಅದು ಅತ್ಯಂತ ಅದ್ಭುತವಾಗಿ ಅದನ್ನು ನೋಡ್ಲಿಕ್ಕೆ ಬರಬೇಕು ಅಂತೇಳಿ. ತಾವೆಲ್ಲ ಗಮನಿಸಬಹುದು ಫೋಟೋಸ್ ಅಲ್ಲಿ, ಮತ್ತೆ ಅದನ್ನು ಮೊನ್ನೆ ಸಹ ನೋಡಿದ್ದಾಗೆ ಅತ್ಯಂತ ಅದ್ಭುತವಾದ ಒಂದು ಕಲ್ಪನೆಗೆ ಒಂದು ಅಶ್ವಗಳ ಒಂದು ಆ ರಥದ ಬೆಳ್ಳಿಯ ರಥವನ್ನು ಅತ್ಯಂತ ಸುಂದರವಾಗಿ ನಿರ್ಮಿಸಲಾಗಿತ್ತು. ಅದು ಸಹ ಮಾಲಿಂಗೇಶ್ವರ ದೇವಸ್ಥಾನದಿಂದ ಹೊರಟು ಆ ದಿವಸದ್ದು ಮತ್ತು ಆ ದಿವಸದ ಸಂಗ್ರಹ ಅದೇ ನಿರೀಕ್ಷೆಗೆ ಮೀರಿ ಯಾವತ್ತೇ ತಂದು ಅದನ್ನು ವಾಪಸ್ ಇಳಿಸಬೇಕಾಯಿತು ಕ್ರೀಡಾಂಗಣದಲ್ಲಿ. ಅಂದ್ರೆ ಅಷ್ಟು ಅದಕ್ಕೆ ಬೇಕಾದ ಅದ್ಭುತವಾಗಿತ್ತು. ಅದರಲ್ಲಿ ಮಕ್ಕಳ ನಮ್ಮ ಕಲ್ಪನೆ ಹೇಗಿತ್ತು, ಬಾಲಕೃಷ್ಣ ಸರ್ ಕೇಳಿದ ಪ್ರಕಾರ ಕಲ್ಪನೆ ಹೇಗೆ ಜೊತೆ ಹೇಗೆ ಯಾವ ರೀತಿ ಇತ್ತು ಅಂತೇಳಿ. ಈ ಮಕ್ಕಳು ಅರ್ಧ ಕಿಲ ಬೇಳೆ, 1 kg ಅಕ್ಕಿ, 1 kg ಅವಲಕ್ಕಿ, 1 ತೆಂಗಿನಕಾಯಿ ನಮಗೊಂದು ನಿರೀಕ್ಷೆ ಇತ್ತು. ನಾನು ಹೇಳ್ತಾ ಇದ್ದೆ, ತೆಂಗಿನಕಾಯಿ ತುಂಬಾ ಬರ್ಬೋದು. ಈಸಿಯೆಸ್ಟ್ ಒಬ್ಬ ರೈತನಿಗೆ ಮನೆಯಲ್ಲಿ ಸಿಗುವಂತದ್ದು, ತರ್ಲಿಕ್ಕೆ ಅನುಕೂಲ ಆಗುವಂತದ್ದು ತೆಂಗಿನಕಾಯಿ. ಅದರಲ್ಲಿ ನಾವು ಬರ್ದಿದ್ದೆವು. ಏನಂದ್ರೆ ಬ್ರಹ್ಮಕಲಶಕ್ಕೆ ಆಗುವಾಗ ನಾವು ದೇವಸ್ಥಾನಕ್ಕೆ ಸುಲಿಬೇಕು ಅಂತ ಬರಿತಾ ಇರ್ಲಿಲ್ಲ, ಅದು ಇಡೀ ತೆಂಗಿನಕಾಯಿ ಕೊಡಿ, ಗೋಣಿಯಲ್ಲಿ ತುಂಬಾ ಕಾಣ್ತದೆ ಅಂತೇಳಿ. ಆದ್ರೆ ಇಲ್ಲಿ ಒಂದು ವಿಚಾರ, ಯಾಕಂದ್ರೆ ಸುಲಿದನ್ನೇ ಕೊಡ್ಬೇಕು ಅಂತೇಳಿ ಸುಲಿದ ತೆಂಗಿನಕಾಯಿಯನ್ನೇ ಸುಮಾರು 8,000 ತೆಂಗಿನಕಾಯಿ ಸಂಗ್ರಹ ಆಗಿದೆ. 8,000 ಇದೊಂದು ಅದ್ಭುತ ವಿಚಾರ. 8,000 ತೆಂಗಿನಕಾಯಿ ಸಂಗ್ರಹ ಆಯಿತು. ಅದರಲ್ಲಿ 300 ತೆಂಗಿನಕಾಯಿ ಮಾತ್ರ ಅದರ ಸಿಪ್ಪೆ ಇದ್ದದ್ದು, ಉಳಿದದ್ದೆಲ್ಲ ಸುಳಿದು ಅತ್ಯಂತ ಸುಂದರವಾಗಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಹೇಳುವಂಥದ್ದು, ಇಲ್ಲಿ ಮಕ್ಕಳಿಗೂ ಒಂದು ರೀತಿಯ
ನಾನೇನೋ ಕೊಟ್ಟಿದ್ದೇನೆ, ನಾನು ಬೇಳೆ ಕೊಟ್ಟಿದ್ದೇನೆ, ನಾನು ತೆಂಗಿನಕಾಯಿ ಕೊಟ್ಟಿದ್ದೇನೆ, ನಾನು ಅಕ್ಕಿ ಕೊಟ್ಟಿದ್ದೇನೆ, ಹಾಗಾಗಿ ನೀವೆಲ್ಲ ಬರಬೇಕು ಅಂತೇಳಿ ಹೇಳಿದೆವು. ಹಾಗಾಗಿ 2 ದಿವಸ ಬರ್ಲಿಕ್ಕೂ ಅವರಿಗೆ ಬೇಕಾದ ಅನುಕೂಲಗಳನ್ನು ಕ್ರೀಡಾಕೂಟದಲ್ಲಿ ಭಾಗವಹಿಸುವ ಹಾಗೆ ಹೆಚ್ಚಿನವರು ಬೇರೆ ದೂರದಿಂದ ಶಿಕ್ಷಕರು ಅವರೆಲ್ಲ ಬಂದಿದ್ದಾರೆ. ಹಾಗಾಗಿ ಒಟ್ಟು ಈ ಒಂದು ಕಾನ್ಸೆಪ್ಟ್ ಯಶಸ್ವಿ ಆಗಿದೆ. 2ನೇ ದಿನವೂ ಹಸಿರುವಾಣಿ ಕ್ರೀಡಾ ಜ್ಯೋತಿ ಬಂದು ಮೆರವಣಿಗೆಯು ಸಹ ಅತ್ಯಂತ ಅದ್ಭುತವಾಗಿರುವುದು. ಹಾಗಾಗಿ ಬಾಲಕೃಷ್ಣ ಸರ್ ಅವರು ಕೇಳಿದ ಪ್ರಶ್ನೆಗೆ ಉತ್ತರ ಇಷ್ಟೇ, ಅದು ಯಶಸ್ವಿಯಾಗಿದೆ. ಅಂದ್ರೆ ಆಲೋಚನೆ ಅದು ಯಶಸ್ವಿಯಾಗಿದೆ. ಓಕೆ, ಥ್ಯಾಂಕ್ ಯು ಬಾಲಕೃಷ್ಣ ಅವರೇ ತಮ್ಮ ಕರೆಗಾಗಿ ಮತ್ತೆ ತಮ್ಮ ಒಂದು ಅಭಿಪ್ರಾಯಕ್ಕಾಗಿ. ಮುಂದಿನ ಕಾಲರ್. ಹಲೋ ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ? ಹಲೋ ನಮಸ್ತೆ, ಗೌತಮ್ ಶೆಟ್ಟ, ಮಿತ್ರಪಾಡಿ ಜಯರಾಮ್ ರೈ, ಅಬುದಾಬಿಯಿಂದ ಮಿತ್ರಪಾಡಿ ಜಯರಾಮ್ ರೈ ಅವರು. ಸರ್ ನಮಸ್ತೆ, ಹೇಳಿ ಸರ್. ನಮಸ್ತೆ. ನೋಡಿದ್ರ ಕ್ರೀಡಾಕೂಟವನ್ನ, ಹೇಗೆ ನಿಮ್ಮ ಅಭಿಪ್ರಾಯ? ನಮಸ್ತೆ. ಹೇಮಳತನ್ನ ನಮಸ್ಕಾರ. ನಮಸ್ತೆ ಸರ್, ಕ್ರೀಡಾಕೂಟ ನೋಡಿದ್ರ ಸರ್, ಹೇಗೆ ಅನಿಸಿತು? ತಮ್ಮ ಒಂದು ಅಭಿಪ್ರಾಯ. ಬಹಳಷ್ಟು ಕ್ರೀಡಾ ಕಾರಂಜಿ ಪುತ್ತೂರಿನ ಹಲೋ, ಎಸ್, ಅವರ ಕರೆ ಕಡಿತಗೊಂಡಿದೆ. ಅಬುದಾಬಿಯಿಂದ ಕರೆಯನ್ನು ಮಾಡಿರುವಂಥದ್ದು. ಮುಂದಿನ ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ಹಲೋ ಹಲೋ, ಕೇಳಿಸ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ ನಮ್ದು? ಹಲೋ ಹಲೋ ಸರ್, ನಮ್ಮ ಮಾತು ಕೇಳಿಸ್ತಾ ಇದೆಯಾ? ಎಸ್, ತಮ್ಮ ಹೆಸರು, ಎಲ್ಲಿಂದ? ಹಲೋ ಹಲೋ ಸರ್, ನಮ್ಮ ಮಾತು ಕೇಳಿಸ್ತಾ ಇದೆಯಾ ತಮಗೆ? ಕೇಳಿಸ್ತಾ ಇದೆ. ಅದೇ, ತಮ್ಮ ಹೆಸರು ಮತ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಅಂತ? ಮಂಜುನಾಥ್ DPO ಕೋಲಾರ್ ಸರ್. ಓಕೆ, ಹೇಳಿ ಸರ್, ಹೇಳಿ. ಕ್ರೀಡಾಕೂಟದ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಹೇಳಿ. ಕೋಲಾರಿಂದ ಮಂಜುನಾಥ್ ಅವರು. ಡಬಲ್ ವಾಯ್ಸ್ ಬರ್ತೀನಿ, ಫೋನ್ ಮಾಡ್ಲಾ ನಾನು? ಓಕೆ, ಮತ್ತೆ ಸಂಪರ್ಕ ಮಾಡಿ ಸರ್. ಥ್ಯಾಂಕ್ ಯು. ಓಕೆ, ಇನ್ನೊಬ್ರು ಕಾಲರ್ ಇದ್ದಾರೆ. ಹಲೋ. ಓಕೆ, ಎಸ್, ಮತ್ತೆ ಒಂದಷ್ಟು ಮಾತುಕತೆಗಳಾಗಬೇಕು. ತಾವು ಒಂದು ಬಹುಶಃ ನನ್ನ ಪ್ರಶ್ನೆ ಇತ್ತು, ಅದನ್ನು ಅವರು ಬಾಲಕೃಷ್ಣ ಅವರು ಕೇಳಿದ್ರು. ಕ್ರೀಡಾ ಜ್ಯೋತಿಯ ಮತ್ತೆ ಹೊರೆಕಾಣಿಕೆಯ ಪರಿಕಲ್ಪನೆ ಹೇಗೆ ಬಂತು ಅನ್ನುವಂಥದ್ದು. ಇನ್ನು ಆರಂಭದಲ್ಲೇ ತಮಗೆ ಇದನ್ನ ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಮಾಹಿತಿ ಬರ್ತದೆ. 1-2 ತಿಂಗಳಲ್ಲಿ ಅದನ್ನ ಮಾಡಿದ್ರಿ. ಇಲ್ಲಿ ನಿಮಗೆ ಸವಾಲು ಅಂತ ಅನಿಸಿದಂಥ ವಿಚಾರಗಳು ಯಾವುದು, ಮತ್ತೆ ಅದನ್ನು ಹೇಗೆ ಫೇಸ್ ಮಾಡಿಕೊಂಡು ಬಂದ್ರಿ, ಮತ್ತೆ ನಿಮಗೆ ಒಂದು ಸಮಿತಿಗಳ ರಚನೆ ಇದೆಲ್ಲ ಹೇಗಾಯಿತು ಅಂತ? ಪ್ರಥಮವಾಗಿ ಈಗ ತಾಲೂಕು ಮಟ್ಟದಲ್ಲಿ ಒಂದು ಕ್ರೀಡಾಕೂಟ ಆಗುವಂಥದ್ದು ಸವಾಲಾಗಿತ್ತು. ಅದರ ಬಗ್ಗೆ ನಾವು ನೋಡಿ ಮಾಡುವ, ಯಾವುದೋ ಆಗೋದಿಲ್ಲ ಅಂತೇಳಿ ಹೇಳಬಾರ್ದು, ಮಾಡಿ ನೋಡುವ ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಜವಾಬ್ದಾರಿಯನ್ನು ವಹಿಸಿಕೊಂಡೆವು. ಹಾಗಾಗಿ ಅದು ಸವಾಲು ಅಂತ ಆದಾಗ ನಾವು ಅದಕ್ಕೆ ಸಂಬಂಧಪಟ್ಟು ಬಹಳ ಜಾಗೃತೆಯನ್ನು ವಹಿಸಿಕೊಳ್ಬೇಕಾಗಿತ್ತು. 2-3 ಸಭೆಗಳನ್ನು ಎಲ್ಲ ವಿಚಾರಕ್ಕೆ. ಇಲ್ಲಿ ಬಹಳ ಮುಖ್ಯವಾಗಿ ಒಂದು ತಾಲೂಕು ಕೇಂದ್ರದಲ್ಲಿ ಆಗುವಾಗ ವಸತಿಯ ವ್ಯವಸ್ಥೆಯಲ್ಲಿ ಬರುವಂತದ್ದು. ಈ ಪುತ್ತೂರಿನಲ್ಲಿ ಅಂದ್ರೆ ಇಷ್ಟು ವಸತಿ ವ್ಯವಸ್ಥೆಯನ್ನು ಹೇಗೆ ಕಲ್ಪಿಸ್ತಾರೆ ಅಂತ ಹೇಳುವಂತದ್ದು ನಮ್ಮ ಅಧಿಕಾರಿಗಳು, ಸಹಾಯಕ ಕಮಿಷನರಿಗೂ ಶಾಸಕರಿಗೂ ಒಂದು ಪ್ರಶ್ನೆ ಆಗಿತ್ತು. ಮುಂದುವರಿಸೋಣ. ಹಲೋ ಹಲೋ, ನಮಸ್ತೆ. ಗೌತಮ್ ಶೆಟ್ರ, ನಮಸ್ಕಾರ. ಸರ್ ನಮಸ್ತೆ. ಜಯರಾಮ್ ರೈ ಸರ್, ಮುಂದುವರಿಸಿ. ಜಯರಾಮ್ ರೈ, ಮಿತ್ರಂಪಾಡಿ ಜಯರಾಮ್ ರೈ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಹೇಮಳತನ್ನ ಹಾಗೂ ದಯಾನಂದನ್ನ ನಮಸ್ಕಾರ. ನಮಸ್ತೆ. ನಮಸ್ತೆ, ಹೇಳಿ ಸರ್. ನಮಸ್ತೆ, ಕೇಳ್ತದೆ, ಹೇಳಿ. ಹಲೋ, ಪಲ್ಲೆನ್ನ ಎಂಚಾಣ ಕ್ರೀಡಾ ಕಾರಂಜಿ ತುಯ್ಯಾರ ಎಂದು ಕ್ರೀಡಾ ಕಾರಂಜಿದ ಬಗ್ಗೆ ಈರ್ನ ಅಭಿಪ್ರಾಯ ಅದ ಸರ್? ಬಾರಿ ಪೊರ್ಲುದ ಪಂಡ ಈ ಕ್ರೀಡಾ ಕಾರಂಜಿ ಪುತ್ತೂರಿನ ಇತಿಹಾಸದಲ್ಲಿ ಒಂದು ದೊಡ್ಡ ಮಟ್ಟದ ಹೆಸರನ್ನು ಗಳಿಸಿದೆ. ಹಾಗೆ ಇದು ಬಹುಶಃ ಸ್ವರ್ಣಾಕ್ಷರದಲ್ಲಿ ಬರೆಯುವಂತಹ, ಹಲೋ ಹೇಳಿ ಸರ್, ಕೇಳಿಸ್ತಾ ಇದೆ. ಆ ಸ್ವರ್ಣಾಕ್ಷರದಲ್ಲಿ ಬರೆಯುವಂತಹ ಒಂದು ಅದ್ಭುತ ಕ್ರೀಡಾ ಕಾರಂಜಿ ಇದು. ಯಾಕೆಂದ್ರೆ ರಾಜ್ಯ ಮಟ್ಟದಲ್ಲಿ ಬಹುಶಃ ಯಾವ ಜಿಲ್ಲೆಯಲ್ಲೂ ಈ ರೀತಿ ನಡೆದಿರಲಿಲ್ಲ. ಅಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನ ಪುತ್ತೂರಿಗೆ ಕೊಟ್ಟಿರೋದು ನಮಗೆ ಬಹಳಷ್ಟು ಸಂತಸ ಅನಿಸುತ್ತದೆ. ಇದಕ್ಕೆ ಬಹಳಷ್ಟು ಶ್ರಮವಿದೆ ಖಂಡಿತ. ಹೇಮಳತನ್ನ ಹಾಗೂ ದಯಾನಂದನ್ನ, ಪ್ರೇಮನತನ್ನ ಹಾಗೂ ದಯಾನಂದನ್ನ ಹಾಗೂ ಎಲ್ಲರಿಂದ ಬಹಳಷ್ಟು ಶ್ರಮ ಇದ್ದು, ಹಾಗೆ ಎಲ್ಲ ಸಮಿತಿಯಿಂದ.
ಹಾಗೇನೆ ನಮ್ಮ ಜನಪ್ರಿಯ ಶಾಸಕ ಅಶೋಕಣ್ಣ ಅವರ ಸಹಕಾರ ಅವರ ಸಹಾಯದಿಂದ ಖಂಡಿತ ಇಂಥ ಒಂದು ಕ್ರೀಡೆ ಆಗಲು ಸಾಧ್ಯ. ಹೌದು. ಇಂಥ ಕ್ರೀಡೆ ಇನ್ನಷ್ಟು ಬರ್ಲಿ, ಯಾಕೆಂದ್ರೆ ಹ್ಮ್ ಶಾಲಾ ಮಕ್ಕಳಿಗೆ ಒಂದು ವೇದಿಕೆ ಸಿಗಬೇಕು. ಯಾವುದೇ ಒಂದು ಕ್ರೀಡೆ ಆಗ್ಲಿ ಅಥವಾ ಸಾಂಸ್ಕೃತಿಕ ಯಾವುದೇ ಇದರಲ್ಲೂ ಒಂದು ವೇದಿಕೆ ಸಿಕ್ಕಿದಾಗ ಅವರಿಗೆ ಮುಂದುವರಿಯಲು ಸಾಧ್ಯವಾಗುತ್ತೆ. ಹಾಗೆ ಇನ್ನು ನಮ್ಮ ದೇಶದ ದೇಶ ಹಾಗೂ ವಿದೇಶ ಅಂತರ ರಾಷ್ಟ್ರೀಯ ಲೆವೆಲ್ಗೂ ಹೋಗ್ಲಿಕ್ಕೆ ಅವರಿಗೆ ಒಂದು ಸಹಾಯ ಆಗುತ್ತಿದೆ ಈ ಒಂದು ವೇದಿಕೆ. ಇನ್ನಷ್ಟು ಇಂಥ ಕಾರ್ಯಕ್ರಮ ನಡೆಯಲಿ, ಇನ್ನಷ್ಟು ಎಲ್ಲರ ಸಹಕಾರದೊಂದಿಗೆ ದೇವರ ಅನುಗ್ರಹದೊಂದಿಗೆ ನಮ್ಮ ಪುತ್ತೂರಿನಲ್ಲಿ ಬಹಳಷ್ಟು ಹೆಸರನ್ನು ಪಡೆಯುವಂತಹ ಕಾರ್ಯಕ್ರಮ ಮುಂದುವರಿಯಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತಾ, ಹಾಗೆ ಪ್ರತಿಯೊಬ್ಬರಿಗೂ ಈ ಒಂದು ಇಂಥ ಒಂದು ಅದ್ಭುತ ಕಾರ್ಯಕ್ರಮವನ್ನು ಕೊಟ್ಟಂತಹ ಈ ಒಂದು ಕ್ರೀಡಾ ಕಾರಂಜಿ ಇದು ಇನ್ನಷ್ಟು ಒಳ್ಳೆಯ ಕಾರ್ಯವನ್ನು ಮಾಡಲು ಶ್ರೇಯಸ್ಸು ಹಾಗೂ ಎಲ್ರಿಗೂ ಅವಕಾಶ ಸಿಗಲೆಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು ಸರ್, ಧನ್ಯವಾದಗಳು. ಜಯರಾಮ್ ರೈ ಅವರು ಅಬುದಾಬಿಯಲ್ಲಿದ್ದು ಪುತ್ತೂರಿನಲ್ಲಿ ಆಗುವ ಯಾವುದೇ ಕಾರ್ಯಕ್ರಮವನ್ನು ಸಹ ಅತ್ಯಂತ ಬಹಳ ಸಂತಸ ಸಂಭ್ರಮ ಪಡುವಂಥವ್ರು. ಈಗ ಈ ಕ್ರೀಡಾಕೂಟದ ಬಗ್ಗೆ ಸಹ ಬಹಳ ಒಳ್ಳೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮತ್ತು ಕಾರಂತರ ಬಗ್ಗೆ ಸಹ ನಾವು ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ ಹಾಗೆ ಅಂದ್ರೆ ಪುತ್ತೂರು ಅಂತ ಹೇಳಿದ್ರೆ ಶಿವರಾಮ ಕಾರಂತರ ಜನ್ಮಭೂಮಿ, ಈ ಕರ್ಮಭೂಮಿಯಲ್ಲಿ ನಾವು ಆ ಹೆಸರು ಸಹ ಈ ರಾಜ್ಯದಾದ್ಯಂತ ಹೋಗುವ ನಿಟ್ಟಿನಲ್ಲಿ ಆ ಹೆಸರು ನಮಗೆ ಒಂದು ದೊಡ್ಡ ರೀತಿಯ ಒಂದು ಶಕ್ತಿಯನ್ನು ಸಹ ಕೊಟ್ಟಿತ್ತು. ಕಾರಂಜಿ ಅಂತ ಹೇಳುವಂತ ಹೆಸರಿನ ಮೂಲಕ ಈ ಕ್ರೀಡೆಯನ್ನು ಇಡೀ ರಾಜ್ಯದಲ್ಲಿ ಇವತ್ತು ಒಂದು ಚರಿತ್ರೆ ನಿರ್ಮಾಣ ಮಾಡುವಂತ ಕೆಲಸ ಪುತ್ತೂರಿನಲ್ಲಿ ಆಯಿತು ಅಂತ ಹೇಳುವಂತದ್ದು. ಅದೇ ರೀತಿ ನಾವು ಪ್ರಾರಂಭದ ಸವಾಲುಗಳನ್ನು ನಾವು ಉಲ್ಲೇಖ ಮಾಡುವಾಗ ಈ ಸವಾಲುಗಳು ನಾವು ಬಹಳ ಮುಖ್ಯವಾಗಿ ನಾವು ಅಂದ್ರೆ ಹೆಮ್ಮೆ ಪಡುವಂಥದ್ದು ಕೇವಲ ಊಟದಲ್ಲೇ ಯಶಸ್ವಿ ಕ್ರೀಡಾಂಗಣದಲ್ಲಿ ಅಂತಲ್ಲ, ವಸತಿಯನ್ನು ನಾವು ಬಹಳ ಸೂಕ್ಷ್ಮವಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟೆವು. ನಿಜ, ಬಹುಶಃ ಅದು ಇಡೀ ಕ್ರೀಡಾಕೂಟಗಳ ಒಂದು ಪ್ರದರ್ಶನದ ಮೇಲೆ ಕೂಡ ಪ್ರಭಾವ ಬಹಳ ತುಂಬಾ ಪ್ರಭಾವ ಬಿದ್ದಿದೆ. ಮತ್ತೆ ನಮ್ಮ ಈಗ ಈ ಊರಿಂದ ಈ ಜಿಲ್ಲೆಯಿಂದ ಹೊರಗೆ ಜಿಲ್ಲೆಗೆ ಹೋದಾಗ ಅಲ್ಲಿ ಅವ್ಯವಸ್ಥೆಗಳನ್ನು ಕೆಲವು ಸಂದರ್ಭ ನಮ್ಮ ಮಕ್ಕಳು ಬಂದು ಹೇಳಿದಾಗ ನಮಿಗೂ ಅದರ ಬಗ್ಗೆ ಎಚ್ಚರ ಇರ್ತದೆ. ಏನಿಲ್ಲ, ಏನೋ ಒಂದು ಕೊಠಡಿಯಲ್ಲಿ ಹಾಕಿಬಿಟ್ಟಿದ್ರು, ಅಲ್ಲಿ ನುಸಿ ಇತ್ತು, ಮಲಗಲಿಕ್ಕೆ ಆಗಿರ್ಲಿಲ್ಲ, ಫ್ಯಾನ್ ಇರ್ಲಿಲ್ಲ, ರಾತ್ರಿ ಕುಡಿಲಿಕ್ಕೆ ನೀರ್ಲಿಲ್ಲ, ಜ್ವರ ಬರುವಾಗ ಮದ್ದು ಕೊಡ್ಲಿಲ್ಲ, ಯಾರಕ್ಕೆ ಶೌಚಾಲಯ ಇರ್ಲಿಲ್ಲ, ಕೇಳುವವರು ಇರಲಿಲ್ಲ ಅಂತ ಹೇಳುವಂತ ದೂರುಗಳು ನಮ್ಮನ್ನು ಆಗಾಗ ಒತ್ತಿ ಅಂದ್ರೆ ಆ ರೀತಿ ನಮ್ಮನ್ನು ಪ್ರಶ್ನಿಸ್ತಾ ಇತ್ತು. ಅದಕ್ಕಾಗಿ ನಾವು ಬಹಳ ಪ್ರಾಮುಖ್ಯತೆಯನ್ನು ಪ್ರಥಮವಾಗಿ ಕೊಟ್ಟದ್ದು ವಸತಿಗೆ. ಅಂದ್ರೆ ವಸತಿ ಸರಿ ಆಗ್ಬೇಕು, ಬಂದ ಮಕ್ಕಳು ಅತ್ಯಂತ ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಯಾವ ಕೊರತೆನೂ ಆಗ್ಬಾರ್ದು ಅಂತೇಳಿ ಅದು ನಮಗೆ ಇವತ್ತು ಅತ್ಯಂತ ಒಂದು ರೀತಿಯ ಪ್ರಥಮದಲ್ಲಿ ಅಂದ್ರೆ ಎಲ್ಲ ಸ್ಟೇಜಲ್ಲಿ ಸಕ್ಸಸ್ ಆದ್ದು. ನಾವು ನಮ್ಮ ಸುತ್ತಮುತ್ತಲಿನ ಪುತ್ತೂರಿನ ಒಂದು ನಗರ ಪ್ರದೇಶ ಸುತ್ತಮುತ್ತಲಿನಿರುವಂತಹ ಶಿಕ್ಷಣ ಸಂಸ್ಥೆಗಳು ಎಲ್ಲಾ ಸಂಸ್ಥೆಗಳು ನಮಗೆ ಪರಿಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಇವತ್ತು ವಿವೇಕಾನಂದ, ಸುಧಾನ ಇರ್ಬೋದು, ಮೌಂಟನ್ ವ್ಯೂ ಎಲ್ಲಾ ಸಂಸ್ಥೆಗಳು, ವಿಕ್ಟರ್ಸ್, ಬೆಥನಿ ಎಲ್ಲಾ ಸಂಸ್ಥೆಗಳಂದ್ರೆ ಬೇಕಾದಷ್ಟು ಎಲ್ಲ ಏನ್ ಕೇಳಿದ್ರು ಇಲ್ಲ ಅಂತ ಹೇಳದೆ ಇವತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸೇರಿ 150 ವಿಷ್ಣು ಪ್ರಸಾದ್ ಸರ್ ಅದರ ಅಕ್ಷರದಾಸೋಹದ ಅಧಿಕಾರಿ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡು ಮತ್ತೆ BO ಮತ್ತು ಸುಂದರಗೌಡರು ಸಂಪೂರ್ಣವಾಗಿ ಎಲ್ಲಾ ಸಂಸ್ಥೆಗಳಿಗೆ ಹೋಗಿ 150 ತರಗತಿ ಕೊಠಡಿಗಳು, 150 ಕೊಠಡಿಗಳಲ್ಲಿ ಸುಸಜ್ಜಿತವಾದ ಕೊಠಡಿಗಳು ಮತ್ತು ಫ್ಯಾನ್ ಬೇಕಾದಷ್ಟು, ಲೈಟ್, ಶೌಚಾಲಯ ಮತ್ತು ಅಲ್ಲಿಗೆ ಕುಡಿಯುವ ನೀರು ಎಲ್ಲ ವ್ಯವಸ್ಥೆಗಳು, ಮತ್ತೆ ನಗರಸಭೆಯ ವತಿಯಿಂದ ಫಾಗಿಂಗ್, ಸ್ವಚ್ಛತೆಯ ಬಗ್ಗೆ ಅಂದ್ರೆ ಇದರ ಬಗ್ಗೆ ನಾವು ಅತ್ಯಂತ ಸೂಕ್ಷ್ಮವಾಗಿ, ಯಾಕೆಂದ್ರೆ ನಮ್ಮಲ್ಲಿ ಬಂದು ಮಕ್ಕಳಿಗೆ ಒಂದು ರೀತಿಯ ಒಂದಷ್ಟು ಸಮಸ್ಯೆ ಆಗಬಾರ್ದು, ನಾವು ಮಾಡಿದ್ದೇವೆ ಅಲ್ಲಿ ಬಂದು ಏನು ಅಂತ ಹೇಳಿ ಆಗಬಾರ್ದು, ಅದನ್ನು ಮಾಡಿದ್ದೇವೆ, ಅದು ಯಶಸ್ವಿ ಆಯಿತು. ಸಾರಿಗೆ ಅವರನ್ನು ಸಮಯಕ್ಕೆ ತಂದು ಕೊಡುವಂಥದ್ದು. ಅದಕ್ಕೆ ಮೋನಪ್ಪ ಸರ್ ಅವರನ್ನು ಒಂದು ಅಧಿಕಾರಿಯಾಗಿ ನೇಮಕ ಮಾಡಿಕೊಂಡು ಇವತ್ತು ಅದೇ ಅಧಿಕಾರಿಗಳು ಅದರಲ್ಲಿ ನಾನು ಶಿಕ್ಷಣ ಇಲಾಖೆ ನಮಗೆ ಹೇಳಿ ಜವಾಬ್ದಾರಿ ಕೊಟ್ಟದ್ದು ಮಾತ್ರ ಅಲ್ಲ, ಪರಿಪೂರ್ಣವಾಗಿ ತೊಡಗಿಸಿಕೊಂಡ ಕಾರಣ ಇದು ಯಶಸ್ವಿ ಆಯಿತು. ನಮಗೆ 26 ಬಸ್ಸುಗಳನ್ನು ಶಿಕ್ಷಣ ಸಂಸ್ಥೆಯವರು ಒದಗಿಸಿದ್ರು, ಬೇಕಾದ ಸಮಯಕ್ಕೆ ಆ ಬಸ್ಸುಗಳ ಸಾರಿಗೆಯನ್ನು ವ್ಯವಸ್ಥೆ. ಹಾಗಾಗಿ ಈ ಸಾರಿಗೆ ಮತ್ತು ವಸತಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಆಗಿರುವಂತದ್ದು ಬಂದವರಿಗೆ ಇದು ಏನು ಅಂತೇಳಿ ನಾನು ಅದರ ಜೊತೆಗೆ ಊಟ ಮೂರನೇದು, ಈ 3 ಸಬ್ಜೆಕ್ಟ್ಗಳು ಒಂದಕ್ಕೊಂದು ಲಿಂಕ್. ನಾವು ಊಟದಲ್ಲಿ ನಾವು ಹೇಳಿದ್ದೆವು, ಅಲ್ಲಿ ಮತ್ತೆ ಸಹ ಅದೊಂದು ರೀತಿಯ ವಿಭಿನ್ನವಾಗಿರ್ಬೇಕು ಅಂತೇಳಿ
ನಾವು ಪ್ರಾರಂಭದಲ್ಲಿ ಘೋಷಣೆ ಮಾಡಿದ್ದೆವು. ಈ ರಾಜ್ಯದ ಇಡೀ ರಾಜ್ಯದ ಮಕ್ಕಳು ಬರ್ತಾರೆ, ಅದು ಕ್ರೀಡಾಪಟುಗಳು ಬರ್ತಾ ಇರುವಂಥದ್ದು. ಅವರಿಗೆ ಪೌಷ್ಟಿಕಾಂಶದ ಕೊರತೆ ಆಗಬಾರ್ದು, ಒಳ್ಳೆಯ ಫುಡ್ ಅನ್ನು ಕೊಡಬೇಕು, ಒಟ್ಟು ಊಟ ಕೊಡುವಂಥದ್ದಲ್ಲ ಅಂತೇಳಿ. ಹಾಗಾಗಿ ನಾವು ಅದಕ್ಕೆ ಬಹಳ ಆದ್ಯತೆಯನ್ನು ಕೊಟ್ಟು ನೆಲ್ಲಿಕಟ್ಟೆ ಜಗದೀಶ್ ಶೆಟ್ಟರಿಗೆ ಆ ಒಂದು ಉಸ್ತುವಾರಿಯನ್ನು, ಅವರು ನಗರಸಭೆ ಅಧ್ಯಕ್ಷರಾಗಿದ್ದವರು, ಆ ಉಸ್ತುವಾರಿಯನ್ನು ಅವರಿಗೆ ಕೊಟ್ಟೆವು. ನಮ್ಮ ನಿರೀಕ್ಷೆ ಏನಿತ್ತು ಅದಕ್ಕಿಂತ 10 ಪಟ್ಟು ಪುನಃ ಅದು ಹೆಚ್ಚಾಯಿತು. ಅದರ ಲೆಕ್ಕಾದ ಖರ್ಚನ್ನು ನಾವು ಅಲ್ಲಿ ಯಾವುದನ್ನು ನೋಡಲಿಲ್ಲ. ನಮಗೆ ಒಟ್ಟು ಅದು ವ್ಯವಸ್ಥಿತವಾಗಿ ಆಗಿರಬೇಕಾಗಿತ್ತು. ರಾಜ್ಯದ ಉತ್ತರ ಕರ್ನಾಟಕದವರಿಗೆ ಜೋಳ ರೊಟ್ಟಿ ಬೇಕು. ನಾವು ಜೋಳ ರೊಟ್ಟಿಯ ಸಂಪೂರ್ಣ ವ್ಯವಸ್ಥೆ, ಜೋಳ ರೊಟ್ಟಿಯ ಚಟ್ನಿ. ಈ ಭಾಗ ಮಂಡ್ಯ, ಮೈಸೂರು, ಚಾಮರಾಜನಗರ, ಬೆಂಗಳೂರಿನವರಿಗೆ ಮುದ್ದೆ ಸಾರು ಬೇಕು. ಅದು ನಮಗೆ ಗೊತ್ತಿದೆ. ಯಾರು ಇದನ್ನು ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ಸುಲಭ ಅಲ್ಲ. ಆದ್ರೆ ಅವರಿಗೆ ಎಷ್ಟು ಬೇಕು, ಬೇಕಾದಷ್ಟು, ಅದು ಸಹ ಲಿಮಿಟೆಡ್ ಅಂತಲ್ಲ, ಅದನ್ನು ಕೊಟ್ಟೆವು ನಾವು. ಚಪಾತಿ ಕೊಟ್ಟೆವು, ಮತ್ತೆ 12 ಬಗೆಯ ಖಾದ್ಯಗಳನ್ನು. ನಮಗೆ ಖುಷಿ ಪಟ್ಟದ್ದು 4-5 ಹೆಣ್ಮಕ್ಳು ಅವರ ಅಮ್ಮನಿಗೆ ಫೋನ್ ಮಾಡಿದ್ದನ್ನು ನಾವೇ ಕೇಳಿದೆವು. ಕೇಳಿ ಅವ್ರು ಹೇಳ್ತಾರೆ, ಅಮ್ಮ ನಾವು ಎಲ್ಲಿಗೆ ಬಂದಿದ್ದೇವೆ ಅಂತೇಳಿ ಗೊತ್ತಿಲ್ಲ, ಅಂದ್ರೆ ಈ ಎಲ್ಲ ವ್ಯವಸ್ಥೆಗಳನ್ನು, ವಸತಿಯನ್ನು ನೋಡಿ, ಸಾರಿಗೆಯನ್ನು ನೋಡಿ, ಊಟವನ್ನು ನೋಡಿ, ಕ್ರೀಡಾಂಗಣವನ್ನು ನೋಡಿ ಹೇಳುವಂಥದ್ದು, ಅಮ್ಮ ನಮ್ಮ ಮನೆಗಿಂತ ಚೆನ್ನಾಗಿ ಇಲ್ಲಿ ನೋಡಿಕೊಳ್ತಾ ಇದ್ದಾರೆ, ನಾವು ಅಲ್ಲಿಗೆ ನಮ್ಮ ಸಾರ್ಥಕ ಆಯ್ತು, ನಾವು ಮಾಡಿದ ಕೆಲಸ ಸಾರ್ಥಕ ಆಯ್ತು ಅಂತ ಹೇಳಿದ್ರೆ ಎಲ್ಲ ವ್ಯವಸ್ಥೆಯನ್ನು ಅತ್ಯಂತ ಅಚ್ಚುಕಟ್ಟಾಗಿ ಮಾಡಿದ್ದೇವೆ ಅಂತ ಹೇಳುವಂತ ತೃಪ್ತಿ ನಮಗೆ ಇದೆ ಒಟ್ಟಿನಲ್ಲಿ. ಓಕೆ, ಒಂದಷ್ಟು ಹೊತ್ತು ಈಗ ಕಾಲ್ಗಳನ್ನು ಸ್ವೀಕಾರ ಮಾಡೋಣ. ತುಂಬಾ ಜನ ಕಾಯ್ತಾ ಇದ್ದಾರೆ. ಹಲೋ ಸರ್, ನಮಸ್ತೆ. ನಾನು ಶ್ರೀನಿವಾಸ್. ಹಲೋ ಹಲೋ ಶ್ರೀನಿವಾಸ್ ಅವರು ಪುತ್ತೂರಿಂದ. ಮಾತಾಡಿ ಸರ್, ಮಾತಾಡಿ, ತಮ್ಮ ಅಭಿಪ್ರಾಯ ಹೇಳಿ. ಈ ಕ್ರೀಡಾಕೂಟದ ಬಗ್ಗೆ ನಾವೇನು ಹೇಳ್ಬೇಕು ಅಂತ ಇಡೀ ಜಗತ್ತಿಗೆ ಹೇಳ್ತಾ ಉಂಟು. ನಾನೆಲ್ಲ ಫೇಸ್ಬುಕ್ ನಲ್ಲಿ ಬರ್ದಾಗ ಹೇಳ್ತಾ ಇದ್ದಾರೆ, ಒಳ್ಳೆ ಕ್ರೀಡಾಕೂಟ ಸರ್, ತಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಹಲೋ, ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಹಿಂದೆ ಹೇಮಾ ಶೆಟ್ಟರ ಒಂದು ಪ್ರಯತ್ನ, ಒಂದು ಸಂಘಟನೆ, ಎಲ್ಲ ದೈಹಿಕ ಶಿಕ್ಷಕರ ಸಹಕಾರ ಮತ್ತೆ ಇಲಾಖೆಯ ಒಂದು ಪ್ರೋತ್ಸಾಹ ಇದು ಸಕ್ಸಸ್ ಆಗ್ಲಿಕ್ಕೆ ಕಾರಣ ಆಗಿದೆ. ಡೆಡಿಕೇಶನ್ ಅಂಡ್ ಕಮಿಟ್ಮೆಂಟ್ ಮೇಕ್ ಸಕ್ಸಸ್. ಹಾಗೆ ನನ್ಗೆ ಇನ್ನೊಂದು ಹೇಳ್ಬೇಕು ಅಂತ ಇದ್ರೆ, ಸರ್ಕಾರದಿಂದ ಈ ಕ್ರೀಡಾಕೂಟಕ್ಕೆ ಹೆಚ್ಚು ಅನುದಾನ ನೀಡಬೇಕು. ಈ ಕ್ರೀಡಾ ನಿಧಿಯನ್ನು ವಿದ್ಯಾರ್ಥಿಗಳನ್ನು ಸಂಗ್ರಹ ಮಾಡ್ತಾರೆ, ಅದು ಸಿಗೋದ ಕಡಿಮೆ. ಆ ಪೂರ್ಣ ಪ್ರಮಾಣದ ಹಣ ಸಿಕ್ಕಿದಾಗ ನಮ್ಗೆ ಹೆಚ್ಚು ಇನ್ನು ಮಾಡ್ಲಿಕ್ಕೆ ಒಂದು ಪ್ರೋತ್ಸಾಹ ಸಿಗ್ತದೆ. ಮತ್ತೆ ಎಲ್ಲಾ ದೈಹಿಕ ಶಿಕ್ಷಕರನ್ನು ನೀವು ಕರೆದು ನೀವು ಗೌರವಿಸಿದ್ದೀರಿ, ನಮ್ಗೆ ಬಹಳ ಖುಷಿಯಾಗಿದೆ, ನಿಮಗೆ ಅಭಿನಂದನೆ. ಹಾಗೆ ಇನ್ನು ಮುಂದೆ ನಮ್ಮ ಜಿಲ್ಲೆಯಿಂದ ರಾಷ್ಟ್ರಕೂಟಕ್ಕೆ ಹೋದಂತ ಇದುವರೆಗೆ ಎಲ್ಲಾ ಕ್ರೀಡಾಕು ಕರೆಸಿ ಗೌರವಿಸಿದರೆ ಕ್ರೀಡೆಗೆ ಇನ್ನು ಹೆಚ್ಚು ಮಹತ್ವ ಸಿಗುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಒಟ್ಟಾರೆ ಹೇಳುವುದಾದರೆ, ಪುತ್ತೂರಿನಲ್ಲಿ ಜರುಗಿದ ರಾಜ್ಯ ಮಟ್ಟದ ಕ್ರೀಡಾಕೂಟ ರಾಷ್ಟ್ರ ಮಟ್ಟಕ್ಕೆ ಒಮ್ಮೆ ಮಾಡಬಹುದು ಎಂಬುದಾಗಿ ಒಂದು ನಾಂದಿಯಾಗಿದೆ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ. ಹೇಮಣ್ಣ ಶೆಟ್ಟಿಗೆ ಅವರ ತಂಡಕ್ಕೆ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಎಸ್, ಧನ್ಯವಾದಗಳು ಸರ್ ತಮ್ಮ ಕರೆಗಾಗಿ. ಇನ್ನೊಬ್ರು ಕರೆಯಲ್ಲಿದ್ದಾರೆ. ಹಲೋ ಹಲೋ, ನಮಸ್ತೆ. ಹಲೋ ಹಲೋ ಹಲೋ, ನಮಸ್ತೆ. ತಮ್ಮ ಹೆಸರು ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ಹಲೋ, ಕೇಳಿಸ್ತಾ ಇದೆ? ಕೇಳಿಸ್ತಾ ಇದೆ ಸರ್. ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಕೋಲಾರಿಂದ DPO ಮಂಜುನಾಥ್ ಅಂತೇಳಿ. ಕೋಲಾರಿಂದ ಮಂಜುನಾಥ್ ಅವರು. ಮಾತಾಡಿ ಸರ್, ಮಾತಾಡಿ, ಹೇಳಿ ತಮ್ಮ ಒಂದು ಅಭಿಪ್ರಾಯ ಹೇಳಿ ಸರ್. ತಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ಕ್ರೀಡಾಕೂಟದ ಬಗ್ಗೆ ಬಹಳ ಅವತ್ತಿನ ದಿವಸ ನಾನು ಸಾರದ ಜೊತೆ ಡೈರೆಕ್ಟ್ ಆಗಿ ಮಾತಾಡಿದೆ. ಆದ್ರೂ ಕೂಡ ಬಹಳ ಚೆನ್ನಾಗಿ ನಿರ್ವಹಿಸಿದ್ರಿ. ನನ್ನ ಈಗ ವೃತ್ತಿ ಜೀವನದಲ್ಲಿ ನಾನು 94 ಸೇರ್ಕೊಂಡಿದ್ದು. ಅವತ್ತಿನವರೆಗೂ ಸುಮಾರು ಕ್ರೀಡಾಕೂಟಗಳು ನಾನು ಹೋಗಿದ್ದೀನಿ. ಅದೇ ಈ ರೀತಿ ವ್ಯವಸ್ಥಿತವಾಗಿ ಅಲ್ಲೇ ಹಗಲು ಇರಲು ತಮ್ಮ ಫ್ಯಾಮಿಲಿ ಬಗ್ಗೆ ಚಿಂತೆ ಮಾಡಿದ್ರೆ ಇಲ್ಲೇ ಇತ್ತು, ಇಲ್ಲೆಲ್ಲಿ ಏನೇ ಪ್ರಾಬ್ಲಮ್ ಇದೆ ಅಂತ ಎಲ್ಲ ಸಂಘಟಕರಿಗೆ, ನಿಮ್ಮ ಹೇಮಾ ಶೆಟ್ಟಿ ಇರ್ಬೋದು, ಆಮೇಲೆ ಅವರ ಅಧ್ಯಕ್ಷರಿರ್ಬೋದು, ಅಥವಾ ಬೇರೆ ವಸತಿಗಳಿರ್ಬೋದು, ಎಲ್ರೂ ಅಷ್ಟೇ ರಿಸೀವಿಂಗ್ ಇಂದ ಹಿಡ್ಕೊಂಡು ಎಂಡ್ವರೆಗೂ ಏನೂ ಪ್ರಾಬ್ಲಮ್ ಆಗ್ದಿರ ನೋಡ್ಕೊಂಡಿದ್ರಿ. ನಿಮಗೆ ಈ ತರದೇ ಕ್ರೀಡಾಕೂಟಗಳನ್ನ ಹೆಚ್ಚೆಚ್ಚು ಮಾಡಿ ಒಳ್ಳೆಯ ಇದನ್ನ ಮಾಡುತ್ತೀರಾ ಅಂತ ಭಾವಿಸ್ತಾ ನನಗೆ ಇಷ್ಟು ಮಾತ್ರ ಅವಕಾಶ ಕೊಟ್ಟು ನಿಮ್ಗೆಲ್ರಿಗೂ ಹೊಂದಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಬಹುಶಃ ಎಲ್ಲ ಕಡೆಗಳಿಂದಲೂ ಕೂಡ ಕರೆಯನ್ನ ಮಾಡಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಬಹುಶಃ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ ಅಂತಾದಾಗ ಖಂಡಿತ ಇದು ಬರೀ ಹೇಳ್ತಾ ಮಾತುಗಳು ಅನ್ನುವಂಥದ್ದನ್ನ ಹೇಳ್ಬೋದು. ಹಲೋ ಕೃಷ್ಣ ಪ್ರಸಾದ್ ಆಲ್ವಾಲ್. ಹಲೋ ಹಲೋ
ನಮಸ್ತೆ. ಆಳ್ವರೆ ಮಾತಾಡಿ. ನಮಸ್ತೆ. ಕೃಷ್ಣ ಪ್ರಸಾದ್ ಆಳ್ವ ಅವರು. ಸರ್ ಹೇಳಿ ತಮ್ಮ ಅಭಿಪ್ರಾಯ. ಸರ್ ಕೇಳ್ತಲ್ವಾ? ಕೇಳ್ತದೆ, ಕೇಳ್ತಲ್ವಾ ಸರ್? ಕೇಳಿಸ್ತಾ ಇದೆ, ಮಾತಾಡಿ ಕೃಷ್ಣ ಪ್ರಸಾದ್ ಆಳ್ವ ಸರ್. ಹಲೋ ಅಲ್ಲ, ಎಕ್ಕೋ ಆಗ್ತದೆ. ಹಲೋ, ಕೇಳ್ತಾ ಇಲ್ಲ. ಓಕೆ, ದಯವಿಟ್ಟು ಮತ್ತೊಮ್ಮೆ ಪ್ರಯತ್ನಿಸಿ. ಹಲೋ ಹಲೋ, ಕೇಳ್ತಾ ಕೇಳಿ, ಮಾತಾಡಿ. ಹೇಳಿ ಸರ್, ಹೇಳಿ ತಮ್ಮ ಒಂದು ಒಪಿನಿಯನ್ ಹೇಳಿ. ಕಾರ್ಯಕ್ರಮ ಆಗಿದೆ, ಒಂದು ಆಗಿದೆ. ಯಾಕಂದ್ರೆ ಒಂದು ಜೂನಿಯರ್ ಕಾಲೇಜ್ ಗ್ರೌಂಡ್ ಮೊದಲು ಹೇಗೆ ಇತ್ತು, ಈಗ ಹೇಗೆ ಉಂಟು ಅಂತ ಹೇಳಿ ಹೋಗುವಾಗ ಗೊತ್ತಾಗ್ತದೆ. ಯಾಕಂದ್ರೆ ಒಂದು ಪ್ರಜ್ವಲ ರೀತಿಯಲ್ಲಿ ಒಂದು ಫುಲ್ ಒಂದು ಈಗ ನೋಡುವಾಗ ಅಗಲೀಕರಣ ಆದಾಗ, ಯಾಕಂದ್ರೆ ಮೊದಲಿರುವಾಗ ಅಷ್ಟು ಇರ್ಲಿಲ್ಲ. ಆ ರೀತಿ ಒಂದು ಸಂಘಟನೆ ಪುತ್ತೂರಲ್ಲಿ ನಡೆದಿದೆ. ಹಲೋ, ರಾಜ್ಯ ಮಟ್ಟದ ಕ್ರೀಡಾಕೂಟ ಪ್ರಥಮ ಬಾರಿಗೆ ಆಗುವಂತದ್ದು. ಅದು ನಿಜವಾಗ್ಲೂ ಅಧಿಕಾರಿಗಳು ನಾವು ಹೆಮ್ಮೆ ಪಡ್ಬೇಕು. ಯಾಕಂದ್ರೆ ಅಧಿಕಾರಿಗಳು ನಮ್ಮ ಹೇಮಂತ್ ಶೆಟ್ಟಿ ಮತ್ತು ದಯಾನಂದ ಮತ್ತು ತಂಡದವರಿಗೆ ನಂಬಿಕೆ ಇಟ್ಟದು ಬಹಳ ಮುಖ್ಯ. ಸರ್ಕಾರಿ ಕಾರ್ಯಕ್ರಮವನ್ನು ಒಂದು ರಾಮಕೃಷ್ಣ ಹೆಣ್ಮಕ್ಕಳ ಶಾಲೆಯ ಒಂದು ಸಂಚಾಲಕರಿಗೆ ಮತ್ತು ದಯಾನಂದ ಅವರ ಮುಖಾಂತರ ಒಂದು ನಂಬಿಕೆ ಇಟ್ಟು ಮಾಡಿಸುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಕೂಡ ಹೇಮಂತ್ ಶೆಟ್ಟಿ ಅವರು ಅವರ ಸಂಘಟನೆ ಜೊತೆ ಯಾವುದೇ ಕಾರ್ಯಕ್ರಮವನ್ನು ಯಾವುದೇ ಒಂದು ಸಂಘಟನೆ ಇದ್ರೆ ಅವರು ಅದರಲ್ಲಿ ಯಶಸ್ವಿ ಹೊರತು ಅವರು ಹಿಂದೆ ಹೆಸರಿದಿರಲ್ಲ. ಅಲೋ, ಬಹಳ ಅಚ್ಚುಕಟ್ಟಾಗಿ ಆಗಿದೆ. ಅದರಲ್ಲೂ ನಮ್ಮ ಒಂದು ಶಾಲೆಗೆ ಹೋಗಿ ಆ ಒಂದು ಕ್ರೀಡೆ ಒಂದು ಮಗು ಪ್ರೇರೇಪಣೆ ಆಗಿದೆ. ಅದು ಯಾಕಂದ್ರೆ ಒಂದು ಮಗು ಒಂದು ತೆಂಗಿನಕಾಯಿ ಅಥವಾ ಒಂದು ಹೊರೆಕಾಯಿ ಕೊಟ್ರೆ ಅವರ ಒಂದು ಪಾಲು ಸಹ ಉಂಟು ಅಂತ ಹೇಳಿ ನೆಟ್ವರ್ಕ್ ಸಮಸ್ಯೆ ಇದೆ ಅವರಿಗೆ. ಎಸ್, ಥ್ಯಾಂಕ್ ಯು ಸರ್. ಅದು ಸರ್ಕಾರದಿಂದ ಅಥವಾ ಹೇಗೆ ಬಂದಿದೆ ಅಂತ ನಮಗೆ ಅವರು ಹೇಳ್ಬೇಕಷ್ಟೇ. ಆ ರೀತಿಯಾಗಿ ಆಗಿದೆ. ಅದು ಗ್ರೌಂಡ್ ಆಗಲಿ, ಅರೇಂಜ್ಮೆಂಟ್ ಆಗಲಿ, ಊಟದ ವ್ಯವಸ್ಥೆ ಆಗಲಿ ಒಂದು 50 ಲಕ್ಷದಿಂದ ಮೇಲ್ಪಟ್ಟು ಆಗಿದೆ. ಅದು ಹೇಗೆ ಬಂದಿದೆ ಅಂತ ಹೇಳಿ ಅವರು ಹೇಳ್ಬೇಕಷ್ಟೇ. ಬಹಳ ಅತ್ಯುತ್ತಮವಾಗಿ ನಡೆದಿದೆ. ಪುತ್ತೂರಲ್ಲಿ ಈ ರೀತಿಯ ಒಂದು ಕ್ರೀಡಾಕೂಟ ಅದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಓಕೆ, ಎಸ್, ಉತ್ತಮವಾದ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್, ಧನ್ಯವಾದಗಳು ಸರ್ ತಮ್ಮ ಕರೆಗಾಗಿ. ನೆಕ್ಸ್ಟ್ ಕಾಲರ್. ಹಲೋ ಹಲೋ, ನಮಸ್ತೆ. ನಮಸ್ತೆ, ನಾನು ತಾರನಾಥ್ ಸವಣೂರು. ತಾರನಾಥ್ ಸವಣೂರು ಸರ್, ಹೇಳಿ ಸರ್, ಮಾತಾಡಿ. ಸರ್, ಈ ಕ್ರೀಡಾಕೂಟ ಅತ್ಯಂತ ಯಶಸ್ವಿಯಾಗಿದೆ. ಅದರ ಹಿಂದೆ ನಾನು ಗಮನಿಸಿದಂತ ಅತ್ಯಂತ ಸೂಕ್ಷ್ಮ ವಿಚಾರಗಳಂತಿದೆ. ಆ ಶಾಲೆಯ ಮುಖ್ಯ ಗುರುಗಳು, ದೈಹಿಕ ಶಿಕ್ಷಕರು ಮತ್ತು ಆ ಶಾಲೆಯ ಮಕ್ಕಳ ಸೇವೆ ಅತ್ಯಂತ ನಾನು ತುಂಬಾ ದಿವಸ ನೋಡ್ತಿದ್ದೇನೆ ಸರ್. ಅವರು ರಾತ್ರಿ ಹಗಲು ಆ ಮಕ್ಕಳು, ಸಣ್ಣ ಮಕ್ಕಳು ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ಅದರ ಯಶಸ್ವಿಗೆ ಪೂರ್ತಿ ಅವರಿಗೆ ಸಲ್ಲಬೇಕು ಅಂತ ನಂಗೊಂದು ಅನಿಸ್ತಾ ಉಂಟು ಸರ್. ಒಂದು ಆಮೇಲೆ ಆ ಸ್ಕೌಟ್ ಗೈಡ್ ದಳದ ಮಕ್ಕಳು ಮತ್ತೆ ಅಲ್ಲಿ ಪಥಸಂಚಲನ ಸೇರಿದಂತ ಮಕ್ಕಳು ಎಲ್ಲ ರಂಜನೆ ಕೊಟ್ಟಿದ್ದಾರೆ. ಒಂದು ಎರಡನೇದಾಗಿ ಈ ಕ್ರೀಡಾಕೂಟ ಅತ್ಯಂತ ಇನ್ನೊಂದು ಕಲ್ಪನೆ ಹೇಮಂತ್ ಶೆಟ್ಟಿ ಅವರು ಸಾಂಸ್ಕೃತಿಕ ಕಾರ್ಯಕ್ರಮ ಆಗ್ಬೇಕು ಅಂತ. ಇದು ಬೇರೆ ಎಲ್ಲಿ ನಡೀತದೆ ಗೊತ್ತಿಲ್ಲ ಅಂತ ಈ ಕ್ರೀಡಾಕೂಟ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಒಂದು ವ್ಯವಸ್ಥೆಯನ್ನು ಮಾಡಿದ್ದು ನಿಜವಾಗಿ ಅದೊಂದು ಹೆಮ್ಮೆ ಅನಿಸ್ತದೆ. ರಾತ್ರಿ 11 ಗಂಟೆವರೆಗೆ ಮೊದಲ ದಿವಸ ಒಂದು ಯಕ್ಷಗಾನ ಇತ್ತು. ಗ್ರೌಂಡ್ ಅಲ್ಲಿ ದಯಾನಂದ ರೈಗಳು ಮತ್ತು ಪ್ರೇಮನಾಥ್ ಸರ್ ಅವರು ಮರುದಿವಸಕ್ಕೆ ತಯಾರು ಮಾಡ್ಕೊಂಡು ನೋಡುವಾಗ ನಾನು ವೇಷಧಾರಿಯಾಗಿ ನೋಡ್ಕೊಂಡಾಗ ಭಾರಿ ಆಶ್ಚರ್ಯ ಆಯ್ತು. ಎಲ್ಲರೂ ಮಲಗಿದ್ದಾರೆ, ಪಾಪ 11-11:30 ಗಂಟೆ ವರ್ಕ್ ಮಾಡ್ತಿದ್ದಾರೆ. ಯಶಸ್ವಿಯ ಹಿಂದೆ ಬಹಳಷ್ಟು ಮನಸ್ಸುಗಳು ಇತ್ತು ಅಂತ ನಾನು ಅನಿಸ್ತೇನೆ ಸರ್. ಖಂಡಿತ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ ಸರ್. ವಿಶೇಷವಾಗಿ ಎಲ್ಲ ಈಗ ಹೇಳ್ತಿದ್ದಾರೆ ಇಲಾಖೆ ಅಧಿಕಾರಿಗಳೆಲ್ಲ ಎಲ್ಲರ ಶ್ರಮ ಎದ್ದು ಕಾಣ್ತಿದೆ ಸರ್. ಸಂಘಟಿತವಾದ ಒಂದು ಪ್ರಯತ್ನ ಇದು. ಹಾಗಾಗಿ ನಮಗೆಲ್ಲರಿಗೂ ಅದರಲ್ಲಿ ತೃಪ್ತಿ ಇದೆ. ಅಂದ್ರೆ ಎಲ್ಲರನ್ನೂ ಒಟ್ಟಿಗೆ ಸೇರಿಸಿಕೊಂಡು ಹೋಗುವಂತ ವಿಚಾರವನ್ನು ಹೇಳಿದ್ರು ತಮ್ಮ ಶಾಲಾ ವಿದ್ಯಾರ್ಥಿಗಳು. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳ ಬಗ್ಗೆ ರಾಜ್ಯದಾದ್ಯಂತ ಪ್ರಶಂಸೆ ಬಂದಿದೆ ನಮಗೆ. ಬಹಳ ಮುಖ್ಯವಾಗಿ ಓಕೆ, ಮಾತಾಡಿಕೊಂಡು ಇನ್ನೊಬ್ರು ಕಾಯ್ತಾ ಇದ್ದಾರೆ. ಹಲೋ ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು, ಎಲ್ಲಿಂದ? ಸರ್, ದಿನೇಶ್ ಸರ್, ಪಾಣಾಜಿಯಿಂದ ಸರ್. ಪಾಣಾಜಿಯಿಂದ ದಿನೇಶ್ ಅವರು. ಸರ್, ಮಾತಾಡಿ, ಹೇಳಿ ತಮ್ಮ ಅಭಿಪ್ರಾಯ. ಸರ್, ಏನ್ ಗೊತ್ತುಂಟ ಸರ್, ನಮ್ಮ ಪುತ್ತೂರು ತಾಲೂಕಿನ ಇತಿಹಾಸದಲ್ಲಿ ಫಸ್ಟಿಗಾದಂತಹ ಈ ರಾಜ್ಯ ಮಟ್ಟದ ಕ್ರೀಡಾಕೂಟ. ಇದರಲ್ಲಿ ನಾವು ಸ್ವಯಂ ಸೇವಕರಾಗಿ ಸೇವೆಯನ್ನು ಮಾಡಿದ್ದೇವೆ. ಆ ಫಸ್ಟಿಗಾದಂತಹ ಕ್ರೀಡಾಕೂಟದಲ್ಲಿ ನಾವು ಸ್ವಯಂ ಸೇವಕರಾಗಿ ಸೇವೆ ಮಾಡಿದ್ದು ನಮಗೆ ಸಹ ಒಂದು ಹೆಮ್ಮೆಯ ವಿಚಾರ. ಮತ್ತೆ
ನಾವು ಊಟದ ವಿಚಾರದಲ್ಲಿ ಆಗ್ಲಿ ಬೇರೆ ಬಾಕಿ ಅವರ ಬರುವ ವಿದ್ಯಾರ್ಥಿಗಳ ಅವರ ವಿಚಾರದಲ್ಲಿ ಆಗ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಲಿಲ್ಲ. ಎಲ್ಲದಕ್ಕೂ ನಾವು ರಾತ್ರಿ ಎಲ್ಲ ದಿನಕ್ಕೆ ಖಂಡಿತ ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಹುಶಃ ತಮಗೆ ನೆಟ್ವರ್ಕ್ನ ಸಮಸ್ಯೆ ಇದೆ, ತಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ತಾ ಇಲ್ಲ. ಬಹುಶಃ ತಾವು ಕೂಡ ಸ್ವಯಂ ಸೇವಕರಾಗಿ ಪಾಲ್ಗೊಂಡು ತಮ್ಮ ಒಂದು ಅನುಭವವನ್ನು ಹೇಳ್ತಾ ಇದ್ದೀರಿ, ಆಯೋಜನೆಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಧನ್ಯವಾದಗಳು ತಮ್ಮ ಕರೆಗಾಗಿ ಅನ್ನುವಂಥದ್ದು. ಓಕೆ, ಬಹಳ ಮುಖ್ಯವಾಗಿ ಸ್ವಯಂ ಸೇವಕರ ಬಗ್ಗೆ ಉಲ್ಲೇಖ ಮಾಡಲೇಬೇಕಾಗ್ತದೆ. ತಾವು ಬಹಳ ಅಂದ್ರೆ ಈ ಎಲ್ಲ ವ್ಯವಸ್ಥೆಗಳು ಆಗ್ಬೇಕು ಅಂತಿದ್ರೆ ಸ್ವಯಂ ಸೇವಕರ ಕೆಲಸ ನಿಜ. ಕೆಲವರಂತೂ ಅವರು ಮಾಡ್ತಾ ಇರುವಂತ ಸೇವೆಯನ್ನು ನಾವು ಗಮನಿಸಿದ್ರೆ ನಮಗೂ ಒಂದು ರೀತಿಯ ರೋಮಾಂಚನ ಆಗ್ತದೆ. ಅಂದ್ರೆ ಯಾವ ರೀತಿ ಅವರು ತೊಡಗಿಸಿಕೊಳ್ತಾರೆ, ಒಂದು ಜವಾಬ್ದಾರಿಯನ್ನು ನಾವು ಹೇಳಿದಕ್ಕಿಂತ 10 ಪಟ್ಟು 100 ಪಟ್ಟು ಅವ್ರು ಮಾಡ್ತಾ ಇರುವಂತದ್ದು. ಅವರು ಆಲಿ ಅಂತ ಹೇಳುವಂತ ಒಂದು ಯುವಕರು, ಮತ್ತೊಬ್ಬರು ನಿಸಾರ್ ಅಂತ ಹೇಳುವಂತದ್ದು, ಕೃಷ್ಣ ನಾಯ್ಕ್, ನಮ್ಮ ರೂಪಕಲಾ ಮೇಡಮ್, ಪ್ರತಿಮಾ, ರವಿಪ್ರಸಾದ್, ಅಂದ್ರೆ ಇವರನ್ನೆಲ್ಲ ನಾನು ಅಂದ್ರೆ ಕೆಲವರ ಹೆಸರು ಇನ್ನೂ ಸಹ ತುಂಬಾ ಜನ ಇದ್ದಾರೆ. ಈ ಊಟ ಈ ಸಂದರ್ಭದಲ್ಲೆಲ್ಲ ಅವರನ್ನು ಅವರ ಒಂದು ಸೇವೆ ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಯಾವ ರೀತಿ ಮಾಡ್ತಾ ಇದ್ರು ಅಂತ ಹೇಳಿ ಹಾಗಾಗಿ ಎಲ್ಲ ಯಶಸ್ವಿ. ನಮೀಗ ದುಡ್ಡು ಬೇಕಾದಷ್ಟು ಇದ್ದು ನಾವು ಬೇಕಾದಾಗೆ ಅಡಿಗೆ ತಯಾರಿ ಮಾಡಿ ಕೊಟ್ಟ ಕೂಡಲೇ ಎಲ್ಲ ಆಗೋದಿಲ್ಲ. ಅದನ್ನು ವ್ಯವಸ್ಥಿತವಾಗಿ ಕೊಡುವಂತ ಕೆಲಸ ಆಗಬೇಕಾಗಿತ್ತು. ಅಲ್ಲಿ ಇಂಥ ಸ್ವಯಂ ಸೇವಕರುಗಳು ತುಂಬಾ ಜನ ದುಡಿದಿದ್ದಾರೆ ಪ್ರಾಮಾಣಿಕವಾಗಿ. ಅತ್ಯಂತ ಅದು ಯಾವುದೇ ಫಲಾಪೇಕ್ಷೆ ಇಲ್ಲ ಅವರಿಗೆ, ಯಾರಿಗೆ ನಾವು ಕೊಡ್ಲಿಕ್ಕಿಲ್ಲ. ಆದರೆ ಅವರು ತೊಡಗಿಸಿಕೊಂಡ ರೀತಿಯಿಂದಾಗಿ ನಮ್ಮದು ಎನ್ನುವ ಅದರ ಜೊತೆಗೆ ನಮ್ಮ ಸಂಸ್ಥೆಯ ಮಕ್ಕಳ ಬಗ್ಗೆ ಹೇಳಿದ್ರು. ಅದು ಅದ್ಭುತ. ಇಡೀ ರಾಜ್ಯದ ಕೊನೆಯ ಹಂತದಲ್ಲಿ ಎಲ್ಲ ಮಕ್ಕಳು ಹೋಗ್ತಾ ಇರುವ ಸಂದರ್ಭದಲ್ಲಿ ಹೇಳ್ತಾ ಇದ್ದದ್ದು, ಬೇರೆ ಮಕ್ಕಳು ಬೇರೆ ಜಿಲ್ಲೆಯ ಮಕ್ಕಳು ಬಂದು ಹೇಳ್ತಾ ಇದ್ದದ್ದು, ನಾವು ಇಂಥ ಒಂದು ರಾಮಕೃಷ್ಣ ಸಂಸ್ಥೆಯ ಒಂದು ವಿದ್ಯಾರ್ಥಿಗಳಂತ ಒಂದು ಈ ಜಿಲ್ಲೆ, ಅದು ಅಂದ್ರೆ ನಮ್ಮ ಜಿಲ್ಲೆಗೂ ಬರುವಂತದ್ದು, ಇಷ್ಟು ಒಂದು ಸಕ್ರಿಯವಾಗಿ ತೊಡಗಿಸಿಕೊಳ್ಳುವಂತ ಮಕ್ಕಳು ಮತ್ತು ಅವರ ಒಂದು ಒಳ್ಳೆತನಗಳು ಸೇವೆಯನ್ನು ಬಹಳ ಉಲ್ಲೇಖ ಮಾಡಿ ಮಾತಾಡ್ತಾ ಇದ್ರು. ಅದು ನಮಗೆ ಒಂದು ಅಂದ್ರೆ ಅದು ನಮ್ಮ ಜಿಲ್ಲೆಯ ಸಂಸ್ಕೃತಿಗೂ ಅದು ಪೂರಕ, ಮತ್ತು ನಮ್ಮ ಮಕ್ಕಳ ಒಂದು ಸಂಸ್ಕಾರ ಆಚಾರ ವಿಚಾರಗಳ ಬಗ್ಗೆ ಸಹ ಬಹಳ ಹೇಳ್ತಾ ಇದ್ರು. ಮತ್ತೆ ಶಿಕ್ಷಕಿ, ಮುಖ್ಯೋಪಾಧ್ಯಾಯಿನಿ, ಕ್ರೀಡಾ ಶಿಕ್ಷಕಿ, ರಾತ್ರಿ 11 ಗಂಟೆಗೆ ಕೀ ಬೇಕಿತ್ತು. ಮುಖ್ಯ ಗುರುಗಳಿಗೆ ಫೋನ್ ಹಾಯಿಸಿದಾಗ ರಾತ್ರಿ 11 ಗಂಟೆಗೆ ಅವರು ಅಲ್ಲಿಂದ ನಮ್ಮಲ್ಲಿಗೆ ಬಂದು ಒಂದು ಯಶಸ್ವಿ ಆ ರೀತಿಯಲ್ಲಿ ಅವರು ಸಹಕಾರ ಮಾಡಿದ್ದಾರೆ. ಸುನೀತಾ ಮೇಡಮ್ ಅಲ್ಲಿ ಅಂದ್ರೆ ಒಂದು ಯಶಸ್ವಿಯ ಗುಟ್ಟೇನು ಅಂತ ಹೇಳಿದ್ರೆ ದೈಹಿಕ ಶಿಕ್ಷಣ ಶಿಕ್ಷಕಿಗೆ ವೈಯಕ್ತಿಕ ಸಮಸ್ಯೆಗಳಿದ್ರು ಕೂಡ ಎಷ್ಟು ಸ್ಪಂದಿಸಿದೆ ಅಂತ ಹೇಳಿದ್ರೆ ನಿಜಕ್ಕೂ ಮರಿಬಾರ್ದು. ಅದನ್ನು ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಆ ಯಶಸ್ವಿ ಅಂತ ಹೇಳುವಂತದ್ದು ಇಲ್ಲಿ ನಾಯಕತ್ವ ನಂದು ಇರ್ಬೋದು ಅಥವಾ ನಮ್ಮ ಶಾಸಕರ ಜೊತೆ ಇರ್ಬೋದು. ಅಲ್ಲಿ ಬದಲಾಗಿ ನಾವು ಹೇಗೆ ಹೋಗಿದ್ದೇವೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಇನ್ನೊಬ್ಬರಿಗೂ ಇದನ್ನು ಹೇಗೆ ಯಶಸ್ವಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ವಿಚಾರ ಹೇಳಿದರು, ರಾಜಕೀಯವನ್ನು ತರುವ ಪ್ರಯತ್ನ ಮಾಡುವುದಿಲ್ಲ, ಜಾತಿಯ ವಿಚಾರಕ್ಕೆ ಮನ್ನಣೆ ಕೊಡುವುದಿಲ್ಲ, ಯಾವುದೇ ವಿಚಾರಕ್ಕಿಲ್ಲ. ನಮ್ದು ಒಟ್ಟು ಕ್ರೀಡಾಕೂಟ ಯಶಸ್ವಿ ಆಗಬೇಕು, ಎಲ್ಲರೂ ಭಾಗವಹಿಸಬೇಕು, ಎಲ್ಲರೂ ಸೇರ್ಬೇಕು, ಅದರಲ್ಲಿ ಸಂತೋಷ ಪಡಬೇಕು, ಯಾವುದನ್ನು ತಪ್ಪು ಹುಡುಕುವಾಗೆ ಇರಬಾರ್ದು ಅಂತ ಹೇಳುವಂತ ಕಲ್ಪನೆ ಅಲ್ಲಿರುವಂತದ್ದು. ಹಾಗಾಗಿ ನಾವು ಅದನ್ನು ಅತ್ಯಂತ ಸೂಕ್ಷ್ಮವಾಗಿ ಪ್ರತಿ ಒಂದು ವಿಚಾರಕ್ಕೂ ಮನ್ನಣೆ ಕೊಟ್ಟು ನಡೆದ ಕಾರಣ ಈ ಎಲ್ಲ ಯಶಸ್ವಿಗೆ ಕಾರಣ ಆಗಿದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಮತ್ತೆ ಊಟದ ವಿಚಾರ ನಾನು ಆಗ್ಲೇ ಮಾಡಿದಾಗೆ, ಒಂದು ದಿವಸ ರಾತ್ರಿ ಇಡೀ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಿಂದ ಬರುವಂತವರನ್ನು ಸ್ವಲ್ಪ ಅಂದ್ರೆ ಒಂದು ಅವರಿಗೆ ಈ ವೆಜಿಟೇರಿಯನ್ ಊಟ ಇರಬಹುದು, ಸ್ವಲ್ಪ ಅವರಿಗೆ ನಾನ್ ವೆಜಿಟೇರಿಯನ್ ಊಟ ಕೊಡಬೇಕು. ಅಂದ್ರೆ ಅವರು ಬೇರೆ ಬೇರೆ ಕ್ರೀಡೆ ಅಂತ ಹೇಳುವಂಥದ್ದು ಎಲ್ಲರೂ ಸ್ವಲ್ಪ ಪೌಷ್ಟಿಕಾಂಶ ಆಹಾರದ ಬಗ್ಗೆ ಹೆಚ್ಚು ಗಮನ ಹರಿಸುವಂಥವ್ರು. ಅವರಿಗೆ ಒತ್ತು ಕೊಡುವ ನಿಟ್ಟಿನಲ್ಲಿ ಅವರಿಗೆ ನಾನ್ ವೆಜಿಟೇರಿಯನ್ ಊಟದ ವ್ಯವಸ್ಥೆಯನ್ನು ಸಪರೇಟ್ ಆಗಿ ಮಾಡಿದ್ದೇವೆ. ಅಲ್ಲದೆ ಮಕ್ಕಳಿಗೆ ಅದು ಇತಿಹಾಸ 2 ಹೊತ್ತು ಅವರಿಗೆ ಮೊಟ್ಟೆ ಕೊಡುವಂತದ್ದು. ಅಂದ್ರೆ ಈಗ ಶಾಲೆಗಳಲ್ಲಿ ಮೊಟ್ಟೆ ಇದೆ, ಇಲ್ಲದಿದ್ರೂ ಸ್ವಲ್ಪ ಅದರ ಬಗ್ಗೆ ಕೆಲವರಿಗೆ ಆಗ್ತದೆ ಹೋಗ್ತದೆ ಅಂತ ಹೇಳೋ ಪ್ರಶ್ನೆ ಇತ್ತು. ಹಾಗಾಗಿ 2 ಹೊತ್ತು ಮೊಟ್ಟೆ ಬೇಯಿಸಿ ಅವರಿಗೆ ಕೊಡುವಂತದ್ದು ನಮಗೆ ಅದೊಂದು ಖುಷಿ. ಅದಕ್ಕೆ ಎಷ್ಟು ಮಕ್ಕಳು ಸಂತೋಷ ಪಟ್ರು ಅಂತ ಹೇಳಿದ್ರೆ ಅದೇ ಖುಷಿ. ಅಲ್ಲದೆ ಒಂದು ದಿವಸ ಚಿಕನ್ ಕಬಾಬ್ ಅನ್ನು ಕೊಟ್ಟಿದ್ದೇವೆ. ಅದು
ಪರ ವಿರೋಧಗಳು ಬರ್ಬೋದು ಅಂತ ಹೇಳುವಂಥದ್ದು ಇದ್ರೂ ಸಹ, ಸಣ್ಣ ಮಟ್ಟಿನ ವಿರೋಧ ಇದ್ರೂ ಸಹ ಅದರ ಪರ ಹೆಚ್ಚು ಇದ್ದು ಅದು ದೊಡ್ಡ ಮಟ್ಟಿಗೆ ಎಷ್ಟು ಖುಷಿ ಪಟ್ರು ಅಂತ ಹೇಳಿದ್ರೆ ಇಡೀ ರಾಜ್ಯದ ಇದು ಇತಿಹಾಸ ಅಂತ ಹೇಳುವಂಥದ್ದು. ನಾವು ಕೊಟ್ಟಿದ್ದೇವೆ ಅಂತ ಹೇಳ ಅದು ಇತಿಹಾಸ ಅಂತ. ಹಾಗಾಗಿ ಆಹಾರದ ಬಗ್ಗೆ ನಾವು ಹೆಚ್ಚು ಜಾಗೃತಿ ವಹಿಸಿ ಈ ಒಂದು ಒಟ್ಟು ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ ಅಂತ ಹೇಳುವಂಥದ್ದು ಸಂತಸ ಪಡುವಂತ ವಿಚಾರ. ಓಕೆ, ಇನ್ನೊಂದೆರಡು ಕರೆಗಳಿದೆ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಪ್ರತಿಮಾ ರೈ ಅವರು ಎಲ್ಲಿಂದ ಮೇಡಮ್? ಹೌದು, ನಾನು ಬನ್ನೂರಿಂದ ಮಾತಾಡ್ತಾ ಇದ್ದೀನಿ, ಪುತ್ತೂರು ಬನ್ನೂರು. ಎಸ್, ಹೇಳಿ ಮೇಡಮ್, ತಮ್ಮ ಒಂದು ಅಭಿಪ್ರಾಯ ಹೇಳಿ. ನಮಸ್ಕಾರ. ಹೇಳಿ. ನಮಸ್ತೆ, ಹೇಳಿ. ನಾನು ಕೂಡ ಒಂದು ಸಣ್ಣ ಮಟ್ಟಿನ ಕ್ರೀಡಾಪಟುವೆ. ಆದ್ರೆ ಒಂದು ಏನು ಅಂತ ಹೇಳಿ, ಒಂದು ಕ್ರೀಡಾಪಟುವಿಗೆ ತನ್ನ ಆರೋಗ್ಯ ಮುಖ್ಯ ಆಗಿರ್ತದೆ. ನಾವು ಹೊರಗಡೆ ಎಲ್ಲೇ ಆಡ್ಲಿಕ್ಕೆ ಹೋದಾಗ ಒಂದಿಷ್ಟು ಆಹಾರ ಸಮಸ್ಯೆ ಆಗ್ಲಿ ಅಥವಾ ಏನೇ ಸಮಸ್ಯೆ ಆದ್ರೂ ಕೂಡ ಆ ಕ್ರೀಡಾಪಟುವಿಗೆ ಕ್ರೀಡಾಂಗಣಕ್ಕೆ ಇಳಿಯೋದಕ್ಕೆ ಸಮಸ್ಯೆ ಆಗ್ತದೆ. ಎಷ್ಟೋ ಮಂದಿ ಹೋಗಿ ತಮ್ಮ ಆರೋಗ್ಯ ಸಮಸ್ಯೆ ಅಥವಾ ಇನ್ನಿತರ ಸಮಸ್ಯೆಗಳಿಂದ ಹೊರ ಬರ್ತಾರೆ. ಅವರ ಆ ಒಂದು ವರ್ಷದ ಭವಿಷ್ಯವೇ ಹೊರಗೆ ಹೋಗ್ತದೆ. ಆದ್ರೆ ಈ ಒಂದು ಕ್ರೀಡಾಕೂಟ ಹೇಗಿತ್ತು ಅಂತ ಹೇಳಿದ್ರೆ, ಆರೋಗ್ಯದಿಂದ ಹಿಡಿದು ಆತನ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಒಂದು ಗಟ್ಟಿತನವನ್ನ ಉಳಿಸಿಕೊಳ್ಳುವಂತಹ ಒಂದು ಕ್ರೀಡಾಕೂಟ ಆಗಿತ್ತು. ಬಹುಶಃ ಒಂದು ಒಲಿಂಪಿಕ್ ಮಾದರಿ ಅಂತಾನೆ ಹೇಳ್ಬೋದು. ಒಂದಷ್ಟು ಯಾಕಂತೇಳಿದ್ರೆ ನಮ್ಮ ಹೇಮನಾಥಣ್ಣ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಿದ್ರೆ ಅದರಲ್ಲಿ ಯಶಸ್ಸನ್ನೇ ಕಂಡಿದ್ದು. ಅವರಿಗೆ ಜನರಲ್ ಸಪೋರ್ಟ್ ಇರ್ಬೋದು. ಹೆಚ್ಚಿನವರು ಕೂಡ ಹೇಮನಾಥಣ್ಣನ ಬಳಗವಾಗಿದ್ದುಕೊಂಡೇ ಬಂದವರು ಕೂಡ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ್ದಾರೆ. ಇನ್ನೊಂದು, ನಮ್ಮಲ್ಲಿ ನೀರಿನ ಸಮಸ್ಯೆ ಇರಬಹುದು. ಒಂದು ನೀರು ಬಹುಶಃ ಏರುಪೇರಾದ್ರೂ ಕೂಡ ಒಬ್ಬ ಕ್ರೀಡಾಪಟುವಿಗೆ ಅದು ಸಮಸ್ಯೆ ಆಗ್ತದೆ. ನಾಳೆ ಆತ ಕ್ರೀಡಾಂಗಣಕ್ಕೆ ಇಳಿಯೋದಕ್ಕೆ ಸಮಸ್ಯೆ ಆಗ್ತದೆ. ಅದರಲ್ಲಿ ಯಾವ ಸಮಸ್ಯೆನೂ ಕೂಡ ಒಂದು ಬಾರದೆ ಒಂದು ಯಶಸ್ವಿಯಾಗಿ, ಬಹುಶಃ ಒಂದು ಹಬ್ಬ ಜಾತ್ರೆ ಅಂತ ಹೇಳಬಹುದು, ಜಾತ್ರೆ ರೀತಿಯಲ್ಲಿ ಬಹುಶಃ ನಮ್ಮ ಭಾರತದ ಇತಿಹಾಸದಲ್ಲಿ ಇಂಥ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗಿರೋದು ಪ್ರಥಮ ಬಾರಿಗೆ ಅಂತ ಅನಿಸ್ತಿದೆ. ಯಾಕೆ ಯಾರು ಕೂಡ ಒಬ್ಬ ಕ್ರೀಡಾಪಟು ಎಲ್ಲೇ ಹೋಗಿ ಬಂದ್ರು ಕೂಡ ಒಂದು ವ್ಯವಸ್ಥೆಯ ಬಗ್ಗೆ ಇಷ್ಟೊಂದು ಒಳ್ಳೆಯ ಒಪಿನಿಯನ್ ಅನ್ನ ಹೇಳಿದವರಿಲ್ಲ. ಅಲ್ಲಿ ಆ ಸಮಸ್ಯೆ ಇತ್ತು, ಈ ಸಮಸ್ಯೆ ಇತ್ತು ಅಂತ ಹೇಳ್ತಾ ಇದ್ರು. ಇಲ್ಲಿ ಪ್ರತಿನಿತ್ಯ ಬೆಳಿಗ್ಗಿಂದ ನಾವು ಏನು ಪ್ರಾತಃ ಕಾಲದಿಂದ ಎದ್ದು ಸಂಜೆ ಮಲಗೋ ತನಕ ನಮ್ಮನ್ನ ಎಷ್ಟು ಕೇರ್ ಒಂದು ಕ್ರೀಡಾಪಟುವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಕೇರ್ ಮಾಡಿದ್ದಾರೆ. ಇವತ್ತು ನಮಗೆ ರಾಜ್ಯ ಮಟ್ಟಕ್ಕೆ ಆಯ್ಕೆ ಆದಂತಹ ಮಕ್ಕಳು ಇರ್ಬೋದು ಅಥವಾ ನಮ್ಮಲ್ಲಿಂದ ಹೊರಗೆ ಹೋದಂತಹ ಮಕ್ಕಳು, ಹೆಚ್ಚಿನ ಪೇರೆಂಟ್ಸ್ ನಮ್ಮ ಪರಿಚಯದವರು ನಮಗೆ ಕಾಲ್, ನಿಮ್ಮ ಪುತ್ತೂರಲ್ಲಿ ತುಂಬಾ ಹಬ್ಬ ಮಾಡಿದ್ರಂತೆ, ಜಾತ್ರೆ ಮಾಡಿದ್ರಂತೆ ಅಂತ ಹೇಳ್ತಾರೆ. ಹಾಗೆ ನಮ್ಮ DDP ಮೊನ್ನೆ ನಮ್ಮ ಜಿಲ್ಲಾ ಪಂಚಾಯತ್ ಸಭೆಯಲ್ಲೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಒಂದು ಕ್ರೀಡಾಕೂಟವನ್ನ ಹಬ್ಬದ ರೀತಿಯಲ್ಲಿ ಅಥವಾ ಜಾತ್ರೆಯಾಗಿ ಮಾಡಬಹುದು ಅಂತ ಹೇಳುವುದನ್ನ ಒಂದು ನಮ್ಮ ಪುತ್ತೂರು ತೋರಿಸ್ಕೊಟ್ಟಿದೆ. ಅದರಲ್ಲೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ, ಮನಸ್ಸಿಗೆ ನೆಮ್ಮದಿ ಕೊಡೋದಕ್ಕಾಗಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಇರಬಹುದು, ಅಥವಾ ಆಹಾರದ ಇದಿರಬಹುದು, ಅಥವಾ ಅವರಿಗೆ ಬೇಕಾದಂತಹ ವೈಯಕ್ತಿಕವಾದಂತಹ ಉಪಚಾರಗಳು, ಒಂದ್ ಸ್ವಲ್ಪ ಆರೋಗ್ಯ ಸಮಸ್ಯೆ ಆದ್ರೂ ಕೂಡ ಎಲ್ಲ ರೀತಿಯ ಒಂದು ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇದನ್ನ ಸಂಘಟನೆ ಮಾಡಿದಂತ ಎಲ್ಲರಿಗೂ ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ತಮ್ಮ ಒಂದು ಅಭಿಪ್ರಾಯಕ್ಕಾಗಿ. ಊಟೋಪಚಾರ ಒಳ್ಳೆ ಅಭಿಪ್ರಾಯವನ್ನು ಕೊಟ್ಟರು. ಬಹುಶಃ ಅಲ್ಲಿ ಆರೋಗ್ಯ ಅನ್ನುವಂಥದ್ದಕ್ಕೆ ಆಹಾರ ವಸತಿ ಪ್ರಮುಖ ಕಾರಣ. ಜೊತೆಯಾಗಿ ವೈದ್ಯಕೀಯ ಸೇವೆಯನ್ನು ಸಹ ನಾವು, ಯಾಕಂದ್ರೆ ನಮ್ಮ ಜಾಗೃತಿಯಲ್ಲಿ ಯಾವುದರಲ್ಲಿ ಕೊರತೆ ಆಗಬಾರ್ದು ಅಂತೇಳಿ ಅದು ಸಹ ಒಳ್ಳೆ ರೀತಿಯಲ್ಲಿ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸಿ ಡಾಕ್ಟರ್ಗಳನ್ನು ನೇಮಕ ಮಾಡಿಕೊಂಡು ಆಂಬ್ಯುಲೆನ್ಸ್ ಇಟ್ಟುಕೊಂಡು, ಅಂದ್ರೆ ಒಂದು ಸಂಘಟನೆ ಅಂತ ಹೇಳಿದ್ರೆ ಯಾವ ರೀತಿ ಇರಬೇಕು ಅಂತೇಳಿ ವ್ಯವಸ್ಥೆ ಅಂತ ಹೇಳುವುದಕ್ಕೆ ಎಲ್ಲವೂ ಫೈರ್ನವ್ರದ್ದು, ಮೆಸ್ಕಾಂ ಅವರು, ಎಲ್ಲ ಇಲಾಖೆಯವ್ರನ್ನ ಸಹ ನಾನು ಉಲ್ಲೇಖ ಮಾಡಲೇಬೇಕು. ಅದೆಲ್ಲ ಸಹಾಯಕ ಕಮಿಷನರ್ ಅವರ ಒಂದು ನಿರ್ದೇಶನದ ಮೇರೆಗೆ ಒಳ್ಳೆ ರೀತಿ ಯಾವುದರಲ್ಲಿ ಸಹ ನಮಗೆ ಸಮಸ್ಯೆಗಳು ಆಗಲಿಲ್ಲ. ಆಹಾರದ ಬಗ್ಗೆ ನಾವು ಮತ್ತೆ ಹೇಳುವಂಥದ್ದು ಅದೇ ದೊಡ್ಡ ಒಂದು ದಾಖಲೆಯಾಗಿ ನಿರ್ಮಾಣ ಆಯಿತು ಅಂತೇಳಿ. ಅಂದ್ರೆ ಈ ರೀತಿ ಬೇಕಾದ ಹಾಗೆ ಬೇಕಾದಷ್ಟು ಮತ್ತು ಬಗೆಯ ಬೆಳಗಿನ ತಿಂಡಿಗೆ 6-7 ಬಗೆ ತಿಂಡಿ ಕೊಡುವಂಥದ್ದು ಹೇಳಿದ್ರೆ ಸುಲಭ ಅಲ್ಲ. ಅದು ಇಷ್ಟು 2,500 ಸಾವಿರ ಮಕ್ಕಳಿಗೆ, 500 ಅಧಿಕಾರಿಗಳಿಗೆ ಬೆಳಿಗ್ಗೆ 6 ಗಂಟೆಗೆ ಟೀ ಕೊಡ್ತಾ ಇದ್ದೇವೆ ನಾವು. ಯಾರಿಗೆ? ಗ್ರೌಂಡಿಗೆ ಆಫೀಷಿಯಲ್ಸ್ಗಳಿಗೆ. ಅಂದ್ರೆ ಅದೆಲ್ಲ ಒಂದು ನಮಗೆ, ಅಂದ್ರೆ ನಮಗೆ ಈಗ ಇವರು ಇಷ್ಟು ಜನ ಒಟ್ಟು ಅಭಿಪ್ರಾಯ ಕೊಡುವಾಗ ನಮಗೆ ಆಗುವಂಥದ್ದು ಇಷ್ಟೇ, ಸಾರ್ಥಕ ಆಯ್ತು, ನಾವು ಮಾಡಿದ್ದಕ್ಕೆ ಸಾರ್ಥಕ ಆಯ್ತು ಅಂತೇಳಿ. ಹಾಗಾಗಿ ಅದರಲ್ಲಿ ನಮಗೆ ಒಂದು ರೀತಿಯ ತುಂಬಾ ತೃಪ್ತಿ ಇದೆ. ಅದೇ ನಮ್ಮ ಈ ಒಂದು ಕ್ರೀಡಾಕೂಟದಲ್ಲಿ ನಾವು ಗಳಿಸಿದ್ದು, ನಮ್ಮ ಯೋಜನೆಗಳು ಆ ರೀತಿ ಇದ್ದದ್ದು ಯಶಸ್ವಿ ಆಯ್ತು ಅಂತ ಹೇಳುವ ಸಂತಸ ನಮಗಿದೆ. ಇನ್ನೊಂದು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ಸರ್, ನಮಸ್ತೆ. ತಮ್ಮ ಹೆಸರು, ಎಲ್ಲಿಂದ? ರಾಮಣ್ಣ ರೈ, ಕೈಕಾರ ಶಾಲೆ ಮುಖ್ಯ ಹೆಡ್ ಮಾಸ್ಟರ್. ಎಸ್,
HM ಅವರು ಹೇಳಿ ಸರ್, ಮಾತಾಡಿ ಸರ್, ತಮ್ಮ ಒಂದು ಅಭಿಪ್ರಾಯ ಹೇಳಿ. ಓಕೆ ಸರ್, ನಮಸ್ತೆ ಎಲ್ಲರಿಗೆ. ನಮಸ್ತೆ. ನಮಸ್ತೆ. ಈ ಕ್ರೀಡಾಕೂಟವನ್ನು ಸನ್ಮಾನ್ಯ ಹೇಮಂತ್ ಶೆಟ್ಟಿ ಅವರು ಬಹಳ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅವರ ಒಟ್ಟಿಗೆ ಸನ್ಮಾನ್ಯ ದಯಾನಂದ್ರ ಸರ್ ಇದ್ದಾರೆ. ಬಹುಶಃ ಕೆಲವೊಮ್ಮೆ ವೃತ್ತಿಯಲ್ಲಿ ಇರುವಾಗ್ಲೇ ಕೆಲಸ ಮಾಡುವುದನ್ನು ತಪ್ಪಿಸುವವರು ಕೆಲವರು ಇರ್ತಾರೆ. ಆದರೆ ನಿವೃತ್ತಿ ಆದ ಮೇಲೆ ಕೂಡ ಎಷ್ಟು ಚೆನ್ನಾಗಿ ಎಲ್ಲರೂ ಮೆಚ್ಚುವ ರೀತಿಯಲ್ಲಿ ಸನ್ಮಾನ್ಯ ಧನೇಂದ್ರಗಳು, ಬಹುಶಃ ಅವರು ಬೆಳಗ್ಗೆ ಬಂದ್ರೆ ರಾತ್ರಿ ಎಷ್ಟೊತ್ತಿಗೆ ಹೋಗ್ತಿದ್ರು ಅಂತ ಗೊತ್ತಿಲ್ಲ. ಮತ್ತೆ 2-3 ತಿಂಗಳು ಅಲ್ಲೇ ಇದ್ರು ಕೆಲಸ ಮಾಡ್ತಾ. ಬಹಳಷ್ಟು ಅವರೊಟ್ಟಿಗೆ ಇನ್ನೊಬ್ರು ಲೈವ್ ಅಲ್ಲಿ ಬೇಕಿತ್ತು ಅಂತ ನನ್ನ ಅಭಿಪ್ರಾಯ. ಸನ್ಮಾನ್ಯ ಪ್ರೇಮನಾಥ್ ಶೆಟ್ಟಿ ಅವರು ಪುತ್ತೂರಿಗೆ ಏನಾದ್ರೂ ಕ್ರೀಡೆಯಲ್ಲಿ ಹೊಸತನ ತಂದಿದ್ರೆ ಅದು ಖಂಡಿತ ಪ್ರೇಮನಾಥ್ ಶೆಟ್ಟಿ ಅವರಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹಳಷ್ಟು ಅವರು ಹೊಸ ಕ್ರೀಡೆಯ ಕೂಟಕ್ಕೆ ಸಂಬಂಧಪಟ್ಟ ಹಾಗೆ, ಆದ್ರೆ ಅವರು ಒಂದೇ ಒಂದು ಸಲ ಕೂಡ ಎದುರು ಬರ್ಲಿಕ್ಕೆ ಇಷ್ಟಪಡುವವರಲ್ಲ. ಹಾಗಾಗಿ ಅವರು ಕೂಡ ಇರ್ಬೇಕಿತ್ತು ಅಂತ ನನ್ನೊಂದು ಅಭಿಪ್ರಾಯ. ಮತ್ತೆ ಹೇಮನಾಥ್ ಶೆಟ್ಟಿ ಅವರು ಬಹುಶಃ ಅವರನ್ನು ನಾವು ಹೇಳ್ಬಾರ್ದು, ಅಷ್ಟೊಂದು ಡೆಡಿಕೇಟ್ ಆಗಿ ಕೆಲಸ ಮಾಡುವವರು. ರಾಜಕೀಯದಲ್ಲಿ ಕೆಲವರೆಲ್ಲ ಕೆಲಸ ಮಾಡ್ತಾರೆ, ಆದ್ರೆ ಹೀಗೆ ಮಾಡುವವರನ್ನು ನಾನಂತೂ ನೋಡ್ಲಿಲ್ಲ. ಅವರು ಎಷ್ಟು ದಿವಸ ಇತ್ತು ಅಷ್ಟು ದಿವಸ ಕೂಡ ಬೆಳಗ್ಗಿಂದ ರಾತ್ರಿಯವರೆಗೆ ಮನೆಯಲ್ಲೇ ನಿಲ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಫೋನಲ್ಲೆಲ್ಲ. ಆಗ ಇಲ್ಲಿ ಇಡೀ ದಿನ ಬೆಳಗಿನ ರಾತ್ರಿಯವರೆಗೆ. ಮತ್ತೆ 1-2-3 ತಿಂಗಳಿಂದ ಆ ಕ್ರೀಡಾಕೂಟವನ್ನು ಬೇರೊಂದು ಸಂಸ್ಥೆಯವರು ಒಪ್ಪಿದ್ರು ಮಾಡ್ಲಿಕ್ಕೆ, ಆದ್ರೆ ಅವರು ಮಾಡ್ಲಿಲ್ಲ. ಆಗ ಅದನ್ನು ಜವಾಬ್ದಾರಿಯಲ್ಲಿ ತೆಕ್ಕೊಂಡು ಅದು ಎಲ್ಲರೂ ಮೆಚ್ಚುವ ಹಾಗೆ ಮಾಡ್ಬೇಕಾದ್ರೆ ಬಹಳಷ್ಟು ಕಷ್ಟ ಇದೆ. ಆದ್ರೆ ಅದನ್ನು ಬಹಳ ಚೆನ್ನಾಗಿ ಮಾಡಿದ್ರು ಅವರು. ಬಹುಶಃ ಕ್ರೀಡೆ ಅಂದ್ರೆ ಹೇಗಿರ್ಬೇಕು ಅಂದ್ರೆ ಪುತ್ತೂರಿನಾಗಿರ್ಬೇಕು ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ಶಿಕ್ಷಕರು ಕೂಡ ಎಲ್ಲ ಡ್ಯೂಟಿ ಮಾಡಿದವರು ಒಳ್ಳೆಯ ಅವರ ಸಂಪರ್ಕ ಕಡಿತ ಆಗಿದೆ. ಅವರು ಕೂಡ ಉತ್ತಮವಾದ ಒಳ್ಳೆಯ ಅಭಿಪ್ರಾಯವನ್ನು ಕೊಟ್ಟರು. ಮತ್ತೆ ಎಲ್ಲರನ್ನು ಒಂದು ರೀತಿಯಲ್ಲಿ ಅದೇ ಹೇಳಿದ್ ನಾನು. ಮತ್ತೆ ನಮ್ಮ ಶಿಕ್ಷಕರಿಗೆ ಕಿಟ್ ಕೊಡುವಂಥದ್ದು ಇರ್ಬೋದು, ಬಂದಂತ ಜಿಲ್ಲೆಯಿಂದ ಬಂದಂಥವರಿಗೆ ಅವರಿಗೆ ಏನು ಒಂದು ಗಿಫ್ಟ್ ಪ್ಯಾಕ್ ಕೊಡುವಂಥದ್ದು, ಅಂದ್ರೆ ಎಲ್ಲದಕ್ಕೂ ನಾವು ಮಾನ್ಯತೆ ಕೊಟ್ಟಿದ್ದೇವೆ. ಯಾಕಂತ ಹೇಳಿದ್ರೆ ಅದರಲ್ಲಿ ಯಾವುದು ಕೊರತೆ ಆಗ್ಬಾರ್ದು ಅಂತ ಹೇಳುವಂಥದ್ದು, ಸತ್ಕಾರದಲ್ಲಿ ಕೊರತೆ ಆಗ್ಬಾರ್ದು. ಅದು ನಾವು ಆಗಾಗ ಉಲ್ಲೇಖ ಮಾಡ್ತಾ ಇದ್ದೆ, ನಮ್ಮ ಜಿಲ್ಲೆ ಅದು ನಮ್ಮ ಪುತ್ತೂರು ಅಂತೇಳಿ. ಈಗ ಇಡೀ ಹೆಸರು ಇರುವಂಥದ್ದು ಯಾರಿಗೆ? ಒಬ್ಬರಿಗೆ ಸಂಘಟಕರಿಗೆ ಅಥವಾ ನಮಗೆ ಸಂಘಟನೆ ಮಾಡಿದವರಲ್ಲಿ, ಇಡೀ ಪುತ್ತೂರಿನವರಿಗೆ. ಪುತ್ತೂರಿನವರು ಅಂತ ಹೇಳಿದ್ರೆ ಈಗ ರಾಜ್ಯದಲ್ಲಿ ಎಲ್ಲಿ ಹೋದ್ರು ಯಾವಾಗ್ಲೂ ಒಂದು ಗೌರವ ಸಿಗ್ತದೆ ಅಂತ ಹೇಳಿ ನಾನು ನಮ್ಮ ಶಾಸಕರಲ್ಲಿ ಒಮ್ಮೆ ಉಲ್ಲೇಖ ಮಾಡಿದೆ. ಸರ್, ಇದನ್ನೊಮ್ಮೆ ಮಾಡಿದ್ರೆ ಇಡೀ ರಾಜ್ಯದ ಯಾವ ಶಾಸಕರು ಸಿಕ್ಕಿದ್ರೆ, ಯಾವ ಅಧಿಕಾರಿಗಳು ಸಿಕ್ಕಿದ್ರೆ ಈ ಕ್ರೀಡಾಕೂಟದ ಬಗ್ಗೆ ಬರುವಾಗ ನಿಮ್ಮಲ್ಲಿ ಒಮ್ಮೆ ಮಾತಾಡ್ತಾರೆ, ಪುತ್ತೂರಿನಲ್ಲಿ ಬಹಳ ಚೆನ್ನಾಗಿ ಮಾಡಿದಿರಂತಲ್ವಾ ಅಂತ ಹೇಳುವಂಥದ್ದು. ಆ ರೀತಿ ನಾವು ಈ ಒಂದು ಕಾರ್ಯಕ್ರಮ ಜೋಡಣೆ ಆಗಿರುವಂಥದ್ದೇ ನಮಗೆ ಒಂದು ರೀತಿಯ ಖುಷಿ ಕೊಟ್ಟಿರುವಂತ. ಇನ್ನೊಬ್ರು ಇದ್ದಾರೆ ಕಾಲರ್. ಹಲೋ, ನಮಸ್ಕಾರ. ನಮಸ್ತೆ. ಶರೀಫ್ ಅಂತ ಬಾಯಂಬಾಡಿಯಿಂದ. ಎಸ್, ಮಾತಾಡಿ ಶರೀಫ್ ಅವರೇ. ನಮಸ್ಕಾರ, ಬಾಯಂಬಾಡಿ. ನಮಸ್ತೆ, ಗೊತ್ತಾಯ್ತು. ಮೊನ್ನೆ ಕ್ರೀಡಾ ಕಾರಂಜಿ ಉತ್ತಮ ನಡೆದಿದೆ. ಹೌದು, ಹೇಳಿ ಸರ್, ಹೇಳಿ, ಮಾತಾಡಿ. ನಾನು ಮುಂಬೈಯಿಂದ ಲೈವ್ ಆಗಿ ಮೊಬೈಲ್ ನೋಡ್ತಾ ಇದ್ದದ್ದು. ಓಕೆ. ಫುಲ್ ಪೂರ್ತಿ 2 ದಿವಸ ನೋಡೋಂತೆ ಆಗ್ತಾ ಇತ್ತು. ಖುಷಿ ಆಯ್ತು. ಓಕೆ. ಯಮರದಣ್ಣ ಎಲ್ಲ ಕಾರ್ಯಕ್ರಮ ಉತ್ತಮ ಮಾಡ್ತಾ ಇದ್ದಾರೆ. ಹೌದು, ಖಂಡಿತ. ಹಲೋ, ಹೇಳಿ ಸರ್, ಕೇಳ್ತಾ ಇದೆ, ಮುಂದುವರಿಸಿ ಶರೀಫ್ ಅವರೇ. ಅದೇ ಕ್ರೀಡಾ ಕಾರಂಜಿ ಉತ್ತಮವಾಗಿ ನಡೆದಿದೆ. ಯಮದನಿಗೆ ಥ್ಯಾಂಕ್ ಯು. ಓಕೆ, ಅಷ್ಟೇ. ಧನ್ಯವಾದಗಳು ಸರ್, ಧನ್ಯವಾದಗಳು. ಕ್ರೀಡಾಂಗಣದ ಬಗ್ಗೆ ಸ್ವಲ್ಪ ಹೇಳಲಿಕ್ಕಿತ್ತು ಸರ್. ಖಂಡಿತ. ಅಂದರೆ ನಮ್ಮ ಕ್ರೀಡಾಂಗಣದಲ್ಲಿ ಕೆಲವೊಂದು ನ್ಯೂನತೆಗಳು ಉಂಟಂತ ಹೇಳುವ ನಮಗೆ ಕೆಲವರು ಕಂಪ್ಲೇಂಟ್ಸ್ ಮಾಡಿದ್ದಾರೆ. ಅಂದರೆ ಅಲ್ಲಿ ಕೆಲವರು ಇರ್ತಾರೆ, ಕ್ರೀಡಾಂಗಣದಲ್ಲಿ ಸ್ವಲ್ಪ 1 ಮೀಟರ್ ಜಾಸ್ತಿ ಇದೆ ಮಕ್ಕಳಿಗೆ ಓಡಲಿಕ್ಕೆ, ಕೆಲವರಿಗೆ ಕಮ್ಮಿ ಓಡಲಿಕ್ಕಿದೆ ಅಂತ ಈ ಥರ ಇತ್ತು. ಅಂಥ ಸಮಸ್ಯೆ ಬರುವಾಗ ಅದನ್ನು ರಾಜ್ಯ ಮಟ್ಟದ ಕ್ರೀಡಾಕೂಟ ಆಗುವಾಗ ಅಂಥ ನ್ಯೂನತೆಗಳು ಸರಿ ಮಾಡಿಸುವುದು ನಮ್ಮ ಕರ್ತವ್ಯ. ನಮ್ಮ ಟೆಕ್ನಿಕಲ್ ಅಫಿಷಿಯಲ್ಸ್ ಅದರ ಬಗ್ಗೆ ಭಾಳ ಎಚ್ಚರಿಕೆ ವಹಿಸಿ ಅದಕ್ಕೆ ಬೇಕಾದ ರೀತಿಯಲ್ಲಿ ಅದನ್ನು ಕ್ರೀಡಾಂಗಣದ ಆ ಮಾರ್ಕಿಂಗ್ ಅನ್ನು ಮಾಡಿದ್ದಾರೆ.
ಹಾಗೆ ಲಾಂಗ್ ಜಂಪ್ನ ಟೇಕಪ್ ಬೋರ್ಡಲ್ಲಿ ಕೆಲವೊಂದು ಸಮಸ್ಯೆಗಳಾಯಿತು. ಹೊಸದಾಗಿ ನಾವು 2 ಟೇಕಪ್ ಬೋರ್ಡ್ಗಳನ್ನು ನಾವು ಬೇಕಾದ ಮಾಡಿ ಅದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡಿ ನಮ್ಮ ಎಲ್ಲ ಟೆಕ್ನಿಕಲ್ ಅಫಿಷಿಯಲ್ಸ್, ನಮ್ಮ ಆಳ್ವಾಸಿನ ವಿದ್ಯಾಸಂಸ್ಥೆ ಅಲ್ಲಿಯ ಕೋಚ್ಗಳು ಡಾಕ್ಟರ್ ರಾಧಾಕೃಷ್ಣ ಇರ್ಬೋದು, ಮತ್ತೆ ಶಾಂತರಾಮ್ ಸರ್ ಇರ್ಬೋದು, ಹಾಗೆ ವಸಂತ ಜೋಗಿ ಅವರು, ನಮ್ಮ NIS ಕೋಚ್ ಶೇಷಪ್ಪ ಗೌಡರು, ಹಾಗೆ ಪುನೀತ್ ಅವರು ಫಿಸಿಕಲ್ ಡೈರೆಕ್ಟರ್, ಹಾಗೆ ನಮ್ಮ ದೇವಣ್ಣ ಅವರು, ಇವರೆಲ್ಲ ಭಾಳ ಟೆಕ್ನಿಕಲ್ ಅಫಿಷಿಯಲ್ಸ್ ಎಲ್ಲ ನಮಗೆ ಒಳ್ಳೆಯ ಸಹಕಾರ ನೀಡಿದ್ದಾರೆ. ಈ ಕ್ರೀಡಾಕೂಟದ ಯಶಸ್ಸಿನ ಹಿಂದೆ ಅವರು ಕೂಡ ಬಹಳಷ್ಟು ಶ್ರಮ ಪಟ್ಟಿದ್ದಾರೆ. ಓಕೆ, ಅಂದ್ರೆ ಬಹುಶಃ ಹೊರಗಿನಿಂದ ನೋಡುವವರಿಗೆ ಅದು ಗೊತ್ತಾಗೋದಿಲ್ಲ. ಯಾಕಂದ್ರೆ ಇವೆಂಟ್ ಗಳನ್ನ ನೀವು ಪ್ಲಾನ್ ಮಾಡ್ತೀರಿ, ಇವೆಂಟ್ ಆರ್ಡರ್ ಇರ್ತದೆ, ಅದು ಆರ್ಡರ್ ಪ್ರಕಾರ ನಡೆದಿದೆ. ಅಂದ್ರೆ ಬಹುಶಃ ಬೆಳಿಗ್ಗೆ 6-6:30 ಎಲ್ಲರೂ ಗ್ರೌಂಡ್ ಅಲ್ಲಿ ಇದ್ದು ಇವೆಂಟ್ ಗಳು ಸ್ಟಾರ್ಟ್ ಆಗ್ತಾ ಇತ್ತು. ಹಾಗೆ ಸರ್, ಹೇಗೆ ಆಯ್ತು ಅಂತ ಈ ಸಂದರ್ಭದಲ್ಲಿ ನಾವು ನವೀನ್ ಹೆಗಡೆ ಅವರನ್ನು ನಾವು ಸ್ಮರಿಸಬೇಕು. ಮೂಡಬಿದ್ರೆ ಅವರು ಫಿಸಿಕಲ್ ಡೈರೆಕ್ಟರ್ ಅವರು, ಅವರ ಶ್ರಮ ಯಾರಿಗೂ ಗೊತ್ತಾಗುದಿಲ್ಲ. ಅವರು ಹಿಂದೆ ಇದ್ದುಕೊಂಡು ಇದಕ್ಕೆ ಶ್ರಮ ಪಡೋರು. ನಮಗೆಲ್ಲ ಬೇಕಾದಂಥ ಈ ಮೆಡಲ್ನ ಬಗ್ಗೆ ನಾನು ಹೇಳ್ತೇನೆ. ಪ್ರತಿಯೊಂದು ಮೆಡಲ್ಸ್ 100 ಗ್ರಾಮಿನ ಮೆಡಲ್ಸ್ ಅದನ್ನು ಈ ನವೀನ್ ಸರ್ ಅವರು ಅದು ಮೆಡ್ರಾಸ್ ಇಂದ ವಿಶಿಷ್ಟವಾಗಿ ಅದನ್ನು ತರಿಸಿ ಆ ರೀತಿಯಲ್ಲಿ ಮಾಡಿದ್ದಾರೆ. ಬಹಳ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಒಲಿಂಪಿಕ್ ಮಾದರಿಯ ಮೆಡಲ್ ಆಗಬೇಕಂತ ನಿಟ್ಟಿನಲ್ಲಿ ಅದನ್ನು ತರಿಸುವಂತ ಪ್ರಯತ್ನ ಮಾಡಿದ್ದಾರೆ. ಮತ್ತೆ ಈ ಟೀ ಶರ್ಟ್ಗಳು ಅಫಿಷಿಯಲ್ಸ್ಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಂಥರು ನವೀನ್ ಸರ್ ಅವರು. ಅವರ ಬಗ್ಗೆ ಕೂಡ ನಾವು ಅಭಿನಂದಿಸಬೇಕು ಅವರನ್ನು. ಪ್ರತಿಯೊಂದು ವಿಭಾಗದಲ್ಲೂ ವೈಶಿಷ್ಟ್ಯತೆಯನ್ನು ಕಾಪಾಡಿಕೊಂಡು ಬಹಳ ಮುಖ್ಯವಾಗಿ ಇಲ್ಲಿ ನಾವು ವಿಕ್ಟರಿ ಸೆರೆಮನಿ ನಾವು ಗಮನಿಸಬಹುದು. ಇಷ್ಟೊಂದು ಅದ್ಭುತವಾಗಿ, ಅಂದ್ರೆ ಇಷ್ಟೊಂದು ಅಚ್ಚುಕಟ್ಟಾಗಿ, ಇಷ್ಟೊಂದು ವಿಜೃಂಭಣೆಯಿಂದ ಒಬ್ಬ ಕ್ರೀಡಾಪಟು ಪ್ರಥಮ, ದ್ವಿತೀಯ, ತೃತೀಯ ಬಂದಂಥವರನ್ನು ಗುರುತಿಸುವಂತ ಒಂದನ್ನು ನಾವು ಗಮನಿಸಿದಿರ್ಬೋದು. ಈಗಾಗಲೇ ನಾವು ನೋಡ್ತಾ ಇದ್ದೇವೆ. ಯಾರು ಅದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಎಷ್ಟು ಒಮ್ಮೆ ವಿಕ್ಟರಿ ಸ್ಟ್ಯಾಂಡ್ ಹತ್ತಿದ್ದಾರೆ, ಸಲ್ಯೂಟ್ ಹೊಡಿತಾರೆ, ಇಳಿತಾರೆ ಅಷ್ಟೇ. ಆದರೆ ಇಡೀ ಪ್ರತಿಯೊಬ್ಬ ಕ್ರೀಡಾಪಟುವನ್ನು ಅತ್ಯಂತ ಒಳ್ಳೆ ರೀತಿಯಲ್ಲಿ ಗೌರವಿಸು, ಅದನ್ನು ಆ ಫೋಟೋ ತೆಗೆಯುವಂಥದ್ದು, ನೋಡುವಂಥದ್ದು, ಆ ಪೇರೆಂಟ್ಸಿಗಾಗುವ ಖುಷಿ, ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಆಗುವಂಥದ್ದು, ಅವ್ರ ಫೋಟೋ ತೆಗೆಯುವಂಥದ್ದು, ಆ ವ್ಯವಸ್ಥೆ ಉಂಟಲ್ಲ, ಅದು ಒಂದು ಅದ್ಭುತವಾದ ಕಲ್ಪನೆ ಮತ್ತು ಅತ್ಯಂತ ಯಶಸ್ವಿ. ಅಂದ್ರೆ ಆ ಒಬ್ಬ ಕ್ರೀಡಾಪಟು ಅವನು ಪ್ರಥಮ, ದ್ವಿತೀಯ, ರಾಜ್ಯ ಮಟ್ಟದಲ್ಲಿ ಬಂದದ್ದನ್ನು ಇಲ್ಲಿ ನಾವು ಗುರುತಿಸಿದ್ದೇವೆ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ನೋಡ್ಬೇಕು ಹೇಗೆ ಗುರುತಿಸ್ತಾರೆ ಅಂತೇಳಿ. ಬಹಳ ಮುಖ್ಯ, ಅದಕ್ಕೂ ನಾವು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೇವೆ. ಅದಕ್ಕೆ ಬೇಕಾದಂತ ಅವರನ್ನು ಕರ್ಕೊಂಡು ಹೋಗುವ ಶೈಲಿ ಇರ್ಬೋದು, ಎಲ್ಲದಕ್ಕೂ ಬಹಳ ಒತ್ತು ಕೊಟ್ಟು ಒಟ್ಟು ಇದೆಲ್ಲ ನಾನಂದ್ರೆ ಪ್ರತಿ ಒಂದಲ್ಲಿ ನಾವು ಊಟ ಒಳ್ಳೇದಾಯ್ತು, ವಸತಿ ಒಳ್ಳೇದಾಯ್ತು, ಸಾರಿಗೆ ಒಳ್ಳೇದಾಯ್ತು, ಕ್ರೀಡೆ ಒಳ್ಳೇದಾಯ್ತು ಅಂತಲ್ಲ. ಪ್ರತಿ ಸಬ್ಜೆಕ್ಟಿವ್ ಕುಡಿಯುವ ನೀರನ್ನು ಸಮೇತ ನಾವು ಬಿಸ್ಲರಿ ವಾಟರೇ ಕೊಟ್ಟಿದ್ದೇವೆ. ಇಷ್ಟು ದೊಡ್ಡ ಒಂದು ವ್ಯವಸ್ಥೆಗೆ ಅಷ್ಟು ಸುಲಭದ ಕೆಲಸ ಅಲ್ಲ. ಅಂದ್ರೆ ಅವರ ಆರೋಗ್ಯಕ್ಕೆ ತೊಡಕಾಗಬಾರದು ಅಂತ ಹೇಳುವ ದೃಷ್ಟಿಯಲ್ಲಿ ಅದನ್ನು ಸಹ ನಾವು ಗಮನ ಹರಿಸಿದ್ದೇವೆ ಅಂತೇಳಿ. ಹಾಗಾಗಿ ನಮಗೆ ನಾವು ಒಟ್ಟು ಹೇಳುವಂಥದ್ದು, ಈ ಎಲ್ಲ ವ್ಯವಸ್ಥೆಗೆ ಎಲ್ಲರ ಪರಿಪೂರ್ಣವಾದ ಸಹಕಾರಗಳು ಮತ್ತು ಮಾಧ್ಯಮದವರು ನಿಮ್ಮನ್ನೂ ಸಹ ನಾನು ಹೇಳಲೇಬೇಕು. ಮತ್ತೆ ವಾಪಸ್ ಬರೋಣ. ಹಲೋ ಹೇಳಿ. ನಮಸ್ತೆ. ನಮಸ್ತೆ. ಸುಧಾಕರ್ ರೈ ಅವರು, ಎಲ್ಲಿಂದ ಸರ್? ನಾನು ಎಸ್, ಹೇಳಿ ಸರ್, ಮಾತಾಡಿ. ಹೇಮಂತ್ ಶೆಟ್ಟಿ ಅವರಿಗೆ ನಮಸ್ತೆ. ನಮಸ್ತೆ ಸರ್. ನಾವು ತಿಳ್ಕೊಂಡ ಬಗ್ಗೆ ನಿಮ್ಮೊಟ್ಟಿಗೊಂದು ಇಷ್ಟು ಜನ ಇದ್ದಾರೆ ಸರ್. ಹೇಳಿ ಸರ್, ಹೇಳಿ. ಅವರು ನೀವು ಗೆದ್ರು ಸೋತರು ನಿಮ್ಮೊಟ್ಟಿಗೆ ಇರುವವರು. ನಮ್ಗೆ ಭಾರಿ ಸಂತೋಷ ಕೊಟ್ಟಿದ್ದು ಸರ್. ನಿಮ್ಮೊಟ್ಟಿಗೆ ಇರತಕ್ಕಂತ ಜನರು. ಹಲೋ, ಮಾತಾಡಿ ಕೇಳ್ತದೆ, ಮಾತಾಡಿ. ನಿಮ್ಮೊಟ್ಟಿಗೆ ಮೆಚ್ಚಿಕೊಂಡಿದ್ದೇವೆ ಸರ್. ನೀವು ಇಲ್ಲದೇ ಇರ್ಲಿ, ಅವ್ರು ಮಾಡೋ ಕೆಲಸ ಅವರಷ್ಟಕ್ಕೆ ಮಾಡ್ತಾ ಇರ್ತಾರೆ. ನಾನು ಸುಧೀರ್ ಸೀತಾರಾಮ್ ಗೌಡ್ರೆಲ್ಲ ಮಾತಾಡಿದ್ದೆ, ಅದು ನಿಮ್ಮ ನಾಯಕತ್ವದಿಂದ ಬಂದಿದೆ ಸರ್. ಮೊನ್ನೆಯಿಂದ ನಾವು ಕೂಡ ನಿಮ್ಮ ಅಭಿಮಾನಿಗಳಾಗಿಬಿಟ್ಟಿದ್ದೇವೆ. ನೀವು ಮತ್ತೊಬ್ಬರನ್ನ ಬೆಳೆಸ್ತೀರಿ. ನಾವು ಅರ್ಧ ಗಂಟೆಗೆ ಒಮ್ಮೆ ನಮ್ಗೆ ಫೋನ್ ಮಾಡಿ ಕೇಳ್ತಾ ಇದ್ದೀರಿ. ನೀವು ನಿಮ್ಮದ ಆ ಗುಣಕ್ಕೆ ನಾವು ಯಾವಾಗ್ಲೂ ಚಿರಋಣಿಗಳು ಸರ್. ನಿಮ್ಮ ಯಾವುದೇ ಕ್ರೀಡಾಕೂಟದಲ್ಲಿ ನಮಗೆ ಕೂಡ ಹೀಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ವಿನಂತಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಖಂಡಿತ ನಿಮ್ಮ ಸುಧಾಕರ್ ಸೀತಾರಾಮ್ ಮತ್ತು ನಾನು ಆಗ್ಲೇ ಉಲ್ಲೇಖ ಮಾಡಿದೆ, ಬಹಳ ತುಂಬಾ ಜವಾಬ್ದಾರಿಯುತವಾಗಿ, ಅಂದ್ರೆ ಹಸಿರುವಾಣಿ ಮತ್ತು ಕ್ರೀಡಾ ಜ್ಯೋತಿ ಯಶಸ್ವಿಗೆ ಇವರು ತುಂಬಾ ಜವಾಬ್ದಾರಿ ತಗೊಂಡ್ರು, ಕೆಲಸ ಮಾಡಿದ್ದಾರೆ. ಹಾಗಾಗಿ ಈ ಒಟ್ಟು ವ್ಯವಸ್ಥೆಯಲ್ಲಿ ಈ ಕ್ರೀಡೆ 2 ದಿವಸ ನಾಳಿಂದ ಆಗ್ತದೆ ಅಂತ ಹೇಳುವ ಮೊದಲಾಗಿ ಉದ್ಘಾಟನೆ ಮತ್ತು 2 ದಿವಸದ ಮುಂದಿನ ಕಾರ್ಯಕ್ರಮ ಉಂಟಲ್ಲ, ಅದು ಬಹಳ ಅದಕ್ಕೆ ಪೂರಕ ಆಯಿತು. ಮತ್ತೆ ಇವರ ಒಂದು ಪ್ರಾಮಾಣಿಕವಾದ ಒಂದು ಕೆಲಸ, ನಾವು ಅದನ್ನು ಗುರುತಿಸಲೇಬೇಕಾದಂಥದ್ದು.
ಭಾಳ ಎಲ್ಲ ಸಂಸ್ಥೆಗಳು ಹೋಗಿ ಅಲ್ಲಿ ಈ ಒಂದು ಕ್ರೀಡೆ ಆಗಬೇಕು ಅಂತಿದ್ರೆ ಒಂದು ಪೂರ್ವಭಾವಿ ಸಭೆ ರೀತಿಯಲ್ಲಿ ಅನೇಕ ಸಂಸ್ಥೆಗಳಲ್ಲಿ, ಸಂಘಗಳಲ್ಲಿ, ಗ್ರಾಮ ಪಂಚಾಯತ್ಗಳಲ್ಲಿ, ಮಸೀದಿಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ಇವರು ಹೋಗಿ ಅಲ್ಲಿ ಎಲ್ಲರನ್ನು ಸೇರಿಸಿ ಇದಕ್ಕೊಂದು ರೀತಿ ಪ್ರಚಾರ ಕೊಡುವಂಥದ್ದು. ಹಾಗಾಗಿ ಇವರು ಸಹ ತೊಡಗಿಸಿಕೊಂಡದ್ದು. ಈಗ ಒಂದು ಯಶಸ್ವಿ ಅಂತ ಹೇಳುವಂಥದ್ದು ಎಲ್ಲರನ್ನು, ನಾನು ಅದನ್ನು ಹೇಳಿದೆ, ಎಲ್ಲರೂ ಇದ್ದ ಕಾರಣ ಅದು ಯಶಸ್ವಿ ಆಗಲಿಕ್ಕೆ ಕಾರಣ ಆಯಿತು ಅಂತೇಳಿ. ಹಾಗಾಗಿ ಅವರೆಲ್ಲ ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡು ಒಂದು ಅವಕಾಶವನ್ನು ಎಲ್ಲರೂ ಸದುಪಯೋಗ ಪಡಿಸಿಕೊಂಡ ಕಾರಣ ಇವತ್ತು ನಾವೆಲ್ಲರೂ ಸಂತೋಷ ಪಡ್ತಾ ಇದ್ದೇವೆ. ಇಲ್ಲಿ ಇವತ್ತು ಒಬ್ಬರಲ್ಲ, ಇಡೀ ಪುತ್ತೂರಿನವರು ಯಾಕಂದ್ರೆ ಹೆಮ್ಮೆ ಪಡುವಂತ ಒಂದು ಕೆಲಸ ಈ ಒಂದು ಕ್ರೀಡಾಕೂಟ ಆಗಿದೆ ಅಂತ ಹೇಳುವಂಥದ್ದು ಬಹಳ ಮುಖ್ಯವಾದ ವಿಚಾರ. ಓಕೆ, ಸೊ ಸಮಯದ ಕೊರತೆಯಿಂದ ಕೊನೆಯ ಕರೆಯನ್ನು ನಾವು ಸ್ವೀಕಾರ ಮಾಡ್ತಾ ಇರುವಂತದ್ದು. ಹಲೋ 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 ಹಲೋ, ಆಶಿಕ್ ರೆಹಮಾನ್ ಅವರು ಕರ್ನಾಟಕದಿಂದ ಮಾತಾಡಿ. ಸರ್ ಹೇಳಿ. 3 ದಿವಸದ ಕಾರ್ಯಕ್ರಮದ ಒಂದು ಕ್ರೀಡಾಂಗಣವನ್ನು ನೋಡಿ, ನಾನೊಂದು ಕ್ರೀಡಾಪಟು ಆಗಿ ಆ ಕ್ರೀಡಾಂಗಣದ ಒಂದು ವ್ಯವಸ್ಥೆ, ಅಲ್ಲಿ ಬಂದಂತಹ ನಮ್ಮ ಕ್ರೀಡಾಪಟುಗಳಿಗೆ ಕೊಟ್ಟಂತಹ ಆಹಾರದ ವ್ಯವಸ್ಥೆ ಎಲ್ಲವೂ ಅಷ್ಟು ಅಚ್ಚುಕಟ್ಟಾಗಿ ನಡೆದಿರ್ಬೇಕಾದ್ರೆ ಇದರಲ್ಲಿ ಸರ್ಕಾರದ ಪಾಲುಗಳುಂಟ ಅಲ್ಲ ನಮ್ಮ ಇಲ್ಲಿಯ ಊರಿನವರ ಅಲ್ಲದೆ ನಮ್ಮ ಈ ಸಮಿತಿಯವರೇ ಮಾಡಿದ್ದ ಅಂತೇಳಿ ನನ್ನ ಒಂದು ಪ್ರಶ್ನೆ ಸರ್. ಓಕೆ, ಸರ್ಕಾರದಿಂದ ಕೊಡುಗೆ ಇದೆಯಾ ಅನ್ನುವಂಥದ್ದು. ಈಗ ಇಂಥ ರಾಜ್ಯ ಮಟ್ಟದ, ಜಿಲ್ಲಾ ಮಟ್ಟದ, ಇಲಾಖೆಯ ಮಟ್ಟದಲ್ಲಿ ಇಷ್ಟು ಅನುದಾನಗಳೆಲ್ಲ ಇಲ್ಲ. ಹಾಗಾಗಿ ಸರ್ಕಾರ ನಮ್ಮಲ್ಲಿ ಮೊದಲೇ ಹೇಳ್ತಾರೆ, ಇಲಾಖೆ ನಮ್ಮಲ್ಲಿರುವ ಅನುದಾನ ಇಷ್ಟು, ಬಾಕಿ ನೀವು ಅದಕ್ಕೆ ಬೇಕಾದ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕು. ಯಾವ ರೀತಿಯಲ್ಲಿ ಮಾಡ್ಬೋದು, ನಾವು ಇಷ್ಟು ವಿಜೃಂಭಣೆಯಿಂದ ಇಷ್ಟು ಅಚ್ಚುಕಟ್ಟಾಗಿ ಎಲ್ಲ ಮಾಡಬೇಕು ಅಂತ ಅವರೇನು ನಮಗೆ ಇಂಥ ನಿರ್ದೇಶನ ಇಲ್ಲ. ಅವರಿಗೆ ಒಟ್ಟು ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಇಲ್ಲಿ ಆಗ್ಬೇಕು ಅಷ್ಟೇ, ಹೇಗೂ ಮಾಡ್ಬೋದು. ಹಾಗಾಗಿ ಅವರು ಕೊಡುವಂತ ಅನುದಾನ 1,70,000 ಮಾತ್ರ. 1,70,000 ಮಾತ್ರ. ಅದು ಮೊದಲೇ ನಮ್ಮಲ್ಲಿ ಹೇಳ್ತಾರೆ, ನಾವು ಮತ್ತೆ ಚರ್ಚೆ ಮಾಡುವಂತ ಪ್ರಶ್ನೆ ಇಲ್ಲ. ಇಲಾಖೆಯಲ್ಲಿ ಇರುವಂಥದ್ದು ಇಷ್ಟು, ಅದನ್ನು ಹೇಗೆ ಬೇಕಿದ್ರೂ ಮಾಡ್ಬೋದು. ಆದರೆ ನಾವು ನಮ್ಮ ಪುತ್ತೂರು, ನಮ್ಮ ಜಿಲ್ಲೆಯ ವಿಚಾರ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ, ನಮ್ಮ ವ್ಯವಸ್ಥೆಯನ್ನು ಹೊಂದಿಕೊಂಡು ನಾವು ಸಾರ್ವಜನಿಕವಾಗಿ ಯಾರಿಗೂ ಒಬ್ಬರಿಗೂ ತೊಂದರೆ ಕೊಡದ ರೀತಿಯಲ್ಲಿ, ಯಾರಿಗೂ ಅದೊಂದು ಹಿಂಸೆ ಆಗಬಾರ್ದು, ನಾವು ಹೋಗಿ ಒತ್ತಡ ಹೇರಿ ಅದನ್ನು ತೊಂದರೆ ಮಾಡಿ ಇಂಥ ಕ್ರೀಡಾಕೂಟವನ್ನು ನಾವು ಮಾಡುವಂಥ ಉದ್ದೇಶ ಅಲ್ಲ. ಆದರೆ ನಮ್ಮ ಸಂಸ್ಥೆ ಮತ್ತು ನಾವು ಕೆಲವು ನಮ್ಮ ಹಿತೈಷಿಗಳು, ಬಂಧುಗಳಿಂದ ನಾವು ಸಂಗ್ರಹ ಕೆಲವು ರೀತಿಯಲ್ಲಿ ಮಾಡಿಕೊಂಡು, ಕೆಲವು ಸ್ವಲ್ಪ ಅಡ್ವರ್ಟೈಸ್ಮೆಂಟ್ ಮಾಡಿಕೊಂಡು ನಾವು ಇದನ್ನು ಒಟ್ಟು ಸಂಗ್ರಹ ಸುಮಾರು ಈಗಾಗಲೇ ನಮ್ಮ ಲೆಕ್ಕಾಚಾರದ ಪ್ರಕಾರ ಮೈದಾನದ ಖರ್ಚನ್ನು ಬಿಟ್ಟು ಸುಮಾರು 47 ಲಕ್ಷಗಳ ತನಕ ಬಂದು ಮುಟ್ಟಿದೆ. ಈಗ ಎಲ್ಲ ಲೆಕ್ಕಾಚಾರ ಇನ್ನೂ ಸಹ ಕೆಲವು ಬರಲಿಕ್ಕೆ ಬಾಕಿ ಇದೆ. ಈಗ ಬಂದ ಪ್ರಕಾರ ಸುಮಾರು 47 ಲಕ್ಷ ರೂಪಾಯಿಗಳು ಕೇವಲ ಮೈದಾನದ ಒಂದು ಪೇಂಟಿಂಗ್ ಮತ್ತು ಅದರ ಕಾಮಗಾರಿಗೆ 3 ಲಕ್ಷ ರೂಪಾಯಿ ಆಗಿದೆ. ಕಾಮಗಾರಿ ಅಲ್ಲ, ಮೈದಾನ ಟ್ರ್ಯಾಕ್ಗೆ ಪೇಂಟಿಂಗ್ ಮಾಡಿ ಅದನ್ನು ಸುಸಜ್ಜಿತಗೊಳಿಸುವಂತ ಕೆಲಸಕ್ಕೆ. ಹಾಗಾಗಿ ಒಟ್ಟು ಅಂದ್ರೆ ನಮಗೆ ಖುಷಿ ಇದೆ, ಒಟ್ಟು ಇದು ಒಂದು ಯಶಸ್ವಿ ಆಗಿದೆ. ಹೀಗೆ ಮಾಡಿದ್ರೆ ಅಂದ್ರೆ ಮಕ್ಕಳಿಗೆ ಕೆಲವು ಫಸ್ಟ್ ಬಂದು ನೋಡುವಾಗ ಈ ಬಣ್ಣದ ಕಲರ್ ನೋಡಿ, ಟ್ರ್ಯಾಕ್ ನೋಡುವಾಗ ಇದು ಸಿಂಥೆಟಿಕ್, ಇದು ಹೇಗಾಯಿತು, ಇವರು ಮಡ್ ಟ್ರ್ಯಾಕ್ ಅಂತ ಹೇಳಿದ್ರು, ಇಲ್ಲಿ ನೋಡುವಾಗ ಇದು ಸಿಂಥೆಟಿಕ್ ಟ್ರ್ಯಾಕ್ ಆಗಿದೆ ಅಂತ ಹೇಳಿ. ಮತ್ತೆ ಅವರು ಬರೀ ಕಾಲಲ್ಲಿ ಓಡುವಾಗ ಅದ್ರ ಬಣ್ಣ ಹೋಗ್ತಾ ಇರಲಿಲ್ಲ. ಮತ್ತೆ ಅವರು ಆ ಸ್ಪೈಸ್ ಹಾಕಿದ ಶೂಸ್ ಅಲ್ಲಿ ಓಡುವಾಗ ನಂತರ ಅದು ಸ್ವಲ್ಪ ಮತ್ತೆ ಮತ್ತೆ ಬದಲಾಯಿತು. ಹಾಗೆ ಒಟ್ಟು ಅವರು ಆಶಿಕ್ ಅವರ ಪ್ರಶ್ನೆ ಪ್ರಕಾರ ಇದು ಸಾರ್ವಜನಿಕವಾಗಿ ನಾವು ಕೈ ಜೋಡಿಸಿದ ಕಾರಣ ಈ ಕ್ರೀಡಾಕೂಟ ಯಶಸ್ವಿಯಾಗಿ ಮಾಡಿದಿರ, ಅಭಿನಂದನೆಗಳು ಹೇಳ್ತಾ ಇದೆ. ಮತ್ತೊಂದು ತಾರೆ ಹೇಳಿ, ಅಲ್ಲಿ ಈ ಕ್ರೀಡಾ ಅಂಗಣದ ಒಳಗಡೆ ಅಲ್ಲಿ ಶಾಮಿಯಾನದ ವ್ಯವಸ್ಥೆ ಎಲ್ಲ ಮಾಡಿದ್ರು. ಅದು ಒಂದಿಬ್ಬರು ನಮಗೆ ಒಂದು ಸಲ ಇದು ಸೂಚನೆ ಕೊಟ್ಟಿದ್ರು. ಯಾಕಂದ್ರೆ ಆ ಶಾಮಿಯಾನದ ಹತ್ತಿರವೇ ಗ್ರೌಂಡಿನ ಪಕ್ಕದಲ್ಲಿ ಟ್ರಾನ್ಸ್ಫರ್ ಇದೊಂದುಂಟು, ಅದನ್ನು ತೆರವುಗೊಳಿಸುವಂತ ವ್ಯವಸ್ಥೆ ಮಾಡ್ಬೇಕು ಅಂತೇಳಿ. ಯಾಕಂದ್ರೆ ಇದು ಮುಂದಕ್ಕೆ ಏನಾದ್ರೂ ಒಂದು ಅನಾಹುತ ಆಗುವಂತ ಒಂದು ವ್ಯವಸ್ಥೆ ಉಂಟು, ಅದನ್ನು ನೀವು ಗಮನಕ್ಕೆ ತರ್ತಾ ಇದ್ದೇನೆ. ನಮ್ಮ ಇದರ ಕ್ರೀಡಾ ಸಂಚಾಲಕರ ವ್ಯವಸ್ಥಿತವಾಗಿ ಅಧ್ಯಕ್ಷರಾದಂತಹ ಹೇಮಶೆಟ್ಟರ್ ಅವರಿಗೂ ಮತ್ತೆ ನಮ್ಮ ಶಾಸಕರ ಒಂದು ಗಮನ ತಂದು ಅದನ್ನು ತೆರವುಗೊಳಿಸುವ ಒಂದು ವ್ಯವಸ್ಥೆ ಮಾಡ್ಬೇಕು. ಅದರಲ್ಲಿ ಸ್ವಲ್ಪ ನಮ್ಮಲ್ಲಿ ವಿನಂತಿ ಮಾಡಿ ಅದಕ್ಕೊಂದು ನಾನು ನನ್ನೊಂದು ಮನವಿ ಕೊಡ್ತಾ ಇದ್ದೇನೆ ಈ ಸಂದರ್ಭ. ಖಂಡಿತ ನಿಮ್ಮ ಸಲಹೆಯ ಮೇರೆಗೆ ನಾವು ಕ್ರೀಡಾಂಗಣದ ಸುತ್ತಮುತ್ತ ಮೆಸ್ಕಾಂನವರ NOC ತೆಕೊಂಡಿದ್ದೇವೆ. ಅಂದರೆ ಜವಾಬ್ದಾರಿ ನಾವು ಆ ರೀತಿಯಲ್ಲಿ ಫೈರ್ನವರು, ಮೆಸ್ಕಾಂನವರು ಬಂದು ಮೊದಲೇ ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟು ಯಾವ ತೊಂದರೆ ಇಲ್ಲ ಅಂತ ಹೇಳುವಂಥದ್ದು ಮೊನ್ನೆಗೆ ಹೇಳಿದ್ದಾರೆ. ಮತ್ತು ನಿಮ್ಮ ಮುಂದಿನ ಸಲಹೆ ಇರ್ಬೋದು, ಯಾಕಂತ ಹೇಳಿದರೆ ಮಕ್ಕಳೆಲ್ಲ ಇರುವಾಗ ಜಾಗ್ರತೆ ಬೇಕು ಅಂತೇಳಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಗಮನ ಹರಿಸ್ತೇವೆ. ಕ್ರೀಡಾಂಗಣದಲ್ಲಿ ಅಂಥ ಸಮಸ್ಯೆಗಳಿಗೆ ಅವಕಾಶ ಇಲ್ಲದ ರೀತಿಯಲ್ಲಿ ಪ್ರಯತ್ನವನ್ನು ಖಂಡಿತವಾಗಿ ಪಡ್ತೇವೆ. ಎಸ್, ಥ್ಯಾಂಕ್ ಯು ಆಶಿಕ್ ಅವರೇ ತಮ್ಮ ಕರೆಗಾಗಿ ಮತ್ತೆ ಒಂದು ಕಾಳಜಿಯುತ ಅಭಿಪ್ರಾಯಕ್ಕಾಗಿ. ನೆಕ್ಸ್ಟ್ ಕಾಲರ್. ಹಲೋ
ಹಲೋ ಒಟ್ಟು ಸರಿ, ವಿಕ್ಟಿ ಸೆರೆಮನಿ ಬಗ್ಗೆ ಸ್ವಲ್ಪ ಮಾತಾಡ್ಲಿಕ್ಕೆ ಸರ್. ಖಂಡಿತ. ಅಂದರೆ ಮಕ್ಕಳಿಗೆ ನಾನು ಆಗಲೇ ಹೇಳಿ ಮೆಡಲ್, ಒಳ್ಳೆ ರೀತಿಯ ಮೆಡಲ್ಗಳು ಕೊಟ್ಟು ನಾವು ಇದು ಮಾಡಿದ್ದು. ಅದರೊಟ್ಟಿಗೆ ಬಿಂದು ಒಂದು ಗಿಫ್ಟ್ ಒಂದು ಹ್ಯಾಂಬರ್ ಇತ್ತು. ಅದ್ರ ಜೊತೆಯಲ್ಲಿ ನಾವು ಕ್ಯಾಶ್ ಪ್ರೈಸ್ ಒಂದು ಉತ್ತಮ ರೀತಿಯಲ್ಲಿ ಕೊಡಬೇಕಂತ ಹೇಳಿ ನಾವು ನಿರೀಕ್ಷೆಯಲ್ಲಿದ್ದೆವು. ದೊಡ್ಡ ಮಟ್ಟದಲ್ಲಿ ಮಾಡ್ಲಿಕ್ಕೆ ಆಗಲಿಲ್ಲ. ಆದರೂ ಮಕ್ಕಳಿಗೆ ನಾವು ನಗದು ಬಹುಮಾನ ಅಂದರೆ ಪ್ರಥಮ ಬಂದವರಿಗೆ 500 ರೂಪಾಯಿ, ದ್ವಿತೀಯ ಬಂದವರಿಗೆ 300 ರೂಪಾಯಿ, ತೃತೀಯ 200 ರೂಪಾಯಿ, ಆ ರೀತಿಯಲ್ಲಿ ನಾವೊಂದು 7-8 ಮಂದಿ ಶಿಕ್ಷಕರು ಸೇರಿಕೊಂಡು, ನಿವೃತ್ತ ಶಿಕ್ಷಕರು, ಅದರ ಜೊತೆಯಲ್ಲಿ ಕೆಲವು ಕ್ರೀಡಾಭಿಮಾನಿಗಳು ಸೇರಿಕೊಂಡು ಅದನ್ನು ಮಾಡಿದ್ದೇವೆ. ಅದೊಂದು ನಮಗೆ ಕೂಡ ಅದು ಕೂಡ ತೃಪ್ತಿ ಉಂಟು. ಈ ಮಕ್ಕಳಿಗೆ ಒಂದು ಚಿಕ್ಕ ಅಮೌಂಟ್ ಆದರೂ ಎಲ್ಲಿಯೂ ಸಹ ಕ್ಯಾಶ್ ಪ್ರೈಸ್ ಕೊಡುವಂಥದ್ದಿಲ್ಲ. ಆದರೆ ಇದೊಂದು ರಾಜ್ಯ ಮಟ್ಟದ ಕ್ರೀಡಾಕೂಟದಲ್ಲಿ ಪುತ್ತೂರಲ್ಲಿ ಅದು ಸಹ ಒಂದು ದಾಖಲೆ ಆಯಿತು. ನಮಗೆ ಸ್ವಲ್ಪ ದೊಡ್ಡ ಮಟ್ಟಿಗೆ ಕೊಡಬೇಕು ಅಂತ ಇತ್ತು, ಅದು ಕ್ಯಾಶ್ ಸಹ ಸ್ವಲ್ಪ ಜಾಸ್ತಿಯೇ ಕೊಡಬೇಕು ಅಂತೇಳಿ. ಆದರೆ ನಮ್ಮ ಎಲ್ಲ ಸಂಘಟನೆ ದೊಡ್ಡ ಮಟ್ಟದಲ್ಲಿ ಆದ ಕಾರಣ ಸ್ವಲ್ಪ ನಮಗೆ ಅದರಲ್ಲಿ ಕೊರತೆ ಆಯ್ತು. ಇಲ್ಲದಿದ್ರೆ ಇನ್ನೂ ಸಹ ನಮಗೆ ಕೊಡುವುದರಲ್ಲಿ ತೃಪ್ತಿ ಇತ್ತು. ಅಂದರೆ ಮಕ್ಕಳಿಗೆ ಸಹ ಒಂದು ಕ್ಯಾಶ್ ಸಿಗುವಂಥದ್ದು ಅದಕ್ಕೆ ಇದೆ. ಜೊತೆಯಾಗಿ ಇನ್ನೊಂದು ಬಹಳ ಮುಖ್ಯವಾದ ಏನಂದ್ರೆ ಅವರು ಉಲ್ಲೇಖ ಮಾಡುವ ಹಾಗೆ 4 ದಾಖಲೆಗಳು ನಮ್ಮ ದಕ್ಷಿಣ ಕನ್ನಡ ನಿರ್ಮಾಣ ಆಗಿರುವಂಥದ್ದು ಬಹಳ ಮುಖ್ಯ ವಿಚಾರ. ಅದು ಈ ದಾಖಲೆಗಳು ನಿರ್ಮಾಣ ಆಗಿರುವಂಥದ್ದು ನಮಗೆ ಸಂತಸ ಕೊಟ್ಟಿದೆ. ಅದು ದಕ್ಷಿಣ ಕನ್ನಡ ಜಿಲ್ಲೆಯ ಜೊತೆಯಾಗಿ ಪುತ್ತೂರಿನವರು ಹೆಚ್ಚು. ಅದರಲ್ಲಿ 4 ಜನ ಸಹ ಪುತ್ತೂರಿನವರು. ಅದರಲ್ಲಿ ಸಹ ಕಡಬದ ಚರಿಷ್ಮಾ 2 ದಾಖಲೆಗಳೊಂದಿಗೆ, 2 ಚಿನ್ನದೊಂದಿಗೆ, 1 ದಾಖಲೆಯೊಂದಿಗೆ ಅದು ನಮಗೆ ಇನ್ನಷ್ಟು ಒಂದು ಅಂದರೆ ಇಲ್ಲಿ ನಾವು ಮಾಡಿದ್ದಕ್ಕೆ ಸಾರ್ಥಕ ಆಯಿತು. ಮತ್ತು ಸಮಗ್ರ ಪ್ರಶಸ್ತಿ 10 ವರ್ಷಗಳಿಂದ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರ್ತಾ ಇದ್ದರೆ ಅದು ಈ ವರ್ಷನೂ ನಾವು ಉಳಿಸಿಕೊಂಡಿದ್ದೇವೆ ಅಂತ ಹೇಳುವಂಥದ್ದು ಸಹ ಒಂದು ರೀತಿಯ ಖುಷಿಯ ವಿಚಾರ. ಒಟ್ಟು ಈ ಕ್ರೀಡಾಕೂಟ ಒಂದು ಪುತ್ತೂರಿಗೆ ಒಂದು ಮೆರುಗು ತರುವ ನಿಟ್ಟಿನಲ್ಲಿ, ಅಂದರೆ ಪುತ್ತೂರಿನ ಒಂದು ಆಚಾರ ವಿಚಾರ ಸಂಸ್ಕೃತಿ, ನಮ್ಮ ದೇವಸ್ಥಾನ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಅದೆಷ್ಟೋ ಮಕ್ಕಳು ಬಂದು ಬೆಳಗಿನ ಪ್ರಾರ್ಥನೆಗಳನ್ನು ಮಾಡಿ ಈ ಭಾಗದ ಜನರ ಅಭಿಪ್ರಾಯವನ್ನು ಪಡ್ಕೊಂಡು ಈ ದೇವರ ಪ್ರಾರ್ಥನೆ ಮಾಡಿದ್ರೆ ನಮ್ಮ 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 ಏನು ಬೇಡಿಕೆ ಇದೆ ಅಂದ್ರೆ ಆ ನಂಬಿಕೆಗಳು ಇಡೀ ರಾಜ್ಯದಾದ್ಯಂತ ನಾನು ಬಹಳ ಸಂತಸ ಪಟ್ಟಿರುವಂಥದ್ದು. ಅದೆಷ್ಟೋ ಮಂದಿ ಬೆಳಿಗ್ಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದು ಪ್ರಾರ್ಥನೆ ಮಾಡ್ತಾ ಇದ್ರು, ದೇವರ ದರ್ಶನ ಪಡಿತಾ ಇದ್ರು. ಅದು ಒಂದು ಒಟ್ಟು ಇದರ ಫಲಿತಾಂಶ ಏನು ಅಂತ ಹೇಳಿದ್ರೆ, ಧಾರ್ಮಿಕವಾದ ನಂಬಿಕೆಗಳ ಜೊತೆಯಾಗಿ ಈ ಒಂದು ಪುತ್ತೂರು ಕ್ಷೇತ್ರದ ಬಗ್ಗೆ, ಈ ಪುತ್ತೂರು ತಾಲೂಕಿನ ಬಗ್ಗೆ, ಈ ಭಾಗದ ಜನರ ಬಗ್ಗೆ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಮೂಡುವಂತೆ ಆಗಿರುವಂತದ್ದಕ್ಕೆ ನಾವೆಲ್ಲ ಸಂತಸ ಪಡಬೇಕಾದ್ದು. ಹಾಗೆ ಒಟ್ಟು ಕ್ರೀಡಾಕೂಟದ ಖರ್ಚು ವೆಚ್ಚಗಳ ಬಗ್ಗೆ ಯಾವುದೇ ಹೇಳಿದ್ರು ನಮಗೆ ಎಷ್ಟು ಕಷ್ಟ ಆಗಿದ್ರು ಆದರೆ ಯಶಸ್ವಿಯಾಗಿದ್ದೇವೆ ಅಂತ ಹೇಳುವಂತ ಖುಷಿ ಮತ್ತು ಎಲ್ಲರ ಸಹಕಾರ ಇದ್ದ ಕಾರಣ ಇದು ಇಷ್ಟರ ಮಟ್ಟಿಗೆ ಯಶಸ್ವಿ ಆಗಲಿಕ್ಕೆ ಕಾರಣ ಅಂತ ಹೇಳುವಂಥದ್ದು ನಾನಿಲ್ಲಿ ಬಹಳ ಮುಖ್ಯವಾಗಿ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಮತ್ತೆ 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 ಸಲ್ಲಿಸಬೇಕಾಗಿದೆ. ಒಟ್ಟು ಈ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿದೆ. ಬಂದಂಥ ಎಲ್ಲ ಅತಿಥಿಗಳು, ನಾವು ಕರೆದಂಥ ಕೆಲವರಿಗೆ ನಮ್ಮ ಪ್ರೋಟೋಕಾಲ್ ಪ್ರಕಾರ ಉಸ್ತುವಾರಿ ಸಚಿವರು ಇವರವರಿಗೆ ಕೆಲವರಿಗೆ ಬರ್ಲಿಕ್ಕೆ ಆಗಲಿಲ್ಲ. ಆದರೂ ಸಹ ಉಳಿದಂತೆ ನಾವು ಇಲ್ಲಿ ಕರೆದಂಥ ಎಲ್ಲ ಅತಿಥಿಗಳ ಸಹಕಾರ, ರಮನಾಥ್ ರೈ ಅವರು ಇರ್ಬೋದು, ನಮ್ಮ ಶಾಸಕರನ್ನು ನಾನು ಎಷ್ಟು ಹೇಳಿದ್ರು ಸಾಲದು. ಅವರು ತುಂಬಾ ಇಂಥ ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಮುತುವರ್ಜಿ ಇರುವಂಥವರು. ಅವರಿಗೆ ತುಂಬಾ ತೊಡಗಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಕೊನೆಯ ದಿವಸ ಅವರಿಗೆ ಅಧಿವೇಶನ ಪ್ರಾರಂಭ ಆಯಿತು, ಅವರಿಗೆ ಉಳ್ಕೊಳ್ಳಿಕ್ಕೆ ಆಗಲಿಲ್ಲ, ಬಹಳ ಬೇಜಾರು ಪಟ್ಟರು, ನನಗೆ ನಿಲ್ಲಿಕ್ಕೆ ಆಗೋದಿಲ್ಲ ಅಂತೇಳಿ. ಆದರೂ ಸಹ ಆಗಾಗ ನಮ್ಮ ಹತ್ರ ಕೇಳಿಕೊಂಡು ಹೇಗಾಯಿತು ಕಾರ್ಯಕ್ರಮ, ಹೇಗಾಯಿತು, ಅದಕ್ಕೆ ಪರಿಪೂರ್ಣವಾದ ಸಹಕಾರವನ್ನು ಸಹ ನಮ್ಮ ಶಾಸಕರು ಕೊಟ್ಟಿರುವಂಥದ್ದು. ನಾನು ಅವರಿಗೆ ಸಹ ಹೇಳಿದ್ದೆ, ರಾಜ್ಯದಲ್ಲಿ ಎಲ್ಲ ಹೆಸರು ಬರುವಾಗ ಪುತ್ತೂರಿನಲ್ಲಿ ಪ್ರಥಮವಾಗಿ ನಿಮಗೆ ಹೆಸರು ಬರುವಂತ, ಯಾಕಂದ್ರೆ ಶಾಸಕರು ಅಂತ ಹೇಳುವ ನೆಲೆಯಲ್ಲಿ. ಹಾಗಾಗಿ ಒಟ್ಟು ಈ ಕಾರ್ಯಕ್ರಮ ನಮಗೆ ಬಹಳ ಖುಷಿಯನ್ನು ಕೊಟ್ಟಿದೆ. ಇನ್ನೊಂದು, ನಮ್ಮ ಕ್ರೀಡಾ ಜ್ಯೋತಿಗೆ ಮೆರುಗು ನೀಡಿದವರು ನಮ್ಮ ಹಿರಿಯ ಕ್ರೀಡಾಪಟುಗಳು, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುಗಳು ಈ ಒಂದು ಕ್ರೀಡಾ ಜ್ಯೋತಿಯಲ್ಲಿ ಅವರು ಪಾಲ್ಗೊಂಡು ಬಹಳಷ್ಟು ಅದಕ್ಕೆ ಒಂದು ಮೆರುಗು ಕೊಟ್ಟರು. ಅದು ಕೂಡ ಬಹಳ ಸಂತೋಷವಾಗ್ತದೆ ನಮಗೆ. ಕ್ರೀಡಾ ಜ್ಯೋತಿ ಮೆರವಣಿಗೆ ಕೂಡ ಅತ್ಯಂತ ಸುಂದರವಾಗಿ, ಬಹಳ ಸುಂದರವಾಗಿ ಆಯಿತು. ವಿಶೇಷ ಅಂತ ಹೇಳಿದ್ರೆ, ನೀವು ಕ್ರೀಡಾ ಜ್ಯೋತಿಯ ಒಂದು ಬೆಳಗುವುದನ್ನು ನೀವು ಕಂಡಿರಬಹುದು. ಅದೊಂದು ವಿಶಿಷ್ಟ ರೀತಿಯಲ್ಲಿ ನಮ್ಮ ಪ್ರೇಮನಾಥ್ ಶೆಟ್ಟಿ ಅವರ ಒಂದು ಕಲ್ಪನೆ ಈ ರೀತಿಯಲ್ಲಿ ಆಗ್ಬೇಕಂತ ಹೇಳಿ. ಅದು ಕೂಡ ಬಹಳ ವ್ಯವಸ್ಥಿತವಾಗಿ ಬಹಳ ಚಂದವಾಗಿ ನಡೀತದೆ. ಸರ್, ಇಲ್ಲಿ ಇನ್ನೊಂದು ಅಂದರೆ ನಮ್ಮ
ನಮ್ಮ ಯುವಜನ ಸೇವಾ ಕ್ರೀಡಾ ಇಲಾಖೆಯ ಅಲ್ಲಿ ಅಧಿಕಾರಿಗಳಿಗೂ ಶ್ರೀಕಾಂತ್ ಅಂತ ಹೇಳಿದ್ದಾರೆ, ಅವರು ನಾವು ಸ್ಮರಿಸಬೇಕಾಗ್ತದೆ ಸರ್. ತುಂಬಾ ದಿವಸಗಳು ನಮ್ಮ ಜೊತೆಯಲ್ಲಿದ್ದವರು ನಮಗೆ ಸಹಕಾರ ನೀಡಿದ್ದಾರೆ. ಹಾಗೆ ನಮ್ಮ ರವಿರಾಜ್ ಅವರು ರಾಷ್ಟ್ರೀಯ ಮಟ್ಟದ ಒಂದು ಅಥ್ಲೆಟ್ ಅವರು, ರವಿರಾಜ್ ಅಂತ ಹೇಳಿ, ಅವರು ಕೂಡ ಹಾಗೆ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ರಾತ್ರಿ ಅವರು ಸುಮಾರು 2 ಗಂಟೆ ರಾತ್ರಿವರೆಗೆ ನಮ್ಮ ಜೊತೆಯಲ್ಲಿದ್ದುಕೊಂಡು ನಮಗೆ ಸಹಕರಿಸಿದ್ದಾರೆ. ಅವರೆಲ್ಲ ಇಲ್ಲಿ ಸ್ಮರಿಸಬೇಕಾಗ್ತದೆ ಸರ್. ರಾಷ್ಟ್ರ ಮಟ್ಟದ ಕ್ರೀಡಾಪಟುವರು ರವಿರಾಜ್ ಅಂತ ಹೇಳಿ. ಎಲ್ಲರದ್ದು ಸಂಪೂರ್ಣ. ಹಾಗೆ ಅನ್ವರ್ ಕಾಸಿಮ್ ಅಂತ ಹೇಳೋರು, ಅವರು ಪ್ರತಿ ದಿವಸ ಕೂಡ ರಾತ್ರಿ ನಮ್ಮ ಜೊತೆಯಲ್ಲಿ ಇರ್ತಿದ್ರು. ನಾವು 12 ಗಂಟೆ ರಾತ್ರಿ ಆದ್ರೂ ಕೂಡ ನಮ್ಮ ಜೊತೆಯಲ್ಲಿ ಇರ್ತಿದ್ರು. ಅವರನ್ನೆಲ್ಲ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕಾಗ್ತದೆ. ಆರಂಭದಲ್ಲಿ ಬಹಳ ಮುಖ್ಯವಾಗಿ ಇನ್ನೊಂದು ವ್ಯಕ್ತಿಯನ್ನು ನಾನು ಉಲ್ಲೇಖ ಮಾಡಬೇಕು, ಫಾರೂಕ್ ಬಾಯಬ್ಬೆ ಅಂತೇಳಿ, ನನ್ನ ಅತ್ಯಂತ ಆತ್ಮೀಯರು. ಅವರು ಮತ್ತೆ ರಾಜ್ಯ NSUIನ ಉಪಾಧ್ಯಕ್ಷರು. ಇದರಲ್ಲಿ ಎಲ್ಲ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಇದ್ದು ನಮ್ಮ ಆರ್ಥಿಕ ಕ್ರೋಢೀಕರಣ ಇರ್ಬೋದು, ಸಂಘಟನೆ ಇರ್ಬೋದು, ಯಾರನ್ನು ಯಾವ ರೀತಿ ಬೇಕಿದ್ರೂ ಸಹ ಮಾತನಾಡಿಸುವಂಥದ್ದು, ಒಂದು ರೀತಿಯಲ್ಲಿ ಎಲ್ಲ ಕೆಲಸಕ್ಕೆ ಹೆಚ್ಚು ಒತ್ತು ಕೊಟ್ಟಂಥವರು ಫಾರೂಕ್ ಬಾಯಬ್ಬೆ ಅವರು. ಅಂದರೆ ನಮ್ಮ ಜೊತೆ ಇದ್ದು ಒಂದು ರಾಜ್ಯದ NSUI ವಿದ್ಯಾರ್ಥಿ ಸಂಘಟನೆ ನಾಯಕರಾಗಿ ಪುತ್ತೂರಿನಲ್ಲಿ ಆಗಿ ಇರುವಂಥವರನ್ನು, ಮತ್ತು ಗಣೇಶ್ ಶೆಟ್ಟಿ ಇರ್ಬೋದು, ರವಿ ಪ್ರಸಾದ್ ಶೆಟ್ಟಿ ಇರ್ಬೋದು, ಇವರೆಲ್ಲ ತುಂಬ ಇದರಲ್ಲಿ ಇನ್ವಾಲ್ವ್ಮೆಂಟ್ ತುಂಬ ಇತ್ತು. ಮತ್ತು ನಮ್ಮ ಆಡಳಿತ ಮಂಡಳಿ ಎಲ್ಲರೂ, ಮತ್ತು ವಿಶೇಷವಾಗಿ ನಮ್ಮ ಸಂಚಾಲಕರಾದಂಥ ದಯಾನಂದ ರೈ ಮನೋಳಿಗೆ ಅವರಂತೂ 2-3 ದಿನ ಇಲ್ಲೇ ಇದ್ದರು. ದಂಬೆಕಾನ ಸದಾಶಿವರೈ ಇವರು ನಮ್ಮ ಸಂಸ್ಥೆಯ ದೊಡ್ಡ ಹಿತೈಷಿಗಳು. ಇವರನ್ನೆಲ್ಲರೂ ನಾನು ತುಂಬ ಸ್ಮರಿಸಲೇಬೇಕು. ಯಾಕಂದರೆ ಅವರೆಲ್ಲ ಸಹಕಾರ ಇದ್ದ ಕಾರಣ ಎಲ್ಲ ಕ್ರೀಡಾಕೂಟ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತು ನನ್ನ ಪತ್ನಿ ಅನಿತಾ ಹೇಮನಾಥ್ ಶೆಟ್ಟಿ ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿ ತುಂಬ ಒಂದು ಜನರ ಒಂದು ಪ್ರೀತಿ ಇರುವಂಥ, ಅಂದರೆ ಕ್ಷೇತ್ರದ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಈ ಕ್ರೀಡಾಕೂಟ ನಾನು ಏನು ಕೆಲಸ ಮಾಡಬೇಕಿದ್ರು ನನಗೊಂದು ರೀತಿಯ ಸ್ಫೂರ್ತಿ ನೀಡಿದವಳು ನನ್ನ ಪತ್ನಿ ಅನಿತಾ ಹೇಮನಾಥ್ ಶೆಟ್ಟಿ. ಇವರೆಲ್ಲರಿಗೂ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಂಸ್ಕೃತಿಕ ಬಗ್ಗೆ ಕೂಡ ಭಾಗ್ಯಶ್ರೀ ಅವರ ನೇತೃತ್ವದಲ್ಲಿ ಬಹಳ ವ್ಯವಸ್ಥಿತವಾಗಿ ನಡೆದಿತ್ತು. ಬಹಳ ಅದು ಕೂಡ ನಮಗೆ ಇದಕ್ಕೊಂದು ಮೆರುಗು ನೀಡಿದೆ. ಒಂದು ರೀತಿ ಇನ್ನೊಂದು ರೀತಿಯ ಮೆರುಗನ್ನ ಕ್ರೀಡಾಂಗಣದಲ್ಲಿ ತುಂಬಿತ್ತು ಅನ್ನುವಂಥದ್ದು. ಖಂಡಿತ ಅಂದ್ರೆ ಹೇಳ್ತಾ ಹೋದ್ರೆ ಪ್ರತಿಯೊಬ್ಬರ ಒಂದು ಶ್ರಮವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಬೇಕು. ಯಾರನ್ನು ಬಿಡುವಾಗಿಲ್ಲ, ಪ್ರತಿಯೊಬ್ಬರ ಸೇವೆಯಿಂದಾಗಿ ಈ ಕ್ರೀಡಾಕೂಟ ಇಷ್ಟು ಯಶಸ್ವಿ ಆಗ್ಲಿಕ್ಕೆ ಆಯ್ತು ಅಂತ ಹೇಳುವಂಥದ್ದು. ಯಾರನ್ನು ಸಹ ಮತ್ತೆ ಬಂದಂತ ಬಹುಶಃ ಅಂದ್ರೆ ಅವ್ರು ಯಾರು ಕೂಡ ನಮಗೆ ಹೆಸರು ಬರಬೇಕು ಅಥವಾ ನಮ್ಮನ್ನ ಇಲ್ಲ, ಯಾರಿಗೂ ಎಲ್ಲರೂ ಸೇವೆ ಅನ್ನುವಂತ ಸೇವೆಯ ದೃಷ್ಟಿಯಲ್ಲಿ ತೊಡಗಿಕೊಂಡ ಕಾರಣ ಇಷ್ಟು ಯಶಸ್ವಿ ಆಗ್ಲಿಕ್ಕೆ ಕಾರಣ ಆಯ್ತು ಅಂತ ಹೇಳುವಂತದ್ದು ಇಲ್ಲಿ ನಾನು ಉಲ್ಲೇಖ ಮಾಡ್ತಾ ಇರುವಂತದ್ದು. ಕಾರ್ಯಕ್ರಮ ನಿರ್ವಹಣೆ ಮಾಡಿದವರು ಅಜಿತ್ ಇರ್ಬೋದು, ನಿರೂಪಕರಂತೂ ಬಾಲಕೃಷ್ಣಪುರದಲ್ಲಿ ಇರ್ಬೋದು, ನವೀನ್ ರೈಗಳಿರ್ಬೋದು, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಹಾಗಾಗಿ ಅವರನ್ನೆಲ್ಲರೂ ನಾನು ಇಲ್ಲಿ ನಾವು ಖಂಡಿತವಾಗಿ ನೆನಪು ಮಾಡಲೇಬೇಕಾಗ್ತದೆ. ಹಾಗೆ ನಮಗೆ ಕ್ರೀಡಾ ಪರಿಕರಗಳನ್ನು ಕೆಲವು ಆಳ್ವಾಸ್ ವಿದ್ಯಾಸಂಸ್ಥೆ ತಂದಿದ್ದೇವೆ. ನಮ್ಮ ವಿವೇಕಾನಂದ ಸಂಸ್ಥೆಗಳು ಅವರು ಕೂಡ ನೀಡಿದ್ದಾರೆ, ಸುಧಾನ ಸಂಸ್ಥೆಯವರು ಎಲ್ಲ ಕೆಲವು ಕ್ರೀಡಾ ಪರಿಕರಗಳನ್ನು ನೀಡಿ ಕೂಡ ನಮಗೆ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಕೂಡ ಒಂದೇ ಮಾತಲ್ಲಿ ಧನ್ಯವಾದ. ಈ ಸಂದರ್ಭ ಕೊನೆಯದಾಗಿ ಹೇಳುವಂತ ಸರ್ ದಯಾನಂದ ಸರ್, ಒಂದು ಒಟ್ಟಾರೆಯಾಗಿ ಎಲ್ಲರಿಗೂ ಒಂದು ಮಾತಿನ ಕೃತಜ್ಞತೆಗಳನ್ನು. ಒಟ್ಟಾರೆಯಾಗಿ ಹೇಳುವುದಾದರೆ ಈ ಒಂದು ಕ್ರೀಡಾಕೂಟ ನಿಜಕ್ಕೂ ನಾನು ಆಗ್ಲೇ ಹೇಳಿದೆ 35 ವರ್ಷದ ಸರ್ವಿಸಲ್ಲಿ ಒಂದು ಇಂಥ ಕ್ರೀಡಾಕೂಟ ನಾನು ನೋಡಿಲ್ಲ ಅಂತ ಹೇಳಿ. ಆಳ್ವ ಸಂಸ್ಥೆಯರು ಮಾಡ್ತಾರೆ, ಅವರಿಗೆ ಬೇಕಾದಂತ ಅಲ್ಲಿ ಎಲ್ಲ ವ್ಯವಸ್ಥೆಗಳಿವೆ, ಅಲ್ಲಿ ಕೂಡ ಉತ್ತಮ ಕ್ರೀಡಾಕೂಟಗಳು. ಆದ್ರೆ ನಾವು ಈ ಒಂದು ಮಡ್ ಟ್ರ್ಯಾಕ್ ಅಲ್ಲಿ ತಾಲೂಕು ಕೇಂದ್ರದಲ್ಲಿ ಈ ರೀತಿಯ ಒಂದು ವ್ಯವಸ್ಥಿತವಾದ ಕ್ರೀಡಾಕೂಟ ನನ್ನ 35 ವರ್ಷದ ಸರ್ವಿಸಲ್ಲಿ ನಾನು ಇದು ಪ್ರಥಮವಾಗಿ ನೋಡಿದ್ದು. ನನಗೆ ಅಂದ್ರೆ ಎಲ್ಲರ ಪರಿಶ್ರಮ ಇದೆ ಇದರಲ್ಲಿ. ಹೇಮನಾಥ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಎಲ್ಲರ ಪರಿಶ್ರಮದಿಂದ ಬಹಳ ವ್ಯವಸ್ಥಿತವಾಗಿ ನಡೆದಿದೆ ಅಂತ ಹೇಳಿ ನನಗೆ ಸಂತೋಷವಾಗ್ತುಂಟು. ನನ್ನ ಒಂದು ಇದಂತ ಹೇಳಿದರೆ, ನಮ್ಮ ಈಗ ಮೊನ್ನೆ ತಾನೇ ನಡೆದಂತಹ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ನಮ್ಮ ಪುತ್ತೂರು 6 ವಿಭಾಗದಲ್ಲಿ 4 ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಬಂದಿದೆ. ಈಗ ರಾಜ್ಯ ಮಟ್ಟದಲ್ಲಿ ಬಾಲಕಿಯರ ವಿಭಾಗದ ಸಮಗ್ರ ಪ್ರಶಸ್ತಿ, ಒಟ್ಟಾಗಿ ಟೋಟಲಿ ಆಗಿ ನಾವು ಸಮಗ್ರ ಪ್ರಶಸ್ತಿಯನ್ನು ಕೂಡ ಬಾಚಿಕೊಂಡಿದ್ದೇವೆ. ಇಂಥ ಒಳ್ಳೆಯ ಕ್ರೀಡಾಪಟುಗಳು ಇಲ್ಲಿ ಪುತ್ತೂರಲ್ಲಿ ಇರುವಾಗ ನಮಗೆ ಒಂದು ಸಿಂಥೆಟಿಕ್ ಟ್ರ್ಯಾಕಿನ ಅವಶ್ಯಕತೆ ಇದೆ. ಮಾನ್ಯ ಶಾಸಕರಲ್ಲಿ ಮೊನ್ನೆ ನಾವು ವಿನಂತಿ ಮಾಡಿದ್ದೇವೆ, ಅವರು ಬಹಳಷ್ಟು ಆಸಕ್ತಿಯಲ್ಲಿದ್ದಾರೆ. ಮುಂದಿನ ದಿವಸದಲ್ಲಿ ಖಂಡಿತವಾಗಿಯೂ ನಮ್ಮ ಪುತ್ತೂರಿಗೆ ಒಂದು ಸಿಂಥೆಟಿಕ್ ಟ್ರ್ಯಾಕ್ ಖಂಡಿತ ಆಗ್ತದೆ ಅಂತ ಹೇಳೋ ಭರವಸೆ ಇದೆ ನನಗೆ. ಆ ಮೂಲಕ ಇನ್ನೊಂದಷ್ಟು ಕ್ರೀಡಾಪಟುಗಳಿಗೆ ಒಂದು ಉತ್ತಮವಾದ ಭವಿಷ್ಯ ಖಂಡಿತ ಸರ್, ಖಂಡಿತ. ಯಾಕಂದ್ರೆ ಅದು ನ್ಯೂನ್ಯತೆ ಸರ್ ನಮಗೆ ಇಲ್ಲಿ ಪುತ್ತೂರಿನ ಈ ಮಕ್ಕಳಿಗೆ ನಾವು ಸಿಂಥೆಟಿಕ್ ಟ್ರ್ಯಾಕಿನ ಪ್ರಾಕ್ಟೀಸ್ ಇಲ್ಲದ್ರೆ ಮುಂದಕ್ಕೆ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಕೂಟ ಭಾಗವಹಿಸಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಉಂಟು. ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳು ನಮ್ಮಲ್ಲಿ ಬೇಕು ಸರ್. ಹೌದು, ಖಂಡಿತ ಸರ್, ಖಂಡಿತ. ಆ ಮೂಲಕ ಒಂದು ಪ್ರಯತ್ನಗಳಾಗಲಿ ಅನ್ನೋದು. ಹೇಮನಾಥ್ ಶೆಟ್ಟಿ ಸರ್, ಕೊನೆಯದಾಗಿ ಇಂಥ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಪುತ್ತೂರಿನಲ್ಲಿ ಮಾಡುವಂಥ ಅವಕಾಶ ನಮಗೆ ಸಿಗುವಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸಬೇಕು. ಎರಡನೇದಾಗಿ
ನಮ್ಮ ಬಂಟರ ಯಾನೆ ನಾಡೋರ ಮಾತೃ ಸಂಘದ ಅಧ್ಯಕ್ಷರಾದಂಥ ಅಜಿತ್ ಕುಮಾರ್ ರೈ ಮಾಲಾಡಿ ಅವರು ನಮ್ಮ ಮಾತೃ ಸಂಘದ ಅಧ್ಯಕ್ಷರಾಗಿ ನಮ್ಮ ಮೇಲೆ ಜವಾಬ್ದಾರಿಯನ್ನರಿಸಿ ಶ್ರೀ ರಾಮಕೃಷ್ಣ ಶಾಲೆಯ ಒಂದು ಸಂಚಾಲಕನಾಗಿ ನನ್ನನ್ನು ಮಾಡಿಕೊಂಡು ನಾನು ಈಗ 11ನೇ ವರ್ಷದಲ್ಲಿ ಆಡಳಿತ ನಡೆಸ್ತಾ ಇದ್ದೇನೆ. ಈ ಮೊದಲಾಗಿಯೇ ನಾವು ವಿಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟು ಅನೇಕ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಕ್ಕೆ ಸುಮಾರು 22 ವಿದ್ಯಾರ್ಥಿಗಳನ್ನು ದೇಶ ಅಲ್ಲ ವಿದೇಶಗಳಲ್ಲಿ ಅಮೇರಿಕಾ, ಜಪಾನ್, ರಷ್ಯಾ, ಚೀನಾ ಮುಂತಾದ ದೇಶಗಳಿಗೆ ನಮ್ಮ 22 ವಿದ್ಯಾರ್ಥಿಗಳನ್ನು ಕಳಿಸಿಕೊಟ್ಟಿದ್ದೇವೆ. ಇದೊಂದು ದಾಖಲೆ. ಅಂದರೆ ಇಡೀ ರಾಜ್ಯದ ಅಥವಾ ಈ ದೇಶದ ಒಂದು ಹೈಸ್ಕೂಲ್ ಮಟ್ಟದ ವಿದ್ಯಾಸಂಸ್ಥೆ ಇಷ್ಟೊಂದು ವಿದ್ಯಾರ್ಥಿಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಸಿದ್ದು ಬಹಳ ಅಪರೂಪ ಅಂತೇಳಿ. ಅದರ ಜೊತೆಯಾಗಿ ಅದಕ್ಕೆ ಸಂಬಂಧಪಟ್ಟ ನಮ್ಮ ಸಂಸ್ಥೆಯ ಶಿಕ್ಷಕರುಗಳು ಅತ್ಯಂತ ಅದ್ಭುತವಾದ ಶಿಕ್ಷಕರು ನಮ್ಮ ಸಂಸ್ಥೆಯಲ್ಲಿ ಇರುವ ಕಾರಣ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಆಯಿತು ಅಂತ ಹೇಳುವಂಥದ್ದು. ಹಾಗಾಗಿ ಆ ಸಾಧನೆ ಜೊತೆಯಾಗಿ ಫಲಿತಾಂಶಗಳು 100% ಫಲಿತಾಂಶಗಳು, ಸುಮಾರು 16 ವರ್ಷಗಳ ನಿರಂತರ 100% ಫಲಿತಾಂಶ, ಅದು ನಮ್ಮ ಶಿಕ್ಷಕರ ಶ್ರಮ. ಅದರಲ್ಲೂ ಈಗಂತೂ ನಮ್ಮ ಮುಖ್ಯ ಶಿಕ್ಷಕಿ ಜಯಲಕ್ಷ್ಮಿ ಅವರು, ಅದೇ ರೀತಿ ಕ್ರೀಡಾ ಶಿಕ್ಷಕಿ ಸುನೀತಾ ಮ್ಯಾಮ್ ಅವರು ಮತ್ತು ಸಿಬ್ಬಂದಿ ವರ್ಗದವರು ಗುಣಧರ್, ಐತಪ್ಪ ಮತ್ತೆಲ್ಲ ಶಿಕ್ಷಕಿಯರು ಅತ್ಯಂತ ಕಮಿಟೆಡ್. ಅಂದರೆ ನಮ್ಮ ಮಕ್ಕಳನ್ನು ಯಾರನ್ನು ಹೊಗಳಬೇಕು ಅಂದಿದ್ರೆ ನಮ್ಮ ಶಿಕ್ಷಕರನ್ನು ಮುಖ್ಯವಾಗಿ ಅವರು ಅದಕ್ಕೆ ಜವಾಬ್ದಾರರು. ಆ ಮಕ್ಕಳ ಒಂದು ಆ ರೀತಿ ನಡೆನುಡಿಗಳು ಇರಬೇಕು ಅಂತಿದ್ರೆ ಶಿಕ್ಷಕರು ಅದನ್ನು ಬೆಳೆಸುವಂಥದ್ದು. ಆ ರೀತಿ ನಾನು ಹೆಮ್ಮೆ ಪಟ್ಟುಕೊಳ್ಳುವಂಥದ್ದು ಇಂಥ ಸಂಸ್ಥೆಯ ಸಂಚಾಲಕನಾಗಿ ಇಂಥ ಒಂದು ಸಿಬ್ಬಂದಿ ವರ್ಗದವರನ್ನು, ಇಂಥ ಒಂದು ಶಿಕ್ಷಕರನ್ನು ಪಡ್ಕೊಂಡಿರುವಂಥದ್ದು. ಜೊತೆಯಾಗಿ ನಮ್ಮ ಪೋಷಕರು ಯಾವಾಗಲೂ ನಮ್ಮ ಸಂಸ್ಥೆಗೆ ದಾಖಲಾತಿಗೆ ಬರುವಾಗ ಬಹಳ ಹೆಮ್ಮೆಯಿಂದ ಖುಷಿ ಪಡುವಂಥವರು ನಮ್ಮ ಪೋಷಕರು. ಯಾಕಂತ ಹೇಳಿದರೆ ನನ್ನ ಮಗ ನಾನು ಮುಂದೆನೆ ಫಿಕ್ಸ್ ಮಾಡಿ ನನ್ನ ನೆಕ್ಸ್ಟ್ ಇಯರ್ ನನ್ನ ಮಗಳು ರಾಮಕೃಷ್ಣಕ್ಕೆ ಅಂತೇಳಿ, ಅಂದರೆ ಅಂಥ ಒಂದು ವಿಚಾರಗಳಿಗೆ ಹೆಚ್ಚು ನಮ್ಮ ಸಂಸ್ಥೆ ಕೊಟ್ಟುಕೊಂಡು ಬಂದಿರುವಂಥದ್ದು. ಅದರ ಜೊತೆಯಾಗಿ ಒಮ್ಮೆ 2014ರಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಾವು ಮಾಡಿ ಹೆಸರು ಗಳಿಸಿ ಆಗ ಹೇಳ್ತಾ ಇದ್ರು ಇವರಿನ್ನು ರಾಜ್ಯ ಮಟ್ಟಕ್ಕೂ ಮಾಡಲಿಕ್ಕೆ ಸಿದ್ಧ ಅಂತೇಳಿ. ಆ ನಿಟ್ಟಿನಲ್ಲಿ ಇವತ್ತಿಗೆ ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನು ಸಹ ನಾವು ಯಶಸ್ವಿಯಾಗಿ ಭಾಳ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ ನಡೆಸಿದ್ದ ಕೀರ್ತಿ ಪ್ರೀತಿ ನಮ್ಮ ಮೇಲೆ ಇದೆ. ಹಾಗಾಗಿ ಈ ಸಂಸ್ಥೆಯ ಸಂಚಾಲಕನಾಗಿ ನಾನಂತೂ ಒಟ್ಟು ಪುತ್ತೂರಿನ ಹೆಸರು, ಎಲ್ಲರ ಹೆಸರು, ಈ ಜಿಲ್ಲೆಯ ಹೆಸರನ್ನು ಬರುವಲ್ಲಿ ಎಲ್ಲರ ಪ್ರಯತ್ನ ಆದ ಕಾರಣ ಅವರಿಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕ್ರೀಡಾಕೂಟದ ಯಶಸ್ವಿಗೆ ಭಾಗಿಯಾದಂಥ ಮಾಧ್ಯಮದವರು ಸಹಿತ ಎಲ್ಲರಿಗೂ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಎಸ್, ಧನ್ಯವಾದಗಳು. ಅಂದರೆ ಬಹುಶಃ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ, ಎಲ್ಲರೂ ಕೂಡ ಅದರ ಬಗ್ಗೆ ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಅದರ ಒಟ್ಟು ಆಯೋಜನೆಯ ರೂಪುರೇಷೆಗಳು ಹೇಗಾಯಿತು, ಏನೆಲ್ಲ ಒಂದು ಸವಾಲುಗಳಿತ್ತು, ಎಲ್ಲದರ ಬಗ್ಗೆ ಒಂದು ಮಾಹಿತಿಯನ್ನು ಕೊಡುವ ನಿಟ್ಟಿನಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ್ರಿ. ಜೊತೆಗೆ ಒಂದಷ್ಟು ವೀಕ್ಷಕರ ಮಾತುಗಳನ್ನು ಕೂಡ ಕೇಳಿದ್ರಿ. ಬಹುಶಃ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಖಂಡಿತ ತಮಗೆ ಒಂದಷ್ಟು ಬಲ ಮತ್ತು ಇನ್ನೊಂದಷ್ಟು ಸ್ಫೂರ್ತಿಯನ್ನು ತಂದುಕೊಟ್ಟಿರುತ್ತೆ. ತಮ್ಮ ಒಂದು ತಂಡ ಏನಿದೆ ಇದರ ಮೂಲಕ ಇನ್ನೊಂದಷ್ಟು ಇಂತಹ ಕಾರ್ಯಕ್ರಮಗಳು ಪುತ್ತೂರಿನಲ್ಲಾಗಲಿ, ಆ ಮೂಲಕ ಪುತ್ತೂರಿನ ಕೀರ್ತಿ ಇಡೀ ವಿಶ್ವಕ್ಕೆ ಹರಡಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಮತ್ತೊಮ್ಮೆ ತಮಗೆ ಧನ್ಯವಾದಗಳ ಜೊತೆಗೆ ಈ ಒಂದು ಕ್ರೀಡಾಕೂಟದ ಯಶಸ್ಸಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಸ್, ಇದು ಈ ಹೊತ್ತಿನ ವಿಶೇಷ. ಮುಂದಿನ ಕಾರ್ಯಕ್ರಮದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ನಿರಂತರವಾದ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಮಸ್ಕಾರ. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಬಳೆ ಯಾವ ಲೇಟ್ ಅಲ್ಲಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేడ మస్తు ಖುಷಿ ಆಗ್ಬಿಡು ಬಾಬಾ ಫುಲ್ ಕುಲ್ಲೇರ್ನ ಬುಡ್ಸೋದಿಚ್ಚಿಗೆ ಅಂದ್ ಕೈದಲ್ಲಿ ಇಲ್ಲಡ್ ಮಾತಾಡಲು ವೀಕಿದ ಫರ್ನಿಚರ್ ಉಂಡು ಈರಿಂಗ ದಾಲ್ ತೆತ್ಕೋರ್ಪಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ